ನಾನು ಶೋಭಲಕ್ಷ್ಮಿ ಅಂತ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಲ್ಲಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಜೊತೆ ನಮ್ಮ ಈ ಸೆಕ್ಷನ್ ಆಫೀಸರ್ ಅವರಾದಂಥ ಶ್ರೀಕಾಂತ್ ಅವರು ಬಂದಿದ್ದಾರೆ. ಅದೇ ಗುತ್ತಿಗೆದಾರರ ಪರವಾಗಿ ನಿಸಾರ್ ಅವರು ಬಂದಿದ್ದಾರೆ, ಸಾಮಾನ್ ನೋಡಿದ್ದಾರೆ ಮತ್ತು ಸೈಡಲ್ಲಿ ನಮ್ಮ ಹೊಸ ಕನೆಕ್ಷನ್ಗೆ ಸಂಬಂಧಪಟ್ಟ ಕೆಲಸ ಮಾಡೋರು ತಿಪ್ಪಣ್ಣ ಅವರು ಸಹ ಬಂದಿದ್ದಾರೆ. ಸೊ ಇಲ್ಲಿ ಸ್ಪೆಷಲಿ ವಾಟರ್ ಸಪ್ಲೈಗೆ ಸಂಬಂಧಪಟ್ಟಾಗೆ ಸ್ವಲ್ಪ ಜಾಸ್ತಿ ಡಿಸ್ಕಷನ್ ಅಂತ ಹೇಳಿದಂಗೆ ಕೆಲವೊಂದ್ಸಲ ನೀವೆಲ್ಲ ಕೆಲವು ಡೌಟ್ಸ್ ಇಂಥ ಕಡೆ ಸರಿಯಾಗಿಲ್ಲ ಅದಾಗಲಿ ಏನಿಲ್ಲ ಇರೋದನ್ನ ನಮಗೆ ಮೈಕ್ರೋ ಲೆವೆಲಲ್ಲಿ ಆ ಜಾಗ ಯಾವುದು ಅಂತ ತಿಳ್ಕೊಳ್ಳಿಕ್ಕೆ ಗುತ್ತಿಗೆದಾರರು ಕೂಡ ಜೊತೆಯಲ್ಲಿದ್ದರೆ ಕೆಲಸಕ್ಕೆ ಸೈಡಲ್ಲಿ ಮಾಡೋದ್ರಿಂದ ಸ್ವಲ್ಪ ಹೆಲ್ಪ್ ಆಗ್ತದೆ ಹೇಳಿ ಅವರ ಸಹ ನಾವು ಸ್ವಲ್ಪ ಕಲಿಸಿ ಕೆಲಸ ಸ್ವಲ್ಪ ಇನ್ನೂ ಬೇಗ ಕ್ಲಿಯರ್ ಆಗಿ ಅವರನ್ನು ಕಲಿಸಿದ್ದೇವೆ. ಸೊ ತಮಗೆಲ್ಲ ತಿಳಿದಿರುವ ಹಾಗೆ ಈ ಅಮೃತ್ 2 ಯೋಜನೆಯಲ್ಲಿ ನಮ್ಮ ಕೋಟೆಕಾಡ್ ಪಟ್ಟಣ ಪಂಚಾಯತ್ ವ್ಯಾಪ್ತಿಗೆ ಈಗಾಗಲೇ ನಾವು ಏನು ನಮಗೆ ವಾಟರ್ ಸಪ್ಲೈ ಪ್ರೊವಿಷನ್ ಮಾಡಲಿಕ್ಕೆ ಅನುವು ಮಾಡಿದ್ದಾರೆ ಅದರ ಪ್ರಕಾರ ಒಟ್ಟು ನಮಗೆ 3 ಕಡೆ ಟ್ಯಾಂಕ್ ಮಾಡಬೇಕಾಗಿ ಅನುವು ಮಾಡಲಾಗಿತ್ತು ನಮ್ಮ ಟೆಂಡರಲ್ಲಿ. ಅಂದರೆ ಒಟ್ಟು 32 ಕೋಟಿದು ಟೆಂಡರ್ ಅದು. ಅದರಲ್ಲಿ 3 ಕಡೆ ನಮಗೆ ಟ್ಯಾಂಕ್ ಮಾಡುವಂಥ ಅವಕಾಶ ಅದರಲ್ಲಿ ಕಲ್ಪಿಸಲಾಗಿತ್ತು. ಸಾರಿ 2 ಕಡೆ ಹೊಸ ಟ್ಯಾಂಕ್ ಮಾಡಲಿಕ್ಕೆ, ಒಂದು ಇರುವ ಟ್ಯಾಂಕನ್ನೇ ನಾವು ಯೂಸ್ ಮಾಡಲಿಕ್ಕೆ. ಅಂದರೆ ಮಾಡೂರಲ್ಲಿರುವಂಥ 10 ಲಕ್ಷ ಲೀಟರ್ ಆಲ್ರೆಡಿ ಕನ್ಸ್ಟ್ರಕ್ಷನ್ ಆದಂಥ ಟ್ಯಾಂಕನ್ನು ನಾವು ಬಳಸ್ಕೊಳ್ಳಿಕ್ಕೆ. ಇನ್ನೊಂದು ಏನು ಅಂತ ಹೇಳಿದರೆ ಪನ್ನೀರ್ ಹತ್ರ ಈ ಮುಂಚೆ ಅದರಲ್ಲಿ ಬೇರೆ ಜಾಗದಲ್ಲಿ ಫಿಕ್ಸ್ ಆಗಿತ್ತು, ಜಾಗದ ಅವೈಲೇಬಿಲಿಟಿ ಇಲ್ಲದೇ ಇದ್ದರಿಂದ ನಾವು ಪನ್ನೀರ್ ಹತ್ರ ಒಂದು 10 ಲಕ್ಷ ಲೀಟರ್ ಟ್ಯಾಂಕ್ ಅದರ ಕನ್ಸ್ಟ್ರಕ್ಷನಲ್ಲಿದೆ. ಆಮೇಲೆ ಕೋಟೆಕಾಡಲ್ಲಿ ನಾಟಕಲ್ ಬಳಿಯಲ್ಲಿ 1 ಲಕ್ಷ ಲೀಟರ್ ಟ್ಯಾಂಕ್ ಇದು ಕನ್ಸ್ಟ್ರಕ್ಷನ್ ಆಗಲಿಕ್ಕೆ ಬಾಕಿ ಇದೆ. ಸೊ ಈ 3 ಟ್ಯಾಂಕ್ಗಳಂದರೆ ಒಂದು 10 ಲಕ್ಷ ಲೀಟರ್, ಇನ್ನೊಂದು ಕೂಡ 10 ಲಕ್ಷ ಲೀಟರ್, ಮತ್ತೊಂದು 1 ಲಕ್ಷ ಲೀಟರ್, ಒಟ್ಟು 21 ಲಕ್ಷ ಲೀಟರ್ ಟ್ಯಾಂಕ್. ಈ ಯಾವುದೇ ಒಂದು ಟ್ಯಾಂಕನ್ನು ನಾವು ಮಾಡುವಾಗ ಅದನ್ನು ಒಂದು ದಿನಕ್ಕೆ 2 ರಿಂದ 3 ಫಿಲ್ಲಿಂಗ್ ಅಂತ ಹೇಳಿ ನಾವು ಟ್ಯಾಂಕನ್ನು ಡಿಸೈನ್ ಮಾಡಿರ್ತೇವೆ. ಸೊ 2 ಫಿಲ್ಲಿಂಗ್ ಅಂತ ಹೇಳಿದ್ರೆ ಈಗ 10+10+1 ಅಂದರೆ 21 ಲಕ್ಷ ಆಯಿತು. ನೀವು ಅದನ್ನು 2 ಸಲ ಫಿಲ್ ಮಾಡ್ತೀರಿ ಅಂತಂದರೆ 42 ಲಕ್ಷ ಆಯಿತು. ಅಂದರೆ ಟೋಟಲಿ ನಮ್ಮ ಕೋಟೆಕಾಡಿನ ಪಾಪ್ಯುಲೇಷನ್ಗೆ ನೀವು 2 ಫಿಲ್ಲಿಂಗ್ ಈಗ ಪ್ರೆಸೆಂಟ್ ಅಥವಾ ಇನ್ನೊಂದು 10 ವರ್ಷ ಬಿಟ್ಟರು 2 ಫಿಲ್ಲಿಂಗ್ ಮಾಡಿದರೆ ಒಂದು ದಿನಕ್ಕೆ ನಿಮಗೆ 42 ಲಕ್ಷ ನೀರು ಬರುತ್ತೆ. ನೆಕ್ಸ್ಟ್ ನೀವು ಅಲ್ಟಿಮೇಟ್ ಪಾಪ್ಯುಲೇಷನ್ಗೆ ಮಾಡಿದ್ರಿಂದ 42 ಲಕ್ಷ ನಿಮಗೆ ಮೋರ್ ದೆನ್ ಸಫಿಷಿಯಂಟ್ 2 ಫಿಲ್ಲಿಂಗ್ಗೆ. ಯಾಕೆಂತ ಹೇಳಿದ್ರೆ ನಾವು ಕೋಟೆಕಾಡಿದ್ದು ಈಗಿನ ಪ್ರೆಸೆಂಟ್ ಪಾಪ್ಯುಲೇಷನ್ ಓನ್ಲಿ ಕೋಟೆಕಾಡ್, ಯಾವುದೇ ಇನ್ಸ್ಟಿಟ್ಯೂಷನ್ ಅನ್ನು ಕನ್ಸಿಡರ್ ಮಾಡದೆ ಓನ್ಲಿ ಕೋಟೆಕಾಡನ್ನು ತೆಗೆದುಕೊಂಡ್ರೆ ನಮಗೆ ಈಗ ಪ್ರೆಸೆಂಟ್ ರಿಕ್ವೈರ್ಮೆಂಟ್ ಆಫ್ ವಾಟರ್ ಈಸ್ 3 MLD ಅಂದರೆ 30 ಲಕ್ಷ ಲೀಟರ್. ನೀವು ಮತ್ತೆ ಪುನಃ ಈಗ ಇಲ್ಲಿದ್ದು ಪಾಪ್ಯುಲೇಷನ್ ಅನ್ನು ಕನ್ಸಿಡರ್ ಮಾಡಿಕೊಂಡು ಇನ್ನೂ ಒಂದು 30 ವರ್ಷ ಮುಂದೆ ಹೋದರೆ 4 MLD ಇನ್ನೂ 10 ಲಕ್ಷ ಲೀಟರ್ ಬೇಕಾಗುತ್ತೆ. ಸೊ ಇಲ್ಲಿರುವಂಥ ಟ್ಯಾಂಕಿನ ಕೆಪಾಸಿಟಿ ನಮ್ಗೆ ಈಗ ನಾನು ಈಗಾಗಲೇ ಲೆಕ್ಕ ಕೊಟ್ಟ ಹಾಗೆ ಈಗ ಇರುವಂಥ ಟ್ಯಾಂಕಿನ ಕೆಪಾಸಿಟಿ 21 ಲಕ್ಷ, ಇನ್ನು 2 ಫಿಲ್ಲಿಂಗ್ ಅಂತ ಆಗುತ್ತೆ 42 ಲಕ್ಷ. ಸೊ ನಮಗೆ ನೆಕ್ಸ್ಟ್ ಫ್ಯೂಚರಲ್ಲಿ ಬೇಕಾಗುವಂಥ ರಿಕ್ವೈರ್ಮೆಂಟ್ ಮುಂದಿನ 30 ವರ್ಷಕ್ಕೆ ಅಂತ ಹೇಳಿದ್ರೆ 4 MLD ಅಂದರೆ 40 ಲಕ್ಷ. ಸೊ ನಮ್ಮಲ್ಲಿ ಏನು ಟ್ಯಾಂಕ್ಗಳನ್ನು ನಾವು ಈಗ ಕಟ್ಟಲಿಕ್ಕೆ ಹೊರಟಿದ್ದೇವೋ ಏನು ಮಾಡ್ತಾ ಇದ್ದಾವ ಅದು ಮುಂದಿನ 30 ವರ್ಷಕ್ಕೆ ಮೋರ್ ದೆನ್ ಸಫಿಷಿಯಂಟ್ ಇದೆ. ಸ್ಟೋರೇಜ್ ವಿಷಯದಲ್ಲಿ ಯಾವುದೇ ರೀತಿಯ ನಮಗೆ ಸಮಸ್ಯೆ ಇಲ್ಲ. ನಮಗೆಲ್ಲ ಗೊತ್ತಿರುವ ಹಾಗೆ ಈಗಾಗಲೇ ನಾವು ಮುಡಿಪುವಿಂದ ತಲಪಾಡಿವರೆಗೆ ಏನು ಈ ಮುಂಚೆ ಒಂದು ಸ್ಕೀಮನ್ನು ಮಾಡಿ ಪೈಪ್ಲೈನನ್ನು ಎಕ್ಸಿಕ್ಯೂಟ್ ಮಾಡಿದ್ದೇವ ಅದರಲ್ಲಿ ಈಗಾಗಲೇ ನಾವು ನೀರನ್ನು ಹಾರಿಸಿ ಈಗ ಆಲ್ರೆಡಿ ಮಾಡೂರು ಟ್ಯಾಂಕಿಗೆ ನೀರನ್ನು ತುಂಬಿ ನೀರನ್ನು ಕೊಡ್ತಾ ಇದ್ದೇವೆ. ಇನ್ನೊಂದೇನು ಅಂತ ಹೇಳಿದ್ರೆ ಪನ್ನೀರಲ್ಲಿ ಕನ್ಸ್ಟ್ರಕ್ಷನ್ ಆಗಲಿಕ್ಕೆ ಅಂದರೆ ಜಾಗದ ಅವೈಲೇಬಿಲಿಟಿ ನಮಗೆ ಲೇಟ್ ಆಯಿತು. ಅದರ ಕಾರಣದಿಂದಾಗಿ ಸ್ವಲ್ಪ ಕನ್ಸ್ಟ್ರಕ್ಷನ್ ಡಿಲೇ ಆಯಿತು. ಆದರೂ ಎಲ್ಲರ ಸಹಕಾರದಿಂದ ಆ ಜಾಗದಲ್ಲಿ ಟ್ಯಾಂಕ್ ಮೇಲೆ ಬರ್ತಾ ಇದೆ. ಸೊ ಅದೀಗ ನಾವು ಬೇಗ ಕಂಪ್ಲೀಟ್ ಮಾಡಿ ಅಲ್ಲಿಗೂ ಕಂಪ್ಲೀಟ್ ಮಾಡ್ತೇವೆ. ಆದರೆ ನಾವು ಆ ಟ್ಯಾಂಕ್ ಆಗುವವರೆಗೆ ಕಾಯಲಿಲ್ಲ. ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ ಜನರಿಗೆ ನೀರು ಕೊಡಬೇಕೆಂಬ ಉದ್ದೇಶದಿಂದ ಟ್ಯಾಂಕಿಗೆ ನೀರು ಹತ್ತಿಸಿದ್ದನ್ನೇ ಬೈಪಾಸ್ ಮಾಡಿ ನೀರು ಕೊಡ್ತಾ ಇದ್ದೇವೆ. ಆ ಒಂದು ಬೈಪಾಸ್ ಮಾಡೋದ್ರಿಂದ ಒಂದು 75% ಜನ ಫುಲ್ ಪ್ರೆಷರಲ್ಲಿ ನೀರು ಕುಡಿದ್ರು ಒಂದು 25% ಜನರಿಗೆ ಸ್ವಲ್ಪ ಇಫೆಕ್ಟ್ ಆಗ್ತಾ ಇದೆ. ಯಾಕಂದ್ರೆ 3 ಝೋನ್ಸ್ ನಾವೀಗ ಕಮಿಷನ್ ಮಾಡಿದ್ದೇವೆ. ಈಗ ಇದರ ಪ್ರಕಾರ ನಮ್ಗೆ ಏನಿದ್ರು ಅಂತ ಹೇಳಿದ್ರೆ ಒಟ್ಟು ನಮಗೆ 125 ಕಿಲೋಮೀಟರ್ನಷ್ಟು ಪೈಪ್ಲೈನ್ ನೆಟ್ವರ್ಕ್ ಹಾಕ್ಲಿಕ್ಕಿತ್ತು. ಇದರಲ್ಲಿ ನಮ್ಗೆ ಇನ್ನೊಂದು 2 ಕಿಲೋಮೀಟರ್ ಹೈವೇಯಲ್ಲಿ ಬಾಕಿ ಇದೆ. ಸೊ 2 ಕಿಲೋಮೀಟರ್ನಷ್ಟು ಹೈವೇಯಲ್ಲಿ ಬಾಕಿ ಇದೆ. ಈ ಹೈವೇಯಲ್ಲಿ ಒಂದು ಕಂಪ್ಲೀಟ್ ಆಗಿಲ್ಲ ಆದರೆ ನಮ್ಗೆ ಕಂಪ್ಲೀಟ್ ಆಗ್ತದೆ. ಇನ್ನೂ ಒಂದು ಏನು ಅಂತ ಹೇಳಿದ್ರೆ ಈ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಏನು ನಾವು ವಿವಿಧ ವ್ಯಾಸದ್ದು ಅಂದರೆ 250 mm, 10 ಇಂಚು, 6 ಇಂಚು, 4 ಇಂಚು, 3 ಇಂಚು ಇದೆಲ್ಲ ಏನಿದೆ ಈ ಪೈಪನ್ನು ಹಾಕ್ತಾ ಇದ್ದೇವೋ ಈ ಎಲ್ಲ ಪೈಪ್ಗಳಿಂದ ಸಹ ನಾವು ಮನೆಗೆ ಹೌಸ್ ಸರ್ವಿಸ್ ಕನೆಕ್ಷನ್ ಕೊಡಲಿಕ್ಕಿದೆ. ಈ ಹೌಸ್ ಸರ್ವಿಸ್ ಕನೆಕ್ಷನ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಮಗೆ ಟೋಟಲ್ 5300ವರೆಗೆ ಅಂದರೆ 5280
ಅವರಿಗೆ ಒಂಥರ ಆತಂಕ ಇದೆ, ನಮ್ಮನ್ನು ಕೊಟ್ಟಿಲ್ಲ, ನಮ್ಮ ಹಿರಿಯ ಬಿಟ್ಟು ಹೋಗ್ತಾರೆ ಅಂತ. ಬಟ್ ಆ್ಯಕ್ಚುಲಿ ನಾನು ಹೇಳೋದಾದ್ರೆ ಇನ್ನೂ ನಮ್ಮಲ್ಲಿ ಕನೆಕ್ಷನ್ ಕೊಡಲಿಕ್ಕೆ ಬಾಕಿ ಇದೆ, ಅದು ನಾವು ಖಂಡಿತ ಕೊಡ್ತೇವೆ. ಸೊ ಇಷ್ಟು ಒಂದು ರಿಲೇಟೆಡ್ ಟು ವಾಟರ್ ಸಪ್ಲೈ ನಮ್ಗೆ ಏನು ಕೆಲಸ ಆಗಿದೋ ಅದರ ಪ್ರೋಗ್ರೆಸ್ ಬಗ್ಗೆ ಮೇಡಮ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ರಿಲೇಟೆಡ್ ಟು ಪ್ರೋಗ್ರೆಸ್ ಆಯಿತು ಮೇಡಮ್. ಈಗ ರಿಲೇಟೆಡ್ ಟು ಅಡ್ಮಿನಿಸ್ಟ್ರೇಷನ್ ಸೈಡ್ ಅಥವಾ ಈಗ ಇನ್ನೂ ಒಂದು ಬಾಕಿ ಇದೆ ಮೇಡಮ್. ಏನಂತ ಹೇಳಿದ್ರೆ, ನಾವು ಈಗಾಗಲೇ ತಮ್ಮ ಮುನ್ಸಿಪಾಲ್ಟಿಗೆ ಒಂದು 2,500 ಕನೆಕ್ಷನ್ ನಾವು ಏನು ಕೊಟ್ಟಿದ್ದೇವ ಅದರದೊಂದು ಲಿಸ್ಟನ್ನು ನಾವು ತಮಗೆ ಹ್ಯಾಂಡ್ ಓವರ್ ಕೊಟ್ಟಿದ್ದೇವೆ. ಈಗ ಏನು ಅಂತ ಹೇಳಿದ್ರೆ ಪ್ರೊಸೀಜರ್ ಪ್ರಕಾರ ಈಗ ಅವರು ನೀರು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈ ಕಡೆಯಿಂದ ನಾವು ಅದಕ್ಕೆ ಒಂದು ಬಿಲ್ಲಿಂಗ್ ಸ್ಟಾರ್ಟ್ ಮಾಡಬೇಕಾಗ್ತದೆ. ಸೊ ಅದಕ್ಕೆ ಏನು ಅಂತ ಹೇಳಿದ್ರೆ ಅದನ್ನು ತಾವು ಹಸ್ತಾಂತರ ಮಾಡಿ, ಯಾಕಂದರೆ ನೆಕ್ಸ್ಟ್ ಬಿಲ್ಲಿಂಗ್ ಸ್ಟಾರ್ಟ್ ಮಾಡಬೇಕು, ಅದು ರೆವಿನ್ಯೂ ಜನರೇಟ್ ಆಗಬೇಕು ಅಂತ ಅಂದರೆ ತಮ್ಮ ಈಗದು ಹಸ್ತಾಂತರ ಪಡ್ಕೋಬೇಕಾಗುತ್ತೆ. ನಾನು ಮಾತನಾಡ್ತಿರೋದು ರಿಲೇಟೆಡ್ ಟು ಹೌಸ್ ಸರ್ವಿಸ್ ಕನೆಕ್ಷನ್ ಮಾತ್ರ, ರಿಲೇಟೆಡ್ ಹೌಸ್ ಸರ್ವಿಸ್ ಕನೆಕ್ಷನ್ ಮಾತ್ರ. ಯಾಕಂತ ಹೇಳಿದ್ರೆ ಮಾಡಲ್ ಟ್ಯಾಂಕ್ ನಿಮ್ಮದೇ ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗಿದೆ, ಆಮೇಲೆ ಪನೀರ್ ಅಂಡರ್ ಕನ್ಸ್ಟ್ರಕ್ಷನ್ ಆಗಿದೆ, ಇನ್ನು ನಮಗೆ ನಿಮಗೆ ಹಸ್ತಾಂತರ ಕೊಡೋಕ್ಕಾಗಲ್ಲ, ಅಲ್ಲಿ ಟ್ಯಾಂಕ್ ಕೂಡ ಬಾಕಿ ಇದೆ. ನಾವು ಈಗ ಮಾತಾಡ್ತಿರೋದು ಮೇಡಮ್, ಈಗ ನಮಗೆ 5,300 ಏನು ಕೊಡ್ಲಿಕ್ಕೆ ಉಂಟಾ, ಅದರಲ್ಲಿ ನಾವು 2,500 ನಿಮ್ಗೊಂದು ಲಿಸ್ಟ್ ಕೊಟ್ಟಿದ್ದೇವೆ. ಆ 2,500 ಲಿಸ್ಟ್ ಪ್ರಕಾರ ನೀವು ನೆಕ್ಸ್ಟ್ ಅದನ್ನು ತಮ್ಮ ಹಸ್ತಾಂತರಕ್ಕೆ ಕೊಡುವ ಇದನ್ನು ಅನುವಾಗುವಂತೆ ತಮ್ಮ ಒಂದಿಬ್ಬರು ವ್ಯಕ್ತಿಯನ್ನು ನಮಗೆ ಕೊಟ್ಟು, ನಮ್ಮ ಒಂದಿಬ್ಬರು ವ್ಯಕ್ತಿಯನ್ನು ಕೊಟ್ಟರೆ ಜಾಯಿಂಟ್ ಸರ್ವೆ ಮಾಡಿ ಮತ್ತೆ ಅದಕ್ಕೆ ನೀವು ನಿಮ್ಮ ರೆಗ್ಯುಲರ್ ಕಡೆಯಿಂದ ಬಿಲ್ಲಿಂಗನ್ನು ಸ್ಟಾರ್ಟ್ ಮಾಡಿ. ಸೊ ಆ 2,500ಕ್ಕೆ ಸಂಬಂಧಪಟ್ಟಾಗೆ, ಯಾಕಂತ ಹೇಳಿದ್ರೆ ಈಗದಿಂದಲೇ ಜನರಿಗೆ ಜನ ನೀರಂತೂ ಕುಡಿತಾ ಇದ್ದಾರೆ ಮೇಡಮ್, ಜನ ನೀರಂತೂ ಕುಡಿತಾ ಇದ್ದಾರೆ. ಸೊ ಅದಕ್ಕೆ ಒಂದು ಕ್ವಾಂಟಿಟೇಟಿವ್ ವ್ಯಾಲ್ಯೂ ಬರಬೇಕು ಅಂತ ಅಂದರೆ ನಾವು ಒಂದು ಕಡೆಯಿಂದ ಅದು ಬಿಲ್ಲಿಂಗ್ ಸ್ಟಾರ್ಟ್ ಆಗಬೇಕು. ಇಲ್ಲದಿದ್ದರೆ ನಾವೇ ಅವರನ್ನು ಹೇಗೆ ಬೇಕಾದ್ರೂ ಯೂಸ್ ಮಾಡ್ಬೋದು, ಜುಡಿಷಿಯಸ್ ಯೂಸ್ ಮಾಡೋದ್ರಿಂದ ತಪ್ಪಿಸಿದಾಗೆ ಆಗ್ತದೆ. ಸೊ ಅದರ ಪ್ರಕಾರ ನಾವೇನದೊಂದು ಲಿಸ್ಟ್ ಕೊಟ್ಟಿದ್ದೇವೋ ದಯಮಾಡಿ ನೀವು ಅದಕ್ಕೊಂದು 2 ಜನ ವ್ಯವಸ್ಥೆ ಮಾಡಿದ್ದೇವೆ, ನಮ್ಮ ಕಡೆಯಿಂದ 2 ಜನ ವ್ಯವಸ್ಥೆ ಮಾಡಿ ಕೊಡ್ತೇವೆ. ಜಾಯಿಂಟ್ ಸರ್ವೆ ಮಾಡಿ ನೀವೆಲ್ಲ ಕರೆಕ್ಟ್ ಬರ್ತದೆ ಅಂತ ಚೆಕ್ ಮಾಡಿ. ಬೇರೆ ಮುನ್ಸಿಪಾಲ್ಟಿಗೆ ಸಹ ನಾವು ಅದೇ ಥರ ಮಾಡಿದ್ದೇವೆ, ಅದೇ ಥರ ಅದನ್ನು ಮಾಡ್ತಾ ಇದ್ದೇವೆ. ಈಗ ಕೆಲವು ಬಾಕಿ ಉಂಟಲ್ಲ, ಕನೆಕ್ಷನ್ ಈಗ ಕೊಡಲಿಕ್ಕೆ ಬಾಕಿ ಉಂಟಲ್ಲ, ಅದನ್ನು ಮಾಡದೆ ಈಗ ನಾವು ಅದನ್ನು ನಾನು ನಿಮಗೆ 2,500 ಮಾತ್ರ ಮಾತಾಡ್ತಿದ್ದೇನೆ. ನಾನು 5,300 ಬಗ್ಗೆ ಹೇಳಿದೆಲ್ಲ. ನಾವೀಗ 2,500 ಏನು ಮಾಡಿದ್ದೇವಲ್ಲ ಅದರದ್ದು ಅಡ್ರೆಸ್ ಎಲ್ಲ ವಿತ್ ಆಧಾರ್ ನಂಬರ್, ಲೊಕೇಶನ್, ಆಮೇಲೆ ಮೀಟರ್ ನಂಬರ್ ಅಷ್ಟು ಹಾಕಿ 2,500 ಮಾತ್ರ ನಾನು ಮಾತಾಡ್ತಾ ಇರೋದು. ನಾನು ಈಗಲೇ ಅದನ್ನು ಸ್ಟಾರ್ಟ್ ಮಾಡಿದರೆ ಒಂದು ಕಡೆಯಿಂದ ಇನ್ನು ನಾವೀಗ ಒಂದು ಕಡೆಗೆ 5,300 ಸೇ ಅದರ ಅರ್ಧ 50%. 50% ಇದು ಮಾತ್ರ ನಾವು ಮಾತಾಡ್ತಿದ್ದೇವೆ. ಒಂದು ಕಡೆಯಿಂದ ಬಿಲ್ಲಿಂಗನ್ನು ನೀವು ಸ್ಟಾರ್ಟ್ ಮಾಡ್ಕೋಬೋದು. ಒಂದೇ ಲೈನ್ ನಮ್ಮಲ್ಲಿ 6 ಕನೆಕ್ಷನ್ ಬಾಕಿ ಇದೆ. ನೀವು ಗೇಟ್ ವಾಲ್ ಬಿಟ್ಟರೆ ಆ 6 ಮನೆಗೆ ನೀರು ಹೋಗುದಿಲ್ಲ. ನಾವು ಏನು ಮಾಡೋದು, ನಿಮ್ಮ ಲೈನ್ ಬಿಟ್ಟು ಟೆಸ್ಟಿಂಗಿಗೆ ಮಾಡ್ತಿದ್ದಾರಲ್ಲ, ಮತ್ತೆ ನಮ್ಮ ಲೈನಲ್ಲಿ ಬಿಡಲೇಬೇಕು ನಾವು. ಯಾಕಂದರೆ ಆ 6 ಮನೆಗೆ ಮತ್ತೆ ನೀರು ಕೊಡಬೇಕಲ್ಲ. ಈಗ ನೀವು 6 ಮನೆಗೆ ಕನೆಕ್ಷನ್ ಆದರೆ ಆ ಗೇಟ್ ವಾಲ್ಗೆ ಕಂಪ್ಲೀಟ್ ನೀರು ಬಿಡ್ಬೋದು. ಈಗ ಇಂಥ ಸಮಸ್ಯೆ ಒಂದು ಕಡೆಯಲ್ಲಿ ಅಲ್ಲ, ಎಲ್ಲ ಪ್ರದೇಶದಲ್ಲಿ ಉಂಟು. ನನ್ನ ವಾರ್ಡಿದ್ದು ಹೇಳಿದ್ದು ನಾನು, ಎಲ್ಲ ಕಡೆಯಲ್ಲಿ ಬಂದು ಇದು ನನ್ನ ವಾರ್ಡಿದ್ದು ಅಂತಲ್ಲ, ಎಲ್ಲ ಕಡೆದ್ದು ಇದೇ ಸಮಸ್ಯೆ. ಎಲ್ಲಿ ತನಕ ಅಂದರೆ ನಮ್ಮಲ್ಲಿ ಒಂದು 6 ಮನೆಗೆ ಲೈನೇ ಬರಲಿಲ್ಲ, ಪೈಪ್ಲೈನೇ ಬರೋದ ಕಡೆ ಹೇಳ್ತಾರೆ ಅಲ್ಲಿ ನಮ್ಮ ಮ್ಯಾಪಲ್ಲಿ ಇಲ್ಲ ಅಂತ. ಮ್ಯಾಪಲ್ಲಿ ಇಲ್ಲದಕ್ಕೆ ನಾವು ಲಿಸ್ಟ್ ಮಾಡಿ ನಿನ್ನೆ ಅಲ್ಲಿ ಯಾರು ನಿಮ್ಮ ಮುತ್ತು ಅಂತ ಇದ್ದಾರೆ ರೈಟ್, ಅವನಿಗೆ ಹೋಗಿ ತೋರಿಸಿದಾಗ ಅವ್ರು ಹೇಳ್ತಾನೆ ಅಲ್ಲಿ ಲೈನ್ ಮಾಡಲಿಕ್ಕೆ ಬರುವುದಿಲ್ಲ ನಮಗೆ ಅಂತ. ಅಲ್ಲಿ ನೀರಿನ ಕನೆಕ್ಷನ್ ಆಗಲಿಲ್ಲ. 15 ಮನೆಗೆ ಪೈಪ್ಲೈನ್ ಎಲ್ಲ ಆಗಿದೆ, ನೀರು ಕನೆಕ್ಷನ್ ಮಾಡ್ತದೆ. ಈ 6 ಮನೆಗೆ ನೀರಾಗಲಿಲ್ಲ. ಆಗ ನಾವು ಈ ಲೈನಲ್ಲಿ ಬಿಡಬೇಕು. ಜನರಿಗೆ ಹೇಗಾಗುತ್ತೆ, ನಿಮ್ಮ ಕನೆಕ್ಷನಲ್ಲೂ ನೀರು ಬರುತ್ತೆ, ನಾವು ಬಿಡುವಾಗಲೂ ನೀರು ಬರುತ್ತೆ. ಅದಕ್ಕೋಸ್ಕರ ನೀವು ಎಲ್ಲವನ್ನು ಕಂಪ್ಲೀಟ್ ಮಾಡದೆ ನಾವಿಲ್ಲಿ ತಗೊಳ್ಳಿಕ್ಕೆ ನಮ್ಗೆ ಬರೋದಿಲ್ಲ. ಯಾಕಂದರೆ ನಮ್ಮಿಂದ ನಾವು ಮಕ್ಕಳನ್ನ ನೀರು ಬಿಡಬೇಕು. ಸರ್ ನೋಡಿ, ಆಯಿತು, ನಾನು ನಿಮ್ಮ ಹತ್ರ ಈಗ ಫಸ್ಟ್ ಹೇಳಿದ್ದು ಇದು ಸಂಪೂರ್ಣ ಹ್ಯಾಂಡ್ ಓವರ್ ಅಂತ ನಾನು ಹೇಳ್ತಾ ಇಲ್ಲ ಸರ್. ಈಗ ಹಾಗೆ ನೋಡ್ಲಿಕ್ಕೆ ಹೋದ್ರೆ ಎಲ್ಲ ವಾರ್ಡಲ್ಲಿ 17 ಕೌನ್ಸಿಲರ್ಸ್ ಇದ್ದಾರೆ ಸರ್. ನಾನು ಅದಕ್ಕೆ ಏನು ಹೇಳಿದ್ರೆ ಈಗ 17 ಈಗ ತಮ್ಮ ವಾರ್ಡಿನಲ್ಲಿ ಒಂದು 20 ಮನೆ ಬಿಟ್ಟೋಯ್ತು, ಅಥವಾ ಒಂದು 30 ಬಿಟ್ಟೋಯ್ತು ಅಂತ ಇಟ್ಕೊಳ್ಳಿ ಸರ್. ಹಾಗೆ 17 ಇಂಟು ಒಂದು 30 ಮನೆ ಅಂತ ಹೇಳಿದ್ರೆ ಒಂದು 500 ಕನೆಕ್ಷನ್ಗಳು ಹಬ್ಬ ಬಂದು ಸಿಗ್ಬೋದು. ಅದಕ್ಕೆ ನಾನು ಒಂದು ತಮ್ಮ ಎಲ್ಲರ ಹತ್ರ ನಾನು ರಿಕ್ವೆಸ್ಟ್ ಮಾಡೋದಂದ್ರೆ, ನಾವು ಒಂದು ಟೈಮ್ ಲೈನ್ ಅನ್ನು ಫಿಕ್ಸ್ ಮಾಡುವ. ಒಂದು 10 ದಿನ ಅಥವಾ 8 ದಿನ, 8ರಿಂದ 10 ದಿನ, ಒಂದು ವಾರ ಎಲ್ಲ ಕೌನ್ಸಿಲರ್ಗಳು ನಾನು ರಿಕ್ವೆಸ್ಟ್ ಮಾಡೋದು ಸರ್, ತಮ್ಮ ಏರಿಯಾದಲ್ಲಿ ಈಗ ತಮಗೆ ಈಗ ನೀವು ಹೇಳಿದ್ರಿ ಸರ್ 6 ಮನೆದು ಬಾಕಿ ಉಂಟು ಅಂತ. ಆ 6 ಮನೆ ಒಂದು ಹೆಸರು ಖಾಲಿ ಒಂದು ಏರಿಯಾದ ಹೇಳಿ ಆಯ್ತು ಸರ್, ನಾನು ಅದನ್ನೇ ಹೇಳಿದ್ದು. ಅದೇ ನಾನು ಹೇಳಿ ಒಂದು ವಾರ್ಡಿನ 30 ಸಿಕ್ಕಿತ್ತು ಅಂತ ಇಟ್ಕೊಳ್ಳಿ ಸರ್. 17 ಇಂಟು 30 ಸೇ 30 ಮೇ ಬಿ ಮೋರ್. ನಾನು ಹೇಳಿದ ನಮ್ಮ ಹತ್ರ 900ವರೆಗೂ ಉಂಟು. ಸೊ ಅದರ ಬಗ್ಗೆ ಆತಂಕ ಪಡುವ ಅವಶ್ಯಕತೆ ಇಲ್ಲ ಸರ್. ಅಲ್ಲ, ನೀವು ಅದನ್ನು ಮಾಡದೆ ಇಲ್ಲಿ ಹ್ಯಾಂಡ್ ಓವರ್ ತಗೊಳ್ಳೋದು ಸರ್, ಇದು
ಜನ, ನಿಮ್ಮಿಂದ ಇಬ್ಬರು ಜನ. ಈ 2300 ನಾವು 500 ನಾವೀಗ ಏನು ಕೊಟ್ಟಿತ್ತಲ್ಲ ಅದನ್ನು ಮುಗಿಸುವ ಟೈಮಿಗೆ ಉಳಿದದ್ದು ಮುಗ್ದಿರ್ತದೆ. ಆ ಪ್ರೊಸೆಸ್ ಆಗಲಿ ನಾವು 5300 ಆದ ನಂತರ ಒಂದೊಂದೇ ಸ್ಟಾರ್ಟ್ ಮಾಡೋದಕ್ಕಿಂತ ಈಗ ಆಗಲೇ 2000 ಸರಿ ಅದರ ಅರ್ಧದಷ್ಟು ನಾವು ಏನು 2800 ಕಂಪ್ಲೀಟ್ ಮಾಡಿದ್ದೇವಲ್ಲ ಅದು ಒಂದು ಕಡೆಯಿಂದ ಇವರು ಹ್ಯಾಂಡ್ ಓವರ್ ತಗೊಂಡು ಪ್ರೊಸೆಸ್ ಸ್ಟಾರ್ಟ್ ಮಾಡಲಿ. ಈಗ ಕೊಟ್ಟ ಮಾತ್ರಕ್ಕೆ ನಾವು ಲಾಸ್ಟ್ ಎಂಡ್ವರೆಗೆ ಕಾದು ಮತ್ತೆ ಲಾಸ್ಟ್ ಒಂದೇ ದಿನಕ್ಕೆ 5300 ಸ್ಟಾರ್ಟ್ ಮಾಡೋದಕ್ಕಿಂತ ಮತ್ತೆ ಇನ್ನೂ ಒಂದು ಏನು ಗೊತ್ತಾ ಸರ್, ಈಗ ಇವರಿಗೆ ಜಾಯಿಂಟ್ ಆಗಿ ಮಾಡಲಿಕ್ಕೆ ಹೋದಾಗ ಆ ಜನ ಒಂದು 4 ಜನ ಬಂದು ಅದನ್ನು ಚೆಕ್ ಮಾಡೋದು ಇದನ್ನು ಚೆಕ್ ಮಾಡೋದು ಹೇಳುವಾಗ ಜನರಿಗೆ ಅವೇರ್ನೆಸ್ ಬರ್ತದೆ. ನನ್ನಲ್ಲಿ ಆಗಿಲ್ಲ, ಅಲ್ಲಿ ಬಂದು ಚೆಕ್ ಮಾಡಿ ಹೋದ್ರಂತೆ, ಇಲ್ಲಿ ನನ್ನಲ್ಲಿ ಆಗಿಲ್ಲ ಅಂತ ಆಟೋಮೆಟಿಕ್ ಆಗಿ ಕೌನ್ಸಿಲರ್ಸಿಗೆ ಫೋನ್ ಮಾಡ್ತಾರೆ, ನಮ್ಮಲ್ಲಿ ಆಗಿಲ್ಲ ಅಂತ. ನಾನು ಅದಕ್ಕೆ ತಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮೇಡಮ್, ದಯಮಾಡಿ ಇನ್ನೊಂದು 10 days ಇವತ್ತಿನ ಡೇಟಿಂದ ಒಂದು 10 ದಿನ ಅಥವಾ ನಾವು ಒಂದು ಮಾರ್ಚ್ 10 ತಾರೀಕಿನ ಒಳಗಡೆ ಎಷ್ಟು ನಿಮ್ದೇನು ಕೊಡಲಿಕ್ಕೆ ಬಾಕಿಯಾಗಿದೆ ಅದೆಲ್ಲವನ್ನು ಕೌನ್ಸಿಲರ್ಗಳೊಂದು ಕೊಟ್ಟರೆ ನಾವು ಅದನ್ನೆಲ್ಲ ಕನ್ಸಿಡರ್ ಮಾಡಿ ಒಂದೊಂದೇ ವಾರ್ಡಿಂದ ಸ್ಟಾರ್ಟ್ ಮಾಡ್ತಾ ಹೋಗ್ತದೆ. ವಾರ್ಡ್ 1, ವಾರ್ಡ್ 2, ವಾರ್ಡ್ 3. ಕೌನ್ಸಿಲರ್ಗಳು ನಮ್ಮಲ್ಲಿ ಈಗ ಲಾಸ್ಟ್ ಟೈಮ್ ನಿಸಾರ್ ಹೇಳಿದ್ರು ಎಲ್ಲ ವಾರ್ಡಲ್ಲಿ ಎಷ್ಟೆಲ್ಲ ಕಂಪ್ಲೇಂಟ್ ಇದೆ ಲಿಸ್ಟ್ ಮಾಡಿ ಕೊಡಿ ಅಂತ. ಈ ಸಾಲ್ವ್ ಮಾಡುವಾಗ ಏನಾಗುತ್ತೆ, ನಾವು ಲಿಸ್ಟ್ ಮಾಡಿ ಕೊಡ್ತೇವೆ. ಈ ನಿಸಾರ್ ಯಾರಿಗೆ ಕೊಡ್ತಾರೆ? ಅವರ ಕೆಲಸದವರಿಗೆ ಕೊಡ್ತಾರೆ. ಆ ಕೆಲಸದವರು ಏನು ಮಾಡ್ತಾರೆ, ನಮ್ಮ ನಂಬರ್ ಕೊಟ್ಟಿರ್ತಾರೆ, ಪಾರ್ಟಿಗೆ ನಂಬರ್ ಕೊಟ್ಟಿರ್ತಾರೆ. ಯಾರು ಹಗಲು ಮನೆಯಲ್ಲಿ ಇಲ್ಲ. ಮತ್ತೊಮ್ಮೆ ನಾವೇ ಹೋಗಿ ತೋರಿಸ್ಲಿಕ್ಕೆ, ಯಾರು ಅಲ್ಲೇ ಕೌನ್ಸಿಲರ್ ಯಾರಿದ್ದಾನೆ ಅವನೇ ಹೋಗಿ ಮನೆಗೆ ತೋರಿಸ್ಲಿಕ್ಕೆ. ಅದಕ್ಕೆ ನಾವು ಹೇಳಿದ್ದು ನಮಗೆ ಜನ ಕೊಡಿ, ನಾವು ನಿಸರ್ಗೆ ಫೋನ್ ಮಾಡುವಾಗ ಕರೆಕ್ಟ್ ಆಗಿರೋದು ನಮಗೆ ಜನ ಕೊಡಿ, ನಾವು ಕರ್ಕೊಂಡು ಹೋಗ್ತೇವೆ, ತೋರಿಸ್ತೇವೆ, ಎಲ್ಲಿ ಪ್ರಾಬ್ಲಮ್ ಇದೆ ಅದನ್ನು ಸಾಲ್ವ್ ಮಾಡ್ಕೊಂಡು ಹೋಗ್ತೇವೆ. ಇಲ್ಲ ಇಲ್ಲಿಂದ ಇದ್ರು ನಿಮ್ಮಲ್ಲಿಂದ ಇದ್ರು ಒಂದು ಜಾಯಿಂಟ್ ಸರ್ವೆ ಮಾಡಿಕೊಂಡು ಅದು ಸರಿ ಸರ್, ದಟ್ ಈಸ್ ರಿಲೇಟೆಡ್ ಟು ರಿಪೇರ್ ಆಯಿತು. ಈಗ ನಾನು ರಿಪೇರ್ ಬಗ್ಗೆ ಅಲ್ಲ, ರಿಪೇರಿಗೆ ಈಗ ನಾನು ಬರ್ತೇನೆ, ರಿಪೇರಿಗೆ ನೀವು ಹೇಳಿದಾಗೆ ಮಾಡುವ. ನಾನೀಗ ಹೇಳ್ತಾ ಇರೋದು ಹೌಸ್ ಸರ್ವಿಸ್ ಕನೆಕ್ಷನ್. ಹೌಸ್ ಸರ್ವಿಸ್ ಕನೆಕ್ಷನ್ನಲ್ಲಿ ನನ್ನ ಪ್ರಕಾರ ಸರ್ ಈ ಥರ ಗೊಂದಲ ಆಗ್ಲಿಕ್ಕಿಲ್ಲ. ಈಗ ನೀವೇನು ಹೇಳಿದ್ರಲ್ಲ ಆ ಗೊಂದಲ ಖಂಡಿತ ಹೌಸ್ ಸರ್ವಿಸ್ ಕನೆಕ್ಷನ್ ಆಗ್ಲಿಕ್ಕಿಲ್ಲ. ಹೌಸ್ ಸರ್ವಿಸ್ ಕನೆಕ್ಷನ್ ಇರುವ ಜಾಗ ನೀವು ಅದರದ್ದು ಲಿಸ್ಟ್ ಕೊಟ್ಟಿದ್ದೀರಾ ಸರ್? ಲಿಸ್ಟ್ ಕೊಟ್ಟು ಕೊಟ್ಟಿದ್ದೇವೆ, ತೋರಿಸಿ ಆಯ್ತು. ಮನೆ ಕಟ್ಟಿದವರು ನ್ಯೂ ಕನ್ಸ್ಟ್ರಕ್ಷನ್ ಹೌಸ್ ಎಲ್ಲ ಹುಟ್ಟಿನಿಂದ ಅಲ್ಲಿ ಇದ್ದವರು ಅಲ್ಲಿಗೆ ಪೈಪ್ಲೈನ್ನ ಮ್ಯಾಪಿಂಗೇ ಬರಲಿಲ್ಲ. ಲಾಸ್ಟಿಗೆ ನಾವು ತೋರಿಸಿದ್ದೇವೆ. ಲಾಸ್ಟಿಗೆ ಇನ್ನೊಂದು 6 ಮನೆ ಇರುವವರೆಗೂ ಆಗಲಿಲ್ಲ, ಅಲ್ಲಿ ಪೈಪ್ಲೈನೇ ಬರಲಿಲ್ಲ. ನಿಮ್ದು ಏರಿಯಾ ಸರ್? ಕುಶಾಲನಗರ ಆಗಿದೆ, ಸಾಯಿಧಾಮ ಆಗಿದೆ, ಕೊಂಡನ ಕಲ್ಲಪ್ಪಲ್ಲಿ 6 ಮನೆಗೆ ಕನೆಕ್ಷನ್ ಬಾಕಿದೆ. ಕುಶಾಲನಗರದಲ್ಲಿ 6 ಮನೆಗೆ ಕನೆಕ್ಷನ್ ಬಾಕಿದೆ. ಮೂಲೆಯಿತ್ತುಲಲ್ಲಿ 3 ಮನೆಗೆ ಕನೆಕ್ಷನ್ ಬಾಕಿದೆ. ಮತ್ತು ಬಾಕಿ ಮೇನ್ ರೋಡಿನಲ್ಲಿ 4 ಮನೆ, ಒಂದು ಗ್ಯಾಸ್ನ ಗೋಡನ್ನ ಮುಂದುಗಡೆದು ಗೋಡನ್ಗೆ ಮತ್ತು ಆ ಕಡೆ 2 ಅಂತ ಒಟ್ಟಿಗೆ ಒಂದು 15ರಿಂದ 20 ಕನೆಕ್ಷನ್ ನಮ್ಮಲ್ಲಿ ಬಾಕಿ. ಇದು ಆಗದೆ ಲೈನಿಗೆ ನೀರೆಲ್ಲ ಕಡೆಯಲ್ಲಿ ಬಿಡ್ತೇವೆ. ಕೆಲವು ಸಮಸ್ಯೆ ಅಂದರೆ ಕೆಲವು ಕೊಟ್ಟದ್ದು ಸಹ ನೀವು ಬರುವುದಿಲ್ಲ, ಬೇರೆ ಈಗ ನಾವು ಅದನ್ನು ಕಂಪ್ಲೀಷನ್ ಮಾಡೋದು ಏನಾಗಿದೆ. ಈಗ ನಾವು ಪಂಚಾಯತಿ ನೀರನ್ನು ಸಹ ಬಿಡಬೇಕಾಗ್ತದೆ. ಈಗ ಕೆಲವು ಮನೆಗೆ ಈಗ 20 ಮನೆಗಳಿಗೆ ನಿಮ್ಮ ನೀರು ಬಂತು, 5 ಮನೆಗೆ ಬರಲಿಲ್ಲ. ಆಗ ನಾವು 5 ಮನೆಗೆ ಬೇಕಾಗಿ ಬಿಟ್ಕೊಳ್ಳೋದಿಲ್ಲ, ಇರಲಿಕ್ಕಾಗ್ತದಲ್ಲ. ಆಗ ನಾವು ಪಂಚಾಯತಿಯ ಮಾಡಬೇಕಾಗ್ತದೆ. ಆಗ ನಮ್ಗೆ ಈಗ ಬಿಲ್ಲಿನ ಸಮಸ್ಯೆ ಆಗಿದೆ. ಅವರು ಪಂಚಾಯತಿಯ ಬಿಲ್ಲನ್ನು ಕೊಡಬೇಕಂತ ನೀವು ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಬಿಲ್ಲನ್ನು ಸಹ ಕೊಡಬೇಕಾಗ್ತದೆ. ಅದಕ್ಕೆ ಅವರು ಒಂದು ಟೈಮ್ ಇಟ್ಟು ಒಂದು 15 ತಿಂಗಳಿಗೆ ಇದನ್ನೆಲ್ಲ ಒಂದು ಕಮಿಷನ್ ಮಾಡಿ ಯಾವುದೆಲ್ಲ ಮನೆಗೆ ಕಲೆಕ್ಷನ್ ಕೊಡದೇ ಮನೆ ಉಂಟು ಆ ಮನೆಗಳಿಗೆ ಕೊಟ್ಟು, ಮತ್ತು ಯಾವ ಮನೆಗೆ ಕಲೆಕ್ಷನ್ ಕೊಟ್ಟು ಸಹ ನೀರು ಬರದ ಮನೆಗಳು ಆ ಮನೆಗಳ ಏನಾದರೂ ಟೆಕ್ನಿಕಲ್ ಸಮಸ್ಯೆ ಇದೆ ಅಂಥದ್ದೆಲ್ಲ ಒಂದು ಪರಿಪೂರ್ಣ ಮಾಡಿಸಿಕೊಂಡೇ ನೀವೊಂದು ಫೈನಲ್ ಡಿಸಿಷನ್ ಮಾಡಿದರೆ ನಾವು ಫುಲ್ ಕಂಪ್ಲೀಟ್ ಆಗುವವರೆಗಾದ್ರೆ ಇನ್ನೂ ಡಿಲೇ ಆಗುತ್ತೆ. ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡೋದು ನಿಮ್ಮ ಹತ್ರ. ನಾನು ಹಾಗೆಲ್ಲ ಈಗ ನಾವು ಇಲ್ಲಿ ಇಷ್ಟು ಇದರಲ್ಲಿ ಮಾತಾಡ್ತಿರೋದು ಒಬ್ರಿಗೊಬ್ರು ಎಕ್ಸ್ಚೇಂಜ್ ಅಲ್ಲಲ್ಲ, ನೀವು ಅದಕ್ಕೊಂದು ಕೆಲಸ ಮಾಡಿ, ಒಂದು 2 ಆಗಲಿಲ್ಲ, ಪೈಪ್ಲೈನ್ ಇಲ್ಲಿ ಹೈವೇದು ಬಾಕಿ ಸರಿ ಅಲ್ಲ. ನೀವು ಆ ಕಡೆಯಿಂದ 17ರಿಂದ ಮಾಡಿಕೊಂಡು ಬರುವಾಗ 17ನೇ ವಾರ್ಡಿಗೆ ಫಸ್ಟಿಗೆ ನೀವು ಟೀಮ್ ಮಾಡಿ ಅಲ್ಲಿ ಕನೆಕ್ಷನ್ ಕಂಪ್ಲೀಟ್ ಮಾಡಿಸಿ ಸರ್. ನೋಡಿ ಅದನ್ನೇ ಒಂದು ಕನೆಕ್ಷನ್ ಕಂಪ್ಲೀಟ್ ಮಾಡಿಸಿ, ಅಲ್ಲಿಂದ ಟೆಸ್ಟ್ ಮಾಡಿ, ಅಲ್ಲಿಂದ ಸರ್ವೆ ಮಾಡಿಕೊಂಡು ಬನ್ನಿ ಅಲ್ಲ. ಆಗ ಆ ವಾರ್ಡಿಗೆ ಯಾವುದೇ ಸಮಸ್ಯೆ
ನಿಕ್ಲೆನ ಗಾಡಿ ಹೆಚ್ಚಿನ ಕಂಡಡೆ ಈತ 5-10 ತಿಂಗಳು ಪೂರೆಲ್ಲ ಹೊಸ ಕನೆಕ್ಷನ್ ಏರ್ಪುರ ಕೂಡ ರಿಕ್ವೆಸ್ಟ್ ಕೊರಡು ಒಂದು ಕಂಡೇಟ ಆ ಒಂದು ಗೈಡ್ಲೈನ್ ಅಪ್ಪಗ ನಮ್ಮ ಈಗ 16-17ನಲ್ಲಿ ನಾವು ಇದ್ದೇವೆ ಅಂತ ಅಂದರೆ ಈಗ ವಾರ್ಡ್ ನಂಬರ್ 17ರಲ್ಲೇ ಇದ್ದೇವೆ ಅಂತ ಇಟ್ಕೊಳ್ಳಿ. 17ರಲ್ಲಿ ಯಾವುದು ಹೌಸ್ ಸರ್ವಿಸ್ ಕನೆಕ್ಷನ್ ಬಾಕಿ ಇದೆಯೋ ಅದು ಪ್ಲಸ್ 17ರಲ್ಲಿ ಎಷ್ಟು ಮನೆಗೆ ನೀರು ಬರ್ತದೆ ಅದು ಎಲ್ಲ ಎಂಟೈರ್ ಟೀಮ್ ವಿಲ್ ಬಿ ಇನ್ ವಾರ್ಡ್ ನಂಬರ್ 17. ಆಗಿ ಅಲ್ಲಿಂದ ನೀರು ಬಂದು ಅದು ತುಂಬಿ ಅಲ್ಲಿಂದ ಹೊರಗಡೆ ಬಂದು ಸ್ಮಶಾನದ ಎದುರಲ್ಲಿ ಕೌಕಾಚಾರಕ್ಕೆ ಗೇಟ್ ಇದೆ, ಅಲ್ಲಿಂದ ನೀರು ಬಂದು ತೋಡಲ್ಲಿ ಹೋಗ್ತದೆ. ಇದು ಅಲ್ಲಿ ಸಮಸ್ಯೆ ಏನಂದರೆ ಅಲ್ಲಿಂದ ಕಾಂಪೌಂಡ್ ಅವರೆಲ್ಲ ಮಣ್ಣಿನ ಕಾಂಪೌಂಡ್ ಸ್ಮಶಾನ, ಅದು ಅಲ್ಲಿಂದ ಎಲ್ಲ ನೀರು ಅಲ್ಲಿಂದ ಲೀಕೇಜ್ ಆಗಿ ಆ ಕಡೆ ಮನೆಗೆ ಬರ್ತಾ ಉಂಟು. ನಿಮಗೆ ನಿಸರ್ಗ ಎಲ್ಲ ಫೋಟೋಸ್ ನಾನು ಕಳಿಸಿದೆ. ಪ್ಲಸ್ ಏನಂದರೆ ಅಲ್ಲಿಂದ ನೀರು ಬೀಳ್ತದಲ್ಲ ಮೇಡಮ್, ಆ ನೀರು ಆ ಕಡೆ ಮನೆ ಇದೆ ಸ್ಲ್ಯಾಬಿನ ಎಲ್ಲ ಕಾಂಕ್ರೀಟ್ ವಾಲ್ ಮನೆ, ಈ ಗಾಳಿಗೆ ಎಲ್ಲ ಅವರ ಮನೆಯ ಸಿಟೌಟಿಗೆ ಮನೆಯ ಸ್ಲ್ಯಾಬಿನ ಮೇಲೆ ಎಲ್ಲ ನೀರು ಬೀಳ್ತದೆ. ಇದನ್ನು ಲಾಸ್ಟಿಗೆ ಕೊಟ್ಟು ನಾನು ಇವರಿಗೆ ಸುಮಾರು ಸಾರಿ ಹೇಳಿ ಲಾಸ್ಟಿಗೆ ಮೊನ್ನೆ ರೈಟಿಂಗಲ್ಲಿ ನಾನು ಕೊಟ್ಟಿದ್ದೇನೆ, ನೀವು ಅದಕ್ಕೆ ಇದು ಓವರ್ಫ್ಲೋ ವಾಲ್ ಹಾಕಬೇಕು, ಓವರ್ಫ್ಲೋ ವಾಲ್ ಹಾಕಬೇಕು ಮತ್ತು ಪುನಃ ಆ ಟ್ಯಾಂಕನ್ನು ನೀರು ಕಂಟ್ರೋಲ್ ಮಾಡುವಾಗ ಏನಾದರೂ ಒಂದು ಇಲ್ಲ ವ್ಯವಸ್ಥೆ ಅದಕ್ಕೆ ಏನು ಮಾಡ್ತೀವಿ ಹೇಳಿದೆ ಸರ್ ಎಷ್ಟು ಸಮಯಕ್ಕೆ ಹಿಂದೆ ಆಗಿದ್ದದು ಈಗ ಆಗ್ತಾ ಉಂಟು. ಹಾಗಲ್ಲ ಸರ್, ಹಾಗೆ ಕೇಳಿದಲ್ಲ. ಇವರಿಗೆ ನಾವೀಗ ಅದಕ್ಕೆ ಒಂದು ಸೆನ್ಸರ್ ಫಿಕ್ಸ್ ಮಾಡಿ ಓವರ್ಫ್ಲೋ ಆಗದಾಗೆ ಅಲ್ಲೇ ಮಾನಿಟರ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಈಗ ಯಾವುದು ಯಾವ ಕಂಪ್ಲೀಟ್ ಆಗಿದೆ? 2 ದಿವಸ ಒಂದು ಓವರ್ಫ್ಲೋ ವಾಲ್ ನಮ್ಮ ಪೈಪ್ಲೈನ್ ಇದೆ, ನಮ್ಮ ಡೈರೆಕ್ಟ್ ಹೋಗಿ ಡಿಸ್ಟ್ರಿಬ್ಯೂಷನ್ ಓವರ್ಫ್ಲೋ ಲೈನ್ ಲಿಂಕ್ ಮಾಡ್ತದ ಒಂದು ಆಧಾರ ಆ ಡಿಸ್ಟ್ರಿಬ್ಯೂಷನ್ ವಾಲ್ ಬಂದು ಮಾಡ್ತಾಗ ಮಿಕ್ಕಿದ ನೀರು ಓವರ್ಫ್ಲೋ ನಮ್ಮ ಓವರ್ಫ್ಲೋ ಲೈನ್ ಇಲ್ಲ ಡಿಸ್ಟ್ರಿಬ್ಯೂಷನ್ ಲಿಂಕ್ ಮಾಡ್ತದೆ ಅಂಚಾದ ಓವರ್ಫ್ಲೋ ಪೈಪ್ ಇಜ್ಜಿತ್ತೆ, ಓವರ್ಫ್ಲೋ ಪೈಪ್ ಇಚ್ಚಿನ ಬಳಿ ಅಂಚಿನ ಸಿಸ್ಟಮ್ ಒಂದು ವೇಳೆ ಓವರ್ಫ್ಲೋ ಆಂಡಲ್ಲ ಆ ನೀರು ವೇಸ್ಟ್ ಆದ ಬಳಿ ಡಿಸ್ಟ್ರಿಬ್ಯೂಷನ್ ಕೋಡ್ ಬರ್ತದೆ ಅಂಚೆ ಲಿಂಕ್ ಮಾಡ್ತದೆ ನಾನು ಓಪನ್ ದಿಂಡದ ಹಾಕುಜಿ ಮುಕ್ಳು ಕ್ಲೋಸ್ ಮಾಡ್ಕೊಂಡು ಯಾವ್ದಾದ ನಾವು ಮೇಂಟೆನೆನ್ಸ್ ಅಲ್ಲಿ ಇರ್ತದಲ್ಲ ಪೈಪ್ ಹೊಡೆದು ಆ ಥರ ಇದ್ದಾಗ ಅದಾಗಿರ್ಬೋದು. ಬೇರೆ ಬೇರೆ ಕಡೆ ಒಂದೇ ಲೈನ್ ಅಲ್ಲ ಮಾಡುವುದು ಬೇರೆ ಸೆಕ್ಷನ್ ಬೇರೆ ಟ್ಯಾಂಕಿನ ಬರೋದು ಒಂದೇ ಒಂದೇ ಮುಂಚೆ ಎಲ್ಲ ಹೇಗೆ ನಾವು ಒಂದು ಹೇಳಿದ್ರೆ ಈ ಶಾಲೆಗೆ ಮತ್ತು ಈ ಅಂಗನವಾಡಿಗೆ ಅಲ್ಲ, ನೀವು ಯಾವುದನ್ನು ನೋಡಬೇಡ ಅದನ್ನು ಕೊಟ್ಟು ಬಿಡಿ. ಈಗ ನೀವು ಕೂಡ ಡಿಪಾರ್ಟ್ಮೆಂಟ್ ನಾವು ಕೂಡ ರಿಕ್ವೆಸ್ಟ್ ನಮ್ಮಲ್ಲಿ ನಮ್ಮ ಒಂದು ವಾರ್ಡಿಗೆ 3 ಝೋನಿಗೆ ನೀರು ಬರುತ್ತೆ ಒಂದೇ ವಾರ್ಡಿಗೆ. ಅದಕ್ಕೋಸ್ಕರ ಪ್ಲ್ಯಾನನ್ನು ಏನಾದರೂ ಡೈವರ್ಟ್ ಮಾಡಿ ಒಂದೇ ಝೋನಿಗೆ ಕೊಡುವಾಗ ವ್ಯವಸ್ಥೆ ಮಾಡ್ಬೋದಾ? ಯಾಕೆ ಹೇಳಿದ್ರೆ 3 ಝೋನಿಗೆ ಇವತ್ತಲ್ಲ, ನಾವು ಇವತ್ತಿರ್ತೇವೆ ಹೋಗ್ತೇವೆ, ಈ ಫ್ಯೂಚರಲ್ಲಿ 3 ಝೋನಿಂದಲೂ ನೀರು ಬರ್ತದೆ, ನಮಗೆ ಅಲ್ಲಿ ತಾಪತ್ರೆ ಆಗ್ತದೆ. ಅದಕ್ಕೆ ಏನಾದರೂ ಒಂದು ಚೇಂಜಸ್ ಮಾಡ್ಬೋದಾ ಅಂತ. ಅಲ್ಲಿ ವ್ಯವಸ್ಥೆ ಇದೆ, ಈ ಶಕ್ತಿ ಕಂಪೌಂಡ್ಗೆ ಈ ದ್ವಾರದಿಂದ ಪನ್ನೀರಿಂದ ಬರೋದು, ಅಲ್ಲಿ ನೀರು ಎಂಡಿಗೆ ಬರೋದೇ ಇಲ್ಲ. ಮೊನ್ನೆ ರೌಪತ್ರ ಹೇಳುವಾಗ ಅಲ್ಲಿ ಪ್ರೆಷರ್ ಸಾಕಾಗೋದಿಲ್ಲ, ಅಲ್ಲಿ ಖಾಲಿ ಗೇಟ್ವಲ್ಲಿ ಲಿಂಕ್ ಮಾಡಿದರೆ ಸಾಕು. ಹಾಗೆ ಈ ಮಾಡೂರು ಸ್ಮಶಾನದ ಟ್ಯಾಂಕಿನ ನೀರು ಅಲ್ಲಿಗೆ ಸಪ್ಲೈ ಆಗುತ್ತೆ. ದೊಡ್ಡ ದೊಡ್ಡ ಲೈನ್ ಏನು ಹಾಕಲಿಕ್ಕಿಲ್ಲ, ಒಂದು 10-20 ಮೀಟರ್ ಹಾಕಿದ್ರೆ ಲಿಂಕ್ ಮಾಡಿ ಆಯ್ತು ಸರ್. ಅದನ್ನು ಒಂದು ಕೊಡೋದು ಅದನ್ನೊಂದು ಸ್ವಲ್ಪ ಬೇಗ ಮಾಡಿ ಕೊಟ್ರೆ ಎಲ್ರಿಗೂ ಹೋಗ್ತದೆ. ಮೇಡಮ್ ಇದು ರಿಲೇಟೆಡ್ ಟು ನಮ್ದೆಲ್ಲ ಟೆಕ್ನಿಕಲ್ ವಿಷಯ ಆಯಿತು, ಪ್ರೋಗ್ರೆಸ್ಸಿಗೆ ಸಂಬಂಧಪಟ್ಟಾಗ ಆಯಿತು. ಇದೆಲ್ಲವನ್ನು ಮೀರಿ ಮೇಡಮ್ ಅಡ್ಮಿನಿಸ್ಟ್ರೇಷನ್ ಸೈಡಲ್ಲಿ ಈಗಾಗಲೇ ನಿಮಗೆ ನಮ್ಮ ಆಫೀಸಿಂದ ಲೆಟರ್ ಬಂದಿರ್ಬೋದು, ಈಗೀಗ ಈ ಸ್ಕೀಮಿಗೆ 10% ಮುನ್ಸಿಪಾಲ್ಟಿಗೆ ಶೇರ್ ಇದೆ ಅಂತ ಕೋಟಿಗಟ್ಟಲೆಯಿದೆ. ನಾವು ಅದನ್ನು ಹೇಳಬೇಕಾದದ್ದು ಎವ್ರಿ ಮುನ್ಸಿಪಾಲ್ಟಿಯಲ್ಲಿ ಹೇಳಬೇಕಾದದ್ದು ನಮ್ಮದು ಡ್ಯೂಟಿ. ಸೊ ಅದರ ಪ್ರಕಾರ 9.39 crores ನಾವು ಮುನ್ಸಿಪಾಲ್ಟಿಯಲ್ಲಿ ಹೇಳಿದ್ದು ಎಲ್ಲರೂ ಹೇಳ್ತಂದ್ರೆ ಸ್ಯಾಲ್ರಿ ಕೊಡಲಿಕ್ಕೆ ದುಡ್ಡಿಲ್ಲ ನಿಮಗೆ. ಮತ್ತು ಆದರೆ ವಿಷಯ ಏನು ಅಂತ ಹೇಳಿದ್ರೆ ನಿಮ್ಮ ಕಡೆಯಿಂದ ಹೈಯರ್ ಅಥಾರಿಟಿಗೆ ಈ ಥರ ನಾವು ಲೆಟರ್ ಬರೆದಿದ್ದೇವೆ, ಈ ಥರ ಹೇಳ್ತಾ ಇದ್ದಾರೆ, ಇದಕ್ಕೆ ಏನು ಪ್ರೊವಿಷನ್ ಅದು ಇದು ಅಂತ ಹೇಳಿ. ಬಟ್ ಏನು ಮಾಡ್ತಾರೆ ಹೇಳಿದರೆ ಮುನ್ಸಿಪಾಲ್ಟಿ ಕಡೆಯಿಂದ ಲೆಟರ್ ಬಂದು ಅಥವಾ ಬೇರೆ ಯಾವುದಾದ್ರು ಒಂದು ಅನುದಾನದಲ್ಲಿ ಅದಕ್ಕೆ ವ್ಯವಸ್ಥೆ ಮಾಡ್ಬೋದು ಅಂತ ಹೇಳಿದರೆ ಆ ಥರ ಮಾಡ್ತಾರೆ. ಕೆಲವು ಅನುದಾನಗಳಲ್ಲಿ ಸರ್ ಅದು ಅವರ ಕೈತಪ್ಪಿ ಹೋಗ್ತದೆ, ಅಂದರೆ ಬಳಕೆ ಆಗೋದಿಲ್ಲ. ಅಥವಾ ಇನ್ನು ಕೆಲವು ಇದರಲ್ಲಿ ಕೆಲವು ಮುನ್ಸಿಪಾಲ್ಟಿಯಲ್ಲಿ ಆಗ ಅವ್ರು ಏನು ಮಾಡ್ತಾರೆ ಹೇಳಿದರೆ ಅಮೃತಿಗೆ ಬಳಸ್ಬೋದು ಅಂತೇಳಿ ಅವರೇ ಒಂದು ಡಿಸಿಷನ್ ಮಾಡಿ ಮಾಡ್ತಾರೆ. ಸೊ ಆ ಥರ ಒಂದು ತಮ್ಮ ಕಡೆಯಿಂದ ಅದಕ್ಕೆ ಹೈಯರ್ ಆಫೀಸರ್ಸಿಗೆ ಅದನ್ನು ಅಥಾರಿಟಿಗೆ ಬಂದು ನೆಕ್ಸ್ಟ್ ಸ್ಟೆಪ್ ಆಗ್ತದೆ, ಅದನ್ನು ಸೀದಾ ನಾವು ಅಲ್ಲಿಗೆ ಡೈವರ್ಟ್ ಮಾಡ್ಬೋದು. ನೀವು ಮತ್ತೊಂದು ಯಾವುದಕ್ಕೆ ಅಲ್ಲಲ್ಲ ಅದು ಟ್ಯಾಂಕ್ ಅಲ್ಲ ಅದು ವರ್ಕ್ ಸಹ ಅದು ವರ್ಕ್ ಕೂಡ ನಗರೋತ್ಥಾನ, ದುಡ್ಡು ಕೂಡ ನಗರೋತ್ಥಾನ. ಅಲ್ಲ ಇದು ಅಂದರೆ ನಗರೋತ್ಥಾನದಲ್ಲಿ ನೀರಿಗೆ ಇಂಥ ಪರ್ಸೆಂಟೇಜ್ ವೈಸ್ ಹಣ ಅಮೌಂಟ್ ಡಿವೈಡ್ ಮಾಡಿ ಇರ್ತಾರೆ. ಓಕೆ ಸರ್. ಆ ಹಣವನ್ನು ಅಮೃತಿಗೆ ಶಿಫ್ಟ್ ಮಾಡಿದ್ದಾರೆ ಅಂತ ಸದಸ್ಯರೇ ಉಂಟು, ಆದರೆ ಅದು ಶಿಫ್ಟ್ ಮಾಡಲಿಲ್ಲ ಲಾಸ್ಟ್. ಮಾಡ್ಲಿಲ್ಲ. ನಮ್ಮ ಸ್ಮಶಾನದ್ದು ಟ್ಯಾಂಕ್ ಇದೆಯಲ್ಲ
ಬ್ಯಾಂಗ್ಳೂರಲ್ಲಿ ನೀವು ಅಲ್ಲಿಂದ ಅಲ್ಲಿಗೆ ಸೀದಾ ಡೈವರ್ಟ್ ಮಾಡಿದ್ರೆ ಅಲ್ಲಿಗೆ ಆ ವಿಷಯ ವಿಸರ್ ಅವರು ಗೊತ್ತಿಲ್ಲ. ನಮ್ಮ ಬೀರಿಂದ ಬರ್ತೇವೆ ಕಾಚಾರ ಟರ್ನಲ್ಲಿ ಆ ಒಂದು ಪೈಪ್ ಲೈನ್ ಮೇಲೆ ಇದೆ, ಆ ತೋಡಿಗೆ ತಾಗಿ ನೆಲದಲ್ಲಿ ಇದೆ. ಅಲ್ಲಿ ತೋಡು ತೆಗಿಲಿಕ್ಕೆ ಆಗೋದಿಲ್ಲ, ಆ ರೋಡ್ ಕಂಪ್ಲೀಟ್ ಹಾಳಾಗ್ತದೆ ಆ ಮಳೆ ನೀರು ಬಂದಾಗ. ಅದನ್ನು ನಾವು ಲಾಸ್ಟ್ ಟೈಮ್ 2-3 ಸರಿ ಹೇಳಿದ್ದೆವು, ಅದನ್ನು ಅಡಿಗೆ ಮಾಡಲಿಲ್ಲ. ನೆಲದ ಮೇಲಿಂದ ಒಂದು 6 ಇಂಚ್ ಡೌನಲ್ಲಿ ಇದೆ, ಅಷ್ಟು ಮೇಲೆ ಇದೆ ಪೈಪ್ ಕಾಚಾರ ಟರ್ನಲ್ಲಿ. ಹಾಂ, ಅದನ್ನು ಅಡಿಗೆ ಅವರು ಹೇಳೋದು ಟೆಕ್ನಿಕಲ್ ಆಗಿ ಅಡಿಯಲ್ಲಿ ಗುಂಡು ಕಲ್ಲಿದೆ ಅಂತ. ನಾವು ಎಂತೆಂಥ ಕಲ್ಲನ್ನು ತೆಗೆದು ನಾವು ಪೈಪನ್ನು ಅಡಿಗೆ ಆಗ್ತದೆ. ನಾವು ಬ್ರೇಕಿಂಗ್ ಮಾಡೋದು ಅವರು ರೋಡಲ್ಲೂ ಹೋಗ್ತದೆ. ಹೌದು, ದೊಡ್ಡ ಬೀಸ್ ಕಲ್ಲ ಆದರೆ ಅದನ್ನು ಕಟಿಂಗ್ ಮಾಡಿ ಅದಷ್ಟೇ ಕಟ್ ಮಾಡಿ ನಾವು ಇದಿರ್ಬೋದು. ದೊಡ್ಡ ಈ ಥರ ಗುಂಡು ಕಲ್ಲು ಆ ತೆಗೆಯುವಾಗ ರೋಡೆಲ್ಲ ಯಾಕಂದ್ರೆ ಲಾಸ್ಟ್ ಟೈಮ್ ನಾವು ತೆಗೆಯುವಾಗ ಅಲ್ಲಿ ಡಾಮರು ಆಗಿರಲಿಲ್ಲ, ಹೇಗೆ ತೆಗೆದಾಗ ಆರಾಮ್ಸೆ ರೋಡ್ ಆಗ್ಬೋದು. ಈಗ ಅಲ್ಲಿ ಮಳೆ ಬರುವಾಗ ಅಲ್ಲಿ ಬ್ಲಾಕ್ ಆಗಿ ರೋಡಿಗೆ ಬರ್ತದೆ. ಈಗ ಹೋಗುವಾಗ ನಾನು ನೋಡ್ತೇನೆ ಇದನ್ನು ಕಳೆದ ಮೀಟಿಂಗ್ ಆ ಒಂದು ಪೈಪ್ ಮಾತ್ರ. ಹೋಗಿದ್ದಾರೆ ಅವರು. ನಮ್ಮ ವಾರ್ಡಿಗೆ ಬಂದು ನಾವು ತೋರಿಸಿ ಒಂದು ಫೀಟ್ 1.5 ಫೀಟ್ ಹೋಗಿದೆ, ನಿಜವಾಗಿ 3 ಫೀಟ್ ಆಗಿ. ಯಾಕಂದ್ರೆ ನಮ್ಮ ಈಗ ಕೋಟೆಕರ್ ಪಂಚಾಯತಿಂದ ನಾವು JCB ವರ್ಕ್ ಮಾಡುವಾಗ ಯಾವುದೇ ಕಾಮಗಾರಿ ಮಾಡುವಾಗ ಪೈಪ್ ಡ್ಯಾಮೇಜ್ ಆದರೆ ನಾವು ಯಾರಲ್ಲಿ ಹೇಳುವುದು ಅಂತ ನಮ್ಮ ಪ್ರಶ್ನೆ. ಈಗ ನನ್ನ ವಾರ್ಡಿಗೆ ನೀವು ನನ್ನ ಜೊತೆ ಬಂದರೆ ನಾನು ತೋರಿಸ್ತೀನಿ ಎಷ್ಟು ಫೀಟ್ ಹೋಗಿದೆ. 1.5 ಫೀಟಿಗಿಂತ ಜಾಸ್ತಿ ಹೋಗ್ಲಿಲ್ಲ, ಅದು ನಿಜವಾಗಿ ಮಾಡಬೇಕಲ್ಲ. ಅವರದ್ದು ಎಕ್ಸಿಸ್ಟಿಂಗ್ ಯುಟಿಲಿಟಿ ಇರ್ತದೆ. ಎಕ್ಸಿಸ್ಟಿಂಗ್ ಯುಟಿಲಿಟಿ ಅಂದರೆ ಒಂದು ಪವರ್ ಲೈನ್ UG ಕೇಬಲ್ ಇರ್ತದೆ, ಇಲ್ಲಾಂದರೆ PVC ಪೈಪ್ ಲೈನ್ ಇರ್ತದೆ, ಅಥವಾ ಇನ್ಯಾವುದಾದ್ರೂ ಫೈಬರ್ ಕೇಬಲ್ ಇರ್ತದೆ. ಆ ಥರದ್ದೆಲ್ಲ ಅಂಶಗಳು. ಯಾಕಂದರೆ ನಮ್ಮ ಕೆಲಸ ಆಗು ಈಗ ನಮ್ಮದೇನೋ ಈಗ ಕೆಲಸ ಮುಗೀತು ಅಂದರೆ 125 ಅಲ್ಲಿ 123 ಕಿಲೋಮೀಟರ್ಸ್ ಈಗ ಮುಗಿದದ್ದು. ಬಟ್ ಆ ಟೈಮಲ್ಲಿ ನೀವೆಲ್ಲರೂ ಮೀರಿ PVC ಪೈಪ್ ಲೈನ್ನ ಮೇಲೆ ಡಿಪೆಂಡ್ ಆಗಿದ್ರಿ. ಸೊ ಅಂಥ ಟೈಮಲ್ಲಿ ಕೆಲವು ಸಲ ಏನಾಗ್ತದೆ ಅಂತ ಹೇಳಿದ್ರೆ ಕೆಲವು ಡಪ್ಟ್ ಮೇಂಟೈನ್ ಮಾಡಲಿಕ್ಕೆ ಕೆಲವು ಸಲ ಅನಿವಾರ್ಯವಾಗಿ ಆಗಿರುವುದಿಲ್ಲ. ಇನ್ನೂ ಒಂದು ಏನು ಅಂತ ಹೇಳಿದ್ರೆ ಪಕ್ಕದಲ್ಲೇ ಕೆಲವು ಕಂಪೌಂಡ್ ವಾಲ್ ಬಂದಿರ್ತದೆ, ರಿಟೈನಿಂಗ್ ವಾಲ್ ಬಂದಿರ್ತದೆ, ಇನ್ನು ಕೆಲವು ಈ ಥರ ಎಕ್ಸ್ಟರ್ನಲ್ ಕೆಲವು ಇಫೆಕ್ಟ್ಗಳು ಇದ್ದಾಗ ಕೆಲವು ಸಲ ಅಂದರೆ ನಾನು ಹೇಳಿದ ಸರ್ ಎಲ್ಲದಕ್ಕೂ ನಾನು ಇದನ್ನು ಜಸ್ಟಿಫಿಕೇಶನ್ ಕೊಡೋದಿಲ್ಲ ಸರ್, ಎಲ್ಲದಕ್ಕೂ ಹೇಳುದಿಲ್ಲ. ಕೆಲವು ಅಂಶಗಳನ್ನು ನಾನು ಕನ್ಸಿಡರ್ ಮಾಡಿದಾಗ ಆ ವಿಧಾನ ಆಗ್ತದೆ ಸರ್. ಅಂತ ಪ್ಲೇಸ್ ನೀವು PVC ಪೈಪ್ ಲೈನ್ ಹೇಳಿದ್ರಲ್ಲ, ಏನು ಇಲ್ಲದ ಜಾಗೆಯಲ್ಲಿ ಸಹ ಅದೇ ರೀತಿ ಆಗಿದೆ. ನೋಡ್ತೇನೆ ಸರ್, ಅದು ಏನಂತ ಹೇಳಿ ಇದು ಮಾಡಿಲ್ಲ ನೋಡಿ ಎಷ್ಟು ಮಾಡಲಿಕ್ಕೆ ಇರೋದಾಗ್ತದೆ ಆಗಿಲ್ಲ ಮಾಡಬೇಕು. ಈಗ ಅಲ್ಲಿ 1 ಫೀಟ್ ಇದ್ರೆ ಕರೆಕ್ಟ್ ಆಗಿ ಮಾಡುವಂತ ಆಗಲ್ಲ ಸರ್. ಈಗ ನೋಡಿ ಆಗಲ್ಲ ಸರ್. ಬೇಡ, ನಾನು ಕೇಳುದು ಕಾಮಗಾರಿ ಮಾಡುವಾಗ ನಿಜವಾಗಿ ನಿಮ್ಮ ವರ್ಕ್ ಆರ್ಡರ್ ಪ್ರಕಾರ ಯಾವ ರೀತಿ 3 ಫೀಟ್ 1 ಫೀಟ್ 2 ಫೀಟ್ ಏನ್ ಬೇಕು ಅದು ನೀವು ಅವಾಗ ಹಾಕುವಾಗೆ ಮಾಡಬೇಕು. ನೀವು ಎಲ್ಲ ಕಡೆಯಲ್ಲಿ ಮಾಡ್ತಾ ಹೋಗಿದ್ದೀರಿ, ಹೌದಲ್ವಾ? ಕೆಲಸ ಮಾಡ್ತಾ ಹೋಗಿದ್ದೀರಿ. ಈಗ ನಾಳೆ ಮುಂದೆ ನೀವು ಕೆಲಸ ಮಾಡಿ ನಿಮ್ಮ ಕೆಲಸ ಫಿನಿಶ್ ಆಗಿ ಹೋಗ್ತದೆ. ಓಕೆ, ಸಮಸ್ಯೆ ಯಾರಿಗೆ ಬರುವುದಲ್ಲಿ ನಮ್ಮಲ್ಲಿ ಅಲ್ಲಿ ಇದ್ದ ಕೌನ್ಸಿಲರ್ಗಿರ್ಬೋದು, ಅಧಿಕಾರಿಗಳಿಗಿರ್ಬೋದು, ಅಧ್ಯಕ್ಷರಿಗಿರ್ಬೋದು, ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ. ಇದು ನೀವು ಹಾಕುವ ಸಮಯದಲ್ಲಿ ನೀವು ಮಾಡಬೇಕಿಲ್ಲ. ಈಗ ನೀವು ತೆಗೆದು ಹಾಕ್ತೀರಾ, ನಾನೀಗ ತೋರಿಸ್ತೀನಿ ಕೆಲವು ಸ್ಪಾಟಲ್ಲಿ ತೆಗೆದು ಹಾಕಿಗೆ ಆಗ್ತದ ಆಗುದಿಲ್ಲ. ಅದಕ್ಕೆ ನೀವೇನು ಅನ್ಸಬೇಕು? ಕೆಲವು ಅಂತ ಹೇಳಿದಾರ ಅಂತ ಕೆಲವು ಅನಿವಾರ್ಯ ಪರಿಸ್ಥಿತಿ ಬಂದಾಗ ತೆಗೆದು ಕಂಪ್ಲೇಂಟ್ ಇದ್ರೆ ನಾವು ನಿಮಗೆ ತಿಳಿಸಿ ಫೋನ್ ಮಾಡಿ ಸರ್. ನೋಡಿ ಸಮಸ್ಯೆ ಇದ್ರೆ ಒಂದು ಹೇಳಿ, ಅಲ್ಲ ನೋಟ್ ಮಾಡಿ ಕನೆಕ್ಷನ್ ಅದು ಸರ್. ಈಗ ಕನೆಕ್ಷನ್ ಹಾಕಿದ್ದು ಸರ್ ಒಂದು ಇದು ಎಲ್ಲ ಅದರೊಳಗೆ ಎಲ್ಲ ಹೌಸ್ ಸರ್ವಿಸ್ ಕನೆಕ್ಷನ್ ಯಾವುದು ಬಾಕಿ ಉಂಟು ಅಂತ ಲಿಸ್ಟ್ ಕೊಡುವಾಗೆ ಜೊತೆಗೆ ಈಗ ನಾವು ವಾರ್ಡ್ ನಂಬರ್ 17ರಿಂದ ಈ ನಾವೇನು ಲಿಸ್ಟ್ 2,500 ಕೊಟ್ಟಿದ್ದೇವೋ ಅದು ಪ್ಲಸ್ ಹೊಸ ಹೌಸ್ ಸರ್ವಿಸ್ ಕನೆಕ್ಷನ್ ಎಲ್ಲರೂ ಅಲ್ಲೇ ಇರ್ತಾರೆ. ವಾರ್ಡ್ ನಂಬರ್ 17 ವಾರ್ಡ್ ನಂಬರ್ 17 ಈ ಮೀಟರ್ ಇರೇನೆ 10 ಹದಿನೇಳು 15 ಉಂಟು. ಸೊ ನಾನು ವಾರ್ಡ್ ನಂಬರ್ 16 ಮತ್ತು 17ರಲ್ಲಿ ನಾವೀಗ ಈ ಲಿಸ್ಟಲ್ಲಿ 2,800 ಲಿಸ್ಟ್ ಏನು ಕೊಟ್ಟೇವಲ್ಲ ಅದು ಇಟ್ಕೊಂಡು ಚೆಕ್ ಮಾಡ್ತಾ ಇರ್ತಾರೆ. ಪ್ಲಸ್ 16 ಮತ್ತು 17ರಲ್ಲಿ ಯಾವುದೆಲ್ಲ ಹೌಸ್ ಸರ್ವಿಸ್ ಕನೆಕ್ಷನ್ ಬಾಕಿ ಇದೆಯೋ ಅದು ಕೂಡ ಕೆಲಸ ಆಗ್ತಾ ಇರ್ತದೆ. ಅದು ಒಂದು ಪಾರ್ಟ್. ಆದರೆ ಮಾರ್ಚ್ 10 ಒಳಗೆ ನೀವು ನಿಮ್ಮ ಕಡೆಯಿಂದ ದಯಮಾಡಿ ಮೇಡಮ್ ಪಬ್ಲಿಕ್ಕಿಗೆ ಒಂದು ಅವೇರ್ನೆಸ್ ತರಿಸಿ ಮಾರ್ಚ್ 10 ಒಳಗೆ ಯಾರಿಗೆಲ್ಲ ಹೊಸ ಹೌಸ್ ಸರ್ವಿಸ್ ಕನೆಕ್ಷನ್ ಬೇಕೋ ಎಲ್ಲರ ಒಂದು ರಿಕ್ವೆಸ್ಟನ್ನು ಮುನ್ಸಿಪಾಲಿಟಿಗೆ ಕೊಡಲಿ ಕೌನ್ಸಿಲರ್ ಅಂತ ಹೇಳಿ. ಸೊ ಅಲ್ಲಿಗೆ ನಮ್ಗೆ 3 ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆಮೇಲೆ ಅದನ್ನು ಮೀರಿ 1 ವಾರ ಬಿಟ್ಟು ರೋಡ್ ವರ್ಕ್ ಕೆಲಸ ಪುನಃ ಸ್ಟಾರ್ಟ್ ಆಗ್ತದೆ ಸರ್. ನೀವು ಓವರ್ಫ್ಲೋದ ವಿಷಯ ಹೇಳಿದ್ರಿ, ಅದಕ್ಕೆ ಈಗ ಸೆನ್ಸರ್ ರೆಡಿ ಆಗ್ತಾ ಇದೆ, ಅದು ಕ್ಲಿಯರ್ ಆಗುತ್ತೆ. ಆ ಇನ್ನೊಂದು ಮಸ್ಟರ್ ಜಾಗದಲ್ಲಿ ಈಗ ನಾನು ಹೋಗಿ ನೋಡ್ತೇನೆ ಸರ್, ಅದಕ್ಕೆ ಏನು ಮಾಡ್ಕೊಂಡು ನೋಡ್ತೇನೆ. ಪೈಪ್ಲೈನ್ ಅದೇ ಕೆಲವು ಕಡೆಯಲ್ಲಿ ಪೈಪ್ಲೈನ್ಗೆ ಅಪ್ರೂವಲ್ ಇಲ್ಲ. ಹಾಕಿದ ಕಡೆನೇ ಲೀಕೇಜ್ ಉಂಟು, ತುಂಬ ಲೀಕೇಜ್ ಉಂಟು, ಅದು ಕೂಡ ಅದರಲ್ಲೇ ಸರಿ ಮಾಡಿ ಕೊಡ್ತೀರಾ ಮೇಡಮ್? ಈಗ 2 ವಾರ್ಡಲ್ಲಿ ಕಾನ್ಸಂಟ್ರೇಟ್ ಆಗಿರ್ತೇವಲ್ಲ, ಒಂದು ಕಡೆಯಿಂದ ಹೇಗೂ ಅವರು HSC ಫಿಕ್ಸ್ ಮಾಡುವವರು ಅವರು ರೆಡಿ ಮಾಡಿಕೊಡ್ತಾರೆ. ಸರಿ. ಅದೇ ಈಗ 4 ಕನೆಕ್ಷನ್ ಒಂದು ಒಂದೇ ಏರಿಯಾದಲ್ಲಿ ಬಾಕಿ, ಅದರಲ್ಲಿ ಮೇನ್ ಲೈನ್ ಹೋಗ್ಲಿಲ್ಲ.
ಅದು ಯಾಕೆ ಹೋಗಿಲ್ಲ ಅಂತ ಹೇಳಿದ್ರೆ ಅವರ ಮನೆ ಎದುರುಗಡೆ ಇರುವುದು ಪ್ರೈವೇಟ್ ಲ್ಯಾಂಡ್. ಅವರು ಖಂಡಿತ ನೋಡಿ ಅವರು ಹಾಕಿದ್ರೆ ಅಂತ ಪೈಪ್ ಒಬ್ಜೆಕ್ಷನ್ ಮಾಡ್ತಾರೆ. ಅದರ ಬದಿಯಲ್ಲಿ ಸರ್ಕಾರಿ ಜಾಗ ಒಂದು ಜಾಗ, ಆ ಜಾಗೆಯಲ್ಲಿ ನಾವು ಹಾಕಬೇಕಂದ್ರೆ ನಾವು ಆಲ್ರೆಡಿ ಲೊಕೇಶನ್ ಕಳಿಸಿದ್ದೇವೆ ಮತ್ತು ನಮ್ಮ ಫೋನ್ ನಂಬರ್ಸ್ ಕೊಟ್ಟಿದ್ದೇವೆ. ಅದೊಂದು ಕಾಮಗಾರಿ ಪೆಂಡಿಂಗ್ ಉಂಟು. ಅದೊಂದು 4-5 ಮನೆಗೆ ಕನೆಕ್ಷನ್ ಆದರೆ ನಮ್ಮ ವಾರ್ಡ್ ಕಂಪ್ಲೀಟ್ ಒಂದು ಯಾವುದು ಆಲ್ಮೋಸ್ಟ್ ಆಗಿದೆ ಈಗ ಆದಷ್ಟು ಬೇಗ ಅದನ್ನು ಮಾಡಿದೆ ನಿಮ್ಗೆ. ಯಾಕಂದ್ರೆ ವಾರ್ಡ್ ಒಂದೊಂದು ವಾರ್ಡ್ ಕ್ಲಿಯರ್ ಆಗಿದೆ, ಕ್ಲಿಯರ್ ಆಗ್ತಾ ಬಂತು. ಕನೆಕ್ಷನ್ 4-5 ಗಾಡಿ ಅದನ್ನು ಕ್ಲಿಯರ್ ಮಾಡಿ ಅದಾಯ್ತು ಮಾಡುವ ಸರ್. ಬಟ್ ಇವರು ಒಂದು ಕ್ಯಾಂಕ್ ಅಂತೂ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ, 16 ಸ್ಟಾರ್ಟ್ ಮಾಡ್ತಾರೆ. ಇದು ಲೇಯಿಂಗ್ ಅಲ್ವಾ ಸರ್? ಇದನ್ನು ಕೊಡ್ಬೇಕು ಅಂತಾದ್ರೆ ಹೊಸ ಪೈಪ್ ಲೈನ್ ಲೇಯಿಂಗ್ ಆಗ್ಲೇಬೇಕಲ್ವಾ? ಅದು ಬೇರೆ ಗಾಡಿ. ಈಗ 16-17 ಇರುವವರು ಮನೆದು ಕನೆಕ್ಷನ್ ಕೊಡುವವರು ಮತ್ತೆ ಮನೆಗೆ ಕನೆಕ್ಷನ್ ಕೊಟ್ಟು ಯಾರಿಗೆ ನೀರು ಬರ್ತಾ ಇಲ್ಲ ಅವರು. ನಿಮ್ಮದು ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ ಪೈಪ್ ಲೈನ್ ಆಗ್ಲಿಕ್ಕೆ ಇಶ್ಯೂ ಇರೋದ್ರಿಂದ ನೀವೊಂದು ಅಲ್ಟರ್ನೇಟ್ ರೋಡ್ ಹುಡುಕಿಟ್ಟಿದ್ದೀರಿ, ಅಲ್ಲಿ 3 ಇಂಚಿನ ಪೈಪ್ ಬರಬೇಕು, ಅದು ಗ್ಯಾಂಗೆ ಬೇರೆ. ಸೊ ಅದನ್ನು ಆದಷ್ಟು ಬೇಗ ಮನೆಯಲ್ಲಿ ಚೆಕ್ ಮಾಡ್ತೀವಿ. ಆಲ್ಮೋಸ್ಟ್ ನಮ್ಮಲ್ಲಿ ಚೆಕ್ ಆಗಿ ಇಷ್ಟು ಉಳಿದಿದೆ ಕನೆಕ್ಷನ್. ನೀವು ಬರುವಾಗ ಇಲ್ಲಿ ಕೂಡ ಕೆಲಸ ಆಗಿದ್ರೆ ನಿಮಗೆ ಕೆಲಸವೇ ಇಲ್ಲ, ಎಲ್ಲ ಇನ್ಸ್ಪೆಕ್ಷನ್ ಮಾಡಿಕೊಂಡು ಫಿನಿಶ್ ಮಾಡಿಕೊಂಡು ಹೋಗಿ ಅಲ್ಲಿ ಒಂದು ಟೀಮನ್ನು ಈ ಕಡೆ ಬಿಡುವಾಗ ಆ ಪೈಪ್ ಲೈನ್ ಅನ್ನು ಮಾಡಿ 15ನೇ ವಾರ್ಡ್ ನಿನ್ನೆ ತೋರಿಸಿದಾರಾ? ಅಲ್ಲಿಗ ನೀರಿನ ಸಮಸ್ಯೆ ಉಂಟು, ಇಲ್ಲದಿದ್ರೆ ಟ್ಯಾಂಕರ್ ಅಲ್ಲಿ ಹಾಕ್ಬೇಕಾಗ್ತದೆ. ಅದನ್ನೊಂದು ಬೇಗ ಕ್ಲಿಯರ್ ಮಾಡಿ ಕೊಡ್ಬೇಕು. ನವೀನ್ ಕೌನ್ಸಿಲರ್ ಕೊಂಡಾನ 15ನೇ ವಾರ್ಡ್. ಅಲ್ಲ, ಕನೆಕ್ಷನ್ ಇನ್ನು ಆಗ್ಲಿಕ್ಕೂ ಬಾಕಿ ಉಂಟು, ಆಗೋದಕ್ಕೆ ನೀರು ಕೂಡ ಹೋಗುದಿಲ್ಲ. ಅದು ಕರೆಕ್ಟ್ ಅಲ್ಲ, ಅದು ಆ ಸೈಡ್ ಒಮ್ಮೊಮ್ಮೆ ಹೋಗ್ತದಲ್ಲ. ಅದೇ ಲೈನಲ್ಲಿ ಅದೊಂದು ಡೈರೆಕ್ಟ್ ಮಾಡಿರೋದ್ರಿಂದ ಈ ಉಳ್ಳಾಲ ತುಮಗುಡ್ಡವರು ತೆಗಿತಾರೆ, ಈ ಕಡೆ ಸೋಮೇಶ್ವರ ತೆಗಿತಾರೆ. ಅಲ್ಲ ಟೈಮಲ್ಲಿ ಅವರು ನೀರು ಬರುದಿಲ್ಲ, ಅಲ್ಲ ತೆಗಿಯುವ ಮತ್ತೆ ಬೀಳುವಾಗ ಕ್ಲಿಯರ್ ಆಗ್ತದೆ. ಒಂದು ಇಂಚು ಲೈನ್ ಹೋಗಿ ನನ್ನೊಂದು 3 ಜನ ಟೆನ್ಷನ್ ಹೋಗ್ಕೊಂಡು ಬಂದಾಗ ಫುಲ್ ಬಿಟ್ಟು ಜತ್ತದು ಅವಾಗ ಫಸ್ಟ್ ಏರ್ದು ಗೇಟ್ ವಾಲ್ ಉಂಡು ಆರು ರಾಫ್ ಪಂಡಿರು ಆರು ಗೇಟ್ ವಾಲ್ ಕ್ಲಿಯರ್ ಮಲ್ತು ಕೊರ್ನ ಮಣ್ಣು ಜಿಂಜಿದ್ರು ಐನು ಕ್ಲಿಯರ್ ಮಲ್ತು ಕೊರ್ನ ಅವು ಒಂಚು ಒಂದು ಸಣ್ಣ ಗೋಡೆಗೆ ಇದಾಗ್ತದೆ. ನಾವು ಅವರು ಅಂಥವ್ರಿಗೆ ಏನು ಹೇಳ್ತೀವಿ, ಸ್ವಲ್ಪ ಸರ್ವಿಸ್ ಹೋಗಿ ಉದ್ದದ್ದು ಕೊಡಿ, ಅದು ಕೊಟ್ಟು ಕಂಬಳಲ್ಲೇ ಸ್ವಲ್ಪ ಬೇಕಾದ್ರೆ ನಮ್ಮ ಲೈನ್ ಮೇಲೆ ಕಟ್ಟಿರ್ತೀವಿ. ನೆಕ್ಸ್ಟ್ ನೀವು ಗೋಡೆ ಹಾಕ್ತಿದೆ ಅದನ್ನು ತಂದು ನೀವು ಗೋಡೆಗೆ ಹಾಕಿ. ಬಟ್ ಮೀಟ್ರು ಸೀಲ್ ತೆಗಿಲಿಕ್ಕೆ ಬಿಡಲ್ಲ. ಸೀಲ್ ತೆಗಿಬೇಕಾದ್ರೆ ಕಂಪನಿಯವರೇ ಬರಬೇಕು, ನಾವು ಸೀಲ್ ತೆಗೆದು ಏನು ಮುಟ್ಲಿಕ್ಕೆ ಬರಬೇಕು. ಕೋಟೆಗಳಿಗೆ ಸಂಬಂಧಪಟ್ಟದ ಅದನ್ನ ಕೋಟೆಗಳಿಗೆ ಮಾಡ್ಲಿಕ್ಕೆ ಆಗುತ್ತೆ. ನಮ್ಗೆ ಅದು ತುಂಬಾ ಪುಣ್ಯದವರನ್ನ ಕಾಂಟ್ಯಾಕ್ಟ್ ಮಾಡಿ ಹೌದು, ಅದು 2-3 TC ಆಗಿದೆ. ನಮಗೂ ಒಂದು ಬಾರ್ಡಲ್ಲಿದೆ, ಎಂದಲ್ಲಿ ಒಂದೇ TC ಬರ್ತದೆ. ಇದು ಅವ್ರ ಕಡೆ ಕರೆಂಟ್ ಬರೋದು ನಮಗೆ ಅವ್ರ ಕಡೆ, ನಮ್ಮ ಕಟ್ಟಾಗಿದ್ದು ಅವ್ರ ಕಡೆ. ಆಫ್ ಮಾಡ್ಲಿಕ್ಕೆ ನಾವು ಬರಲ್ಲ. ನಾವು ಆಫ್ ಮಾಡ್ಬಿಟ್ಟು ಅದನ್ನ ಕೆಲಸ ಮಾಡಿಸ್ಬೇಕಾದ್ದು ನಾನು ಮಾಡಿಸ್ಬೇಕಾದ್ರೆ ಅದೇನಾಗುತ್ತೆ, ಹಿಂದಿನವರೇ ಮಾಡ್ಬೇಕು. ನಾನು ಒಮ್ಮೆ ನಾನು ಕರೆಂಟ್ ಆಫ್ ಮಾಡಿಸಿದ್ರೆ ಅದು 12 ಅವರ್ ಆಗ್ತದೆ. 2 ಅವರ್ ಆದಮೇಲೆ ಅವರು ನೀವೇ ಮಾಡಿಸಿ ಅಂತ ಹೇಳ್ತಿದ್ದಾರೆ. ಮಾಡ್ತೀವಿ, ಮೊನ್ನೆ ಅದೇ ಥರ ಆಯ್ತು. ಅದೇ ಥರ ಫೆಬ್ರವರಿ ತಿಂಗಳಲ್ಲಿ ನಾವು ರಾಷ್ಟ್ರೀಯ ಜಂತುಹುಳು ನಿವಾರಣಾ ಕಾರ್ಯಕ್ರಮದಲ್ಲಿ 1ರಿಂದ 19 ವರ್ಷದೊಳಗಿನ ಮಕ್ಕಳಿಗೆ ಉಳಿದು ಮಾತ್ರೆಯನ್ನು ಕೊಟ್ಟಿದ್ದೇವೆ. ಅಂಗನವಾಡಿಗಳಲ್ಲಿ ಮತ್ತು ಸ್ಕೂಲ್ಗಳಲ್ಲಿ. ಒಂದು ಒಳ್ಳೆ ಸ್ಕೂಲಿಂದ ಹೊರಗುಳಿದ ಮಕ್ಕಳಿಗೆ ನಾವು ಅಂಗನವಾಡಿಯಲ್ಲಿ ಕರೆಸಿಕೊಟ್ಟಿದ್ದೇವೆ. ಎಲ್ಲ ಮಕ್ಕಳಿಗೂ ಕೆಲವೊಂದು ಆಶಾ ಕಾರ್ಯಕರ್ತರಿಗೆ ಕಮ್ಮಿ ಕೊಟ್ಟಿದ್ದೀರಾ? ಆಗ ನಾವು ಕೊಟ್ಟಾಗ ಅವರಿಗೆ ಶಾರ್ಟೇಜ್ ಅಂತ ಅವ್ರು ಮತ್ತೆ ನಮ್ಮ ಮಕ್ಕಳು ತಗೊಳ್ಬೇಕು ಬಂದು ಕೇಳ್ಕೊಳ್ಬೇಕು. ಅಂದರೆ ನಮ್ಗೆ ಇಷ್ಟೇ ಜನ ಈಗ ಸ್ಕೂಲಿಂದ ಹೊರಗುಳಿದವರು ಅಂತ ಲೆಕ್ಕ ಇರೋದಿಲ್ಲ ಅಲ್ಲ, ಅವರು ವಾಪಸ್ ಬಂದು ಅದನ್ನು ತಗೊಳ್ತಾರೆ. ಸ್ಟಾಕ್ ಇದೆ ಕೊಡೋದು, ತಗೊಳ್ತಾರೆ. ಮತ್ತು ಈಗ ಬೇಸಿಗೆಗಾಲ ಪ್ರಾರಂಭ ಆಗ್ತಾ ಇರೋದ್ರಿಂದ ಹೆಚ್ಚು ನೀರು ಸೇವನೆ ಮಾಡಬೇಕು. ಯಾಕೆಂದರೆ ಡಿಹೈಡ್ರೇಷನ್ ಆಗಿ ಬೇರೆ ಬೇರೆ ತೊಂದರೆಗಳಾಗ್ಬೋದು. ತಾಯಂದಿರು ಗರ್ಭಿಣಿಯರು ಅವರು ಹೆಚ್ಚು ನೀರನ್ನು ಕುಡಿಬೇಕಾಗ್ತದೆ. ಇಲ್ಲಾಂದರೆ ನೀರು ಕಮ್ಮಿಯಾಗಿ ಬೇರೆ ರೀತಿಯ ಸಮಸ್ಯೆಗಳು ಕಂಡುಬರ್ತದೆ. ಅದೇ ರೀತಿ ಅರ್ಜಿಗಳನ್ನು ಕೂಡ ನಾವು ಪ್ರತಿ ತಿಂಗಳು ಆನ್ಲೈನ್ ಮೂಲಕ ಅಪ್ಲೈ ಮಾಡುವಂಥದ್ದು, ಕಾರ್ಯಕರ್ತೆಯರ ಮೂಲಕ ಆಫೀಸರ್ ಕಚೇರಿಯಲ್ಲಿ ಅಪ್ಲೈ ಮಾಡೋದು. ಅದೇ ರೀತಿ ನಮ್ಮದು ಕೊಂಡಾನ CSITಗೆ ಒಂದು ಲಾಸ್ಟ್ ಟೈಮ್ ನಾವು ಪ್ರಸ್ತಾವನೆಯನ್ನು ಕೊಟ್ಟಿಲ್ಲ, ಪಟ್ಟಣ ಪಂಚಾಯತಿಂದ ಕೊಟ್ಟಿದ್ದೀವಿ. ಅದೀಗ ಬಂತು ಅಮೌಂಟ್ 3,58,106 ರೂಪಾಯಿ ಬಂತು. ಅದನ್ನು ಈಗ ಬಿಲ್ ಟ್ರೆಜರಿಗೆ ಹಾಕಿದ್ದಾರೆ. ಅದು 3 ಆಫೀಸಿಗೆ ಬಂದದ್ದು. ಹಾಗೆ 3 ಆಫೀಸಿಗೆ ಕಟ್ಟಿಬಿಟ್ಟು ಅಲ್ಲಿಂದ ಅವರು ನಮಗೆ
ಸೈಟನ್ನು ಅಲೌಟ್ ಮಾಡ್ತಾರೆ. ಆಮೇಲೆ ರಿಜಿಸ್ಟ್ರೇಷನ್ ಇಂದ ಹೇಗೆ ಪ್ರೊಸೀಜರ್ ಅಂತೇಳಿ ರಿಜಿಸ್ಟ್ರೇಷನ್ ಆಫೀಸಲ್ಲಿ ಕೇಳಬೇಕು. ಇದು ಆಗಲಿ ಪ್ರೊಸೀಜರಲ್ಲಿ. ಅದೇ ರೀತಿ ಮತ್ತೆ ಬೇರೆ ವಿಷಯಗಳು ಹೊಸ ಸ್ಕೀಮ್ಗಳು ಯಾವುದಿಲ್ಲ. ಬೇರೇನಾದರೂ ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟದ್ದು ಏನಾದರೂ ನಿಮ್ಮಿಂದ ಆಗೋದಾದ್ರೆ ಮಾಡಿಸಿ, ಇಲ್ಲದಿದ್ದರೆ ಬೇರೆ ಏನಾದರೂ ಇದ್ದರೆ ಮತ್ತೆ ಅಂದರೆ ಈಗ ನಮಗೆ ಮೂಡದಿಂದ ಇದು ಅಮೌಂಟ್ ಅಲ್ಲಿಗೆ ಬಂದು ಅಲ್ಲಿಂದ ನಮಗೆ ಜಾಗ ನಮಗೆ ಹ್ಯಾಂಡ್ ಓವರ್ ಆಗ್ತದೆ. ಅಲ್ಲಿಂದ ನಮಗೆ ಬರಬೇಕು. ಮೂಡದಿಂದ ಬಂದ ಮೇಲೆ ರಿಜಿಸ್ಟ್ರೇಷನ್ ಕೊಡ್ಬೇಕು ನಮಗೆ. ಮಾತ್ರ ಅದಕ್ಕೊಂದು ಬಿಲ್ಡಿಂಗ್ ಒಂದು ಅನುದಾನದ ಬಗ್ಗೆ ಒಂದು ರೆಡಿ ಮಾಡಿ. ಅದೇ ಈಗ ಅದು ನಮಗೆ ಅಂದರೆ ಫಸ್ಟ್ ಸೈಟ್ ಕ್ಲಿಯರ್ ಆದರೆ ನಮ್ಮ ಡಿಪಾರ್ಟ್ಮೆಂಟ್ ಈಗಾಗಲೇ ಪೆಂಡಿಂಗ್ ಇದ್ದ ಈ ವರ್ಷ ನೆಕ್ಸ್ಟ್ ಇಯರ್ಗೆ ಆಗ್ತದೆ ಸರ್. ಪ್ರಪೋಸಲ್ ಒಂದು ಕಳಿಸುವಾಗ ನೋಡ್ತೇವೆ. ಅದು ನಮ್ಮಲ್ಲಿಂದ ಇಲ್ಲಿಂದಲೇ ಏನಾದ್ರು ಇದ್ರೆ ಒಂದು ನೀವು ಸಭೆ ಪ್ರಾರಂಭವಾಗ ಮೊದಲೇ ಹೇಳಿದ್ರೆ ಇನ್ನು 3 ಜನ ಬರ್ತೇವೆ ಅಂತ ಹೇಳ್ತೀವಿ. ಈಗ ನಿಮ್ಮ ಆಡಳಿತ ವ್ಯವಸ್ಥೆಯಲ್ಲಿ 4 ಜನ ಇದ್ದೇವೆ. ನಮ್ಮ ವಿರೋಧ ಪಕ್ಷದ ಲೈನಲ್ಲಿ 6 ಜನ ಇದ್ದೇವೆ. ಹೌದಾ? ನಾವು 6 ಜನ ಬರದಿದ್ರೆ ಸಭೆ ನಿಜವಾಗಿ ಕಾನೂನು ಪ್ರಕಾರ ಮಾಡಲಿಕ್ಕಿಲ್ಲ ಅಂತ ಕಾಣ್ತದೆ ನನ್ನ ಪ್ರಕಾರ. ಹೌದಾ? ನಿಮ್ಗೆ ಗೊತ್ತಿರಬೇಕು. ನಾನು ಹೇಳೋದು ಅಧ್ಯಕ್ಷರೇ, ನಿಮ್ಮ ಆಡಳಿತ ಪಕ್ಷದ ಇಷ್ಟು ಸದಸ್ಯರು ಇಷ್ಟರವರೆಗೆ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂತ ಈಗ ನಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಮಾಧ್ಯಮದಲ್ಲಿ ಹಾಕಿ ನಾವೆಲ್ಲ ತಿಳಿಸಿದ್ದೇವೆ ಇಂಥ ವಿಷಯ ಅಂತ. ಇದು ನನಗೆ ಅಂತಲ್ಲ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕ ಗೊತ್ತಿದೆ ಮಾಧ್ಯಮದಲ್ಲಿ ಬಂದು. ಯಾಕಂದರೆ ನಿಮ್ಮ ಒಬ್ಬ ಒಂದು ಸದಸ್ಯ, ನಾವು ಅವರ ಪಕ್ಷ ನಮ್ಮದು ಬೇರೆ ಆಗಿದೆ, ಅವರ ಬೇರೆ ಪಕ್ಷ ನಮ್ಮದು ವಿರೋಧ ಪಕ್ಷದಲ್ಲಿ ಇರ್ಬೋದು. ಆದರೆ ಅವರು ಪ್ರತಿ ಸಾರ್ವಜನಿಕರಿಗೆ ಸಹ ಗೊತ್ತುಂಟು, ಜನಗಳಿಗೆ ಸಹ ಗೊತ್ತುಂಟು, ಎಲ್ಲರಿಗೆ ಸಹ ಗೊತ್ತುಂಟು. ಅವರೊಂದು ಸರ್ಕಾರಿ ಜಾಗೆಯ ಬಗ್ಗೆ ಅವರು ಬಡ ಜನಗಳಿಗೆ ಮತ್ತು ನಿವೇಶನ ರೈತರಿಗೆ ಕೊಡಬೇಕಂತ ಉದ್ದೇಶದಿಂದ ಹೋರಾಟ ಮಾಡಿದ್ದು ಬರುತ್ತದೆ ನನ್ನ ಪ್ರಕಾರ. ಮತ್ತು ಹೊರಗಿನ ವಿಷಯ ನಮಗೆ ಗೊತ್ತಿಲ್ಲ. ಇಲ್ಲಿ ಆದ ವಿಷಯ ಸಾರ್ವಜನಿಕರಿಗೆ ನಮ್ಮ ಕೋಟೆಕಾರ್ ಪಂಚಾಯತ್ನಲ್ಲಿ ಎಷ್ಟು ಸರ್ಕಾರಿ ಜಾಗೆ ಇದೆ ಅದು ಸರ್ವೆ ಮಾಡಿ ಬಡ ಜನಗಳಿಗೆ ನಿವೇಶನ ರಹಿತವಾಗಿ ಹಂಚಬೇಕಂತ ಹೇಳಿ ಅವರು ಹೋರಾಟ ಮಾಡಿದರು. ನಾವು ಕೂಡ ಸೇರಿ ಸಾರ್ವಜನಿಕರಿಗೆ ಈ ಭೂಮಿಯನ್ನು ಪಾರದರ್ಶಕವಾಗಿ ಕೊಡಬೇಕಂತೇಳಿ ನಾವು ಪ್ರತಿಭಟನೆ ಮಾಡಿದ್ದೇವೆ. ಆದರೆ ಇವತ್ತು ಇಲ್ಲಿ ತನಕ ಪರಿಸ್ಥಿತಿ ಅಂದರೆ ಅಧ್ಯಕ್ಷರೇ, ಒಬ್ಬ ಪಕ್ಷ ಯಾವುದೇ ಇರಲಿ, ಜಾತಿ ಯಾವುದೇ ಇರಲಿ, ಧರ್ಮ ಯಾವುದೇ ಇರಲಿ, ಒಂದು ವ್ಯಕ್ತಿ ಸಾರ್ವಜನಿಕರ ಪರವಾಗಿ, ಬಡ ಜನಗಳ ಪರವಾಗಿ, ನಿವೇಶನ ರೈತರ ಪರವಾಗಿ ಒಂದು ವರ್ಕ್ ಮಾಡುವಾಗ ನೀವೆಲ್ಲ ಒಂದು ಒಟ್ಟು ಸೇರಿ ನಿಜವಾಗಿ ಅವರಿಗೆ ಬೆಂಬಲವಾಗಿ ನಿಲ್ಲಬೇಕಿತ್ತು ಅಂತ ನಾವು ಒಂದನೇ. ಎರಡನೇದಾಗಿ ಏನಂದರೆ, ಈಗ ನೀವು ಕಳೆದ ಸಭೆಯಲ್ಲಿ ಕೂಡ ಹೇಳಿದ್ರಿ ಏನಂದರೆ ನಾವು ತಹಶೀಲ್ದಾರ್ನಲ್ಲಿ ಹೋಗುವ, ಮೀಟಿಂಗ್ ಮಾಡುವ, ಮಾತಾಡುವ ಅಂತ. ಇದು ಸುಮಾರು 1.5 ವರ್ಷದಿಂದ ನಮ್ಮ ಪರಿಸ್ಥಿತಿ ಇದೇ ರೀತಿಯಲ್ಲಿ ಉಂಟು. ನನ್ನ ಪ್ರಕಾರ ನೀವು ಒಂದು ಹೇಳುವುದೆಂತ ಗೊತ್ತಾ, ನೀವು ನೇರವಾಗಿ ಒಂದು ಹೇಳಿ ಒಂದು ಕಂಪ್ಲೀಟ್ ಮಾಡ್ತಾರೆ ಮತ್ತು ನೀವು ನೇರವಾಗಿ ಹೇಳಿಬಿಡಿ. ಯಾಕಂದರೆ ಈ ಸರ್ಕಾರಿ ಜಾಗೆಯಲ್ಲಿ ಯಾವುದೋ ತೊಂದರೆ ಉಂಟಾ, ಏನುಂಟು, ಇಲ್ಲದಿದ್ದರೆ ನಮಗೆ ಕಾನೂನು ಪ್ರಕಾರ ಕೊಡಲಿಕ್ಕೆ ಆಗುವುದಿಲ್ವಾ ಅಂತ ನೀವು ಒಂದು ನಿಮ್ಮ ಆಡಳಿತದ ಪಕ್ಷದ ಪರವಾಗಿ ನಿಮ್ಮ ಅಧ್ಯಕ್ಷರಾಗಿ ನೀವು ಒಂದು ಅನೌನ್ಸ್ ಮಾಡಿಬಿಡಿ. ಯಾಕಂದರೆ ನಾವು ಜನಗಳನ್ನು ಏನಂತ ಹೇಳೋದು ಅಧ್ಯಕ್ಷರೇ, ನಮ್ಮಲ್ಲಿ ಕೇಳ್ತಾರೆ ಏನಾಯಿತು, ಪೇಪರಲ್ಲಿ ಬಂತು, ನ್ಯೂಸಲ್ಲಿ ಬಂತು, ಸರ್ಕಾರಿ ಜಾಗ ಕೊಡ್ತೀರಾ, ಯಾವುದು ಕೊಡ್ತೀರಿ, ನಾವು ಅರ್ಜಿ ಹಾಕಬೇಕಾ, ಇದೇ ಕೇಳ್ತಾ ಇದ್ದಾರೆ ಅವರು. ನಾವು ಅವರ ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಧ್ಯಕ್ಷರೇ. ಅದಕ್ಕಾಗಿ ನೀವು ಕೊಡಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ದಯವಿಟ್ಟು ನೀವು ಈ ಸಭೆಯಲ್ಲಿ ಮಾಧ್ಯಮರಿದ್ದಾರೆ, ಪತ್ರಿಕೆಯವರಿದ್ದಾರೆ, ಎಲ್ಲರಿದ್ದಾರೆ, ನೀವು ನೇರವಾಗಿ ಹೇಳಿಬಿಡಿ. ನಾವು ನಿಮ್ಮ ಹತ್ರ ಕೇಳಲಿಕ್ಕೆ ಹೋಗುದಿಲ್ಲ. ನಾವು ಮತ್ತೆ ಎಲ್ಲಿ ಕೇಳಬೇಕು, ಯಾವ ರೀತಿ ಹೋರಾಟ ಮಾಡಬೇಕು, ಯಾವ ರೀತಿ ಪ್ರತಿಭಟನೆ ಮಾಡಬೇಕಂತ ನಮಗೆ ವೈಯಕ್ತಿಕವಾಗಿ ಗೊತ್ತಿದೆ. ಇದನ್ನು ನೀವು ಇದಕ್ಕೆ ಒಂದು ಸ್ಪಷ್ಟತೆ ಕೊಡಿ. ಯಾಕಂದ್ರೆ ನೀವು 4 ಜನ ಇದ್ರೆ ಸಭೆ ಮಾಡಲಿಕ್ಕೆ ಚಾನ್ಸ್ ಇಲ್ಲ. ನಾವು ವಿರೋಧ ಪಕ್ಷದವರು ಆದರೂ ಕೂಡ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ಹೇಳಿ ಈ ಬಹುಜನ ಯೋಜನಾ ಇವರು ಅಧಿಕಾರಿಗಳೆಲ್ಲ ಬಂದಿದ್ರು, ಉಳಿದ ಇಲಾಖೆಗಳ ಅಧಿಕಾರಿಗಳು ಬಂದಿದ್ರು. ಅವರ ಮಾಹಿತಿಯನ್ನು ಸಾರ್ವಜನಿಕರಿಗೆ ಗೊತ್ತಾಗಬೇಕಂತ ಹೇಳಿ ವಿಷಯಕ್ಕೋಸ್ಕರ ನಾವು ಇಷ್ಟವರೆಗೆ ಸುಮ್ಮನೆ ಕೂತ್ಕೊಂಡಿದ್ವಿ. ಇಲ್ಲದಿದ್ದರೆ ನಾವು ಕೂಡ ಸಭೆಗೆ ಗೈರಾಗುವ ಮೂಲಕ ನಾವು ಇದನ್ನು ಬಹಿಷ್ಕಾರ ಮಾಡುವಂಥ ವಿಷಯ ನನ್ನಲ್ಲಿ ನಿಜವಾಗಿ. ಯಾಕಂದ್ರೆ ನೀವು ಆಡಳಿತ ಮಾಡುವ ಹೇಗಿರಬೇಕು ನಿಜವಾಗಿ, ಒಂದನೇದಾಗಿ. ಮೂರನೇದಾಗಿ ಸರ್ ಮೇಡಮ್ ಎಂತಂದ್ರೆ ನಾನು ಹೇಳೋದು, ಈ ರೀತಿ ಕಳೆದ ಬಜೆಟ್ ಸಭೆಯಲ್ಲಿ ಕೂಡ ಇದೇ ನೀವು 4 ಉಪಾಧ್ಯಕ್ಷರಿರಲಿಲ್ಲ, ರಾಘವ ಇದೇ ಸೇಮ್ ಸಂಖ್ಯೆ 4 ಸಂಖ್ಯೆ ಇತ್ತು ಬಜೆಟ್ ಅಧ್ಯಕ್ಷ. ನಾನು ಹೇಳೋದು ಇದೇ ರೀತಿ ಇದು ಮುಂದುವರಿದಂತ ನನಗೆ ಖಂಡಿತವಾಗಿಲ್ಲ. ನೀವು ವಿಶ್ವಾಸ ಮತಕ್ಕೆ ಇವತ್ತು ನಿರ್ಣಯ ಮಾಡಿಬಿಡಿ. ಮುಂದಿನ ಸಭೆಯಲ್ಲಿ ನಾವು ವಿಶ್ವಾಸ ಮತವನ್ನು ನೀವು ಕೇಳಿ. ನೀವು ನಿಮ್ಮ ಪಕ್ಷ ಪುನಃ ಯಾರೇ ಆಗಲಿ, ನಿಮ್ಮ ಪಕ್ಷ ಆಗಿರ್ಬೋದು, ವಿರೋಧ ಪಕ್ಷ ಆಗಿರ್ಬೋದು, ಯಾರು ನಿಜವಾಗಿ ವಿಶ್ವಾಸ ಮತ ಗಳಿಸ್ತಾರೆ ಅವರು ಆಡಳಿತ ಮಾಡಿ, ಅದು ನಮ್ದೇನು ತೊಂದರೆ ಇಲ್ಲ. ನಾನು ನಿಮ್ಮ ಹತ್ರ ಪುನಃ ನೀವು ಮನಸ್ಸಿನಲ್ಲಿ ನಿಂತ್ಕೊಳ್ಳಿ, ನನಗೆ ಕೇಳಿದ ವೈಯಕ್ತಿಕ. ಯಾಕಂದ್ರೆ ಇದು ಸಾರ್ವಜನಿಕರು ಕೇಳ್ತಿದ್ದಾರೆ, ಅವ್ರು ಏನು ಮಾಡಿದ್ದಾರೆ ಮಾಧ್ಯಮದಲ್ಲಿ ಬಂದದೇನು, ಮಾಧ್ಯಮದಲ್ಲಿ ಪ್ರತಿ ಸಭೆಯಲ್ಲಿ ಬಂದದ್ದು ಸರ್ಕಾರಿ ಜಾಗೆಯ ಬಗ್ಗೆ ಮಾತಾಡಿ ಬಂದದ್ದು. ಹೌದಾ? ಒಂದು ಕೆಲವು ಮಾಧ್ಯಮದಲ್ಲಿ ಬಂತು ಏನೋ ಒಂದು ನಮಗೆ ಗೊತ್ತಿಲ್ಲ, ನಾನು ನಿಜವಾಗಿ ಸುಳ್ಳು ಹೇಳುತ್ತಿಲ್ಲ. ಕೆಲವು 2-3 ಮಾಧ್ಯಮಗಳಲ್ಲಿ ಬಂತು ಏನಂದ್ರೆ ನಡುಕುಮಾರಿನ ವಿಷಯದಲ್ಲಿ ಏನೋ ಒಂದು ವಿಷಯ ಆಗಿ
ಸಾರ್ವಜನಿಕರ ವಲಯದಲ್ಲಿ ಇದೇ ಕೂಡ ಚರ್ಚೆ ಇದೆ. ನಾನು ಅವರ ಬಂದು ನಾನೇನಾದ್ರೂ ನಾನು ಕೇಳುವುದೇನೆಂದ್ರೆ ಸಾರ್ವಜನಿಕರ ಪರವಾಗಿ ನಾವು ಕಳೆದ 5 ವರ್ಷ ನೀವು ಆಡಳಿತ ಮಾಡುವಾಗ ಸಹ ಈ ಬಾರಿ ಕೂಡ 1.5 ವರ್ಷ ಆಯಿತು. ನಮ್ಗೆ ಅದು ಸಾಧ್ಯ ಇಲ್ಲ. ನಮ್ಗೆ ಇದರಲ್ಲಿ ಏನಾಗಲಿಕ್ಕಿಲ್ಲ. ಕಂಪ್ಲೀಟ್ ಮಾಡಿದ್ರೆ ರಾಜಕೀಯವಾಗಿ ನಮ್ಗೆ ಏನಾಗಿ ನಮ್ಗೆ ಹೊಟ್ಟೆ ತುಂಬಿಗಿಲ್ಲ. ನಮ್ಮ ಬಿಸ್ನೆಸ್ ಮಾಡಬಹುದು, ನಮ್ಮ ಮನೆ ಆರಾಮದಲ್ಲಿ ಇರ್ಬೋದು. ನಾವು ಯಾಕೆಂದ್ರೆ ಈ ಸಾರ್ವಜನಿಕರ ಸೇವೆಗೆ ಬಂದಂತೆ ನಮ್ಮಿಂದ ನ್ಯಾಯ ಒದಗಿಸುವಂತ ಕರ್ತವ್ಯ. ನಾನು ಆವತ್ತು ಹೇಳಿದ್ದೆ, ನಮಗೆ ಪಕ್ಷ ವಿರೋಧ ಇಲ್ಲ, ಯಾವುದು ವಿರೋಧ ಇಲ್ಲ, ನಾವು ಒಟ್ಟು ಸೇರಿ ಮಾಡುವ ಅಂತ ನಾನು ವೈಯಕ್ತಿಕವಾಗಿ ಹೇಳಿದ್ದೆ. ಆದ್ರೆ ನೀವು ಇದರಲ್ಲಿ ಎಲ್ಲರೂ ಸೇರಿ ರಾಜಕೀಯ ಆಗ್ತಾ ಹೊರತು ನಿಜವಾಗಿ ನ್ಯಾಯ ಕೊಡುವಂತ ಉದ್ದೇಶ ನಿಮ್ಮಲ್ಲಿ ಯಾರಲ್ಲಿ ಕೂಡ ಇಲ್ಲ. ಅದಕ್ಕಾಗಿ ಅಧ್ಯಕ್ಷರೇ, ನಾನು ಈ ಸಭೆಯಿಂದ ನಾನು ಅವ್ರ ಪಕ್ಷ ಯಾವುದೇ ಇರಲಿ ಏನೇ ಇರಲಿ, ನಾನು ಅವರು ಸಾರ್ವಜನಿಕರ ಪರವಾಗಿ ಬಡ ಜನಗಳ ಪರವಾಗಿ ನಿಂತ ಕಾರಣ ನಾನು ಈ ಸಭೆಯಿಂದ ಪ್ರತಿಭಟನೆ ಮಾಡುವ ಮುಖಾಂತರ ನಾನು ಈ ಸಭೆಯಿಂದ ಹೊರನಡೆತೇನೆ. ಅಧ್ಯಕ್ಷ, ಇದಕ್ಕೆ ಏನಾದ್ರು ಮಾಹಿತಿ ಕೊಡಿದ್ರೆ ಕೊಡಿ. ಯಾಕಂದ್ರೆ ನಮ್ಗೆ ಕೇಳ್ತಾರೆ, ನಮ್ಗೆ ಎಲ್ಲ ಪ್ರತಿಯೊಬ್ಬರು ಕೇಳೋದು ಅವ್ರು ಏನು ಮಾಡಿದ್ದಾರೆ ಅಂತ ಕೇಳುದು ಗೊತ್ತಾಯ್ತಲ್ಲ. ಈಗ ನೀವು ನಿವೇಶನಕ್ಕೆ ನಿಮಗೆ ಪಟ್ಟಣ ಪಂಚಾಯತಿಗೆ ಸರಿಯಾದಂತ ಜಾಗ ಯಾವುದು? ಹೇಳಿ. ಕಾಯರ್ ಮಜಲ್ ಅಲ್ಲಿ ಏನಾಗಿದೆ ಅಂದ್ರೆ ಒಂದೇ ಸರ್ವೆ ನಂಬರ್ ಅಲ್ಲಿ ಮನೆ ನಿವೇಶನಕ್ಕೆ ಕೂಡ ಇಟ್ಟಿದ್ದಾರೆ, ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಕೂಡ ಇಟ್ಟಿದೆ. ನಮ್ಗೆ ಈಗ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಬೇರೆ ಜಾಗ ಉಂಟಾ? ಅದನ್ನು ಹಾಗೆ ಅಲ್ಲಿ ನಮ್ಗೆ ಮನೆ ನಿವೇಶನ ಕೊಡ್ಲಿಕ್ಕೆ ಆಗುದಿಲ್ಲ. ಮತ್ತೊಂದು ಈಗ ನಡುಕುಮೇರಲ್ಲಿ ಇಟ್ಟದ್ದು ಉದ್ಯಾನವನ ಮತ್ತು ಈಜುಕೊಳಕ್ಕೆ, ಅದು ಮನೆ ನಿವೇಶನ ಜಾಗ ಅಲ್ಲ, ಅದು ಕಾನೂನು ಪ್ರಕಾರ ಅದು ಹೇಗೆ ಉಂಟು ಹಾಗೆ ನಡೀತಾ ಇರ್ತದೆ. ಮತ್ತೆ ತಹಶೀಲ್ದಾರ್ ಹತ್ರ ನಾನು ನಿಮ್ಮ ಹತ್ರ ಮೊನ್ನೆ ಮಾತಾಡಿದೆ. ತಹಶೀಲ್ದಾರ್ 2-3 ಸಾರಿ ಫೋನ್ ಮಾಡುವಾಗ ಕೂಡ ಮೀಟಿಂಗ್ ಉಂಟಂತ. ಲಾಸ್ಟ್ ಈಗ 3 ದಿನದಲ್ಲಿ ಕೂಡ ಅವ್ರು ಇರಲಿಲ್ಲ. ತಹಶೀಲ್ದಾರ್ ಹತ್ರ ನೀವೇ ಹೇಳಿದ್ದೀರಾ, ಯಾವಾಗ ಸಾಮಾನ್ಯ ಸಭೆ ಕಳೆದು ಅಲ್ಲ ಮೊನ್ನೆ ಮಾತಾಡುವಾಗ ಹೇಳಿದ್ರೆ ಪರವಾಗಿಲ್ಲ, ಸಾಮಾನ್ಯ ಸಭೆ ಕಳೆದು ಮತ್ತೆ ಹೋಗುವ ಅಂತ. 1 ವಾರ ನೀವು ಕೂಡ ಸ್ವಲ್ಪ ಅಲ್ಲಿ ಯಾವುದು ಕಾರ್ಯಕ್ರಮ ಇದ್ದ ಕಾರಣ ಬಿಸಿ ಇದ್ರಿ. ಮತ್ತೆ ಉಚ್ಚಾಟನೆಯ ಬಗ್ಗೆ ಅದನ್ನು ಇಲ್ಲಿ ಮಾತಾಡೋದಲ್ಲ, ಅದೇನಿದ್ರು ಕೂಡ ಅದು ಪಕ್ಷದ ತೀರ್ಮಾನ, ಅದನ್ನು ಬಂದು ನಮ್ಗೆ ಇಲ್ಲಿ ಮಾತಾಡ್ಲಿಕ್ಕೆ ಇಲ್ಲ. ಬಡವರಿಗೆ ಮನೆ ಕಾನೂನು ಪ್ರಕಾರ 4 ಸಂಖ್ಯೆ ನಿಮಗೆ ಗೊತ್ತಿದೆ. ಇವಾಗ ಇರೋದು ನೀವು 4 ಜನ. ನಾವು ವಿರೋಧ ಪಕ್ಷವಾಗಿ ನಿಜವಾಗಿ ನಾವು ವಿರೋಧ ಮಾಡಿ ನಾವು ಬಹಿಷ್ಕಾರ ಹಾಕಿದ್ರೆ ನೀವು ಸಾಮಾನ್ಯ ಸಭೆ ಮಾಡ್ಲಿಕ್ಕೆ ಉಂಟು ಅಧ್ಯಕ್ಷತೆ. 6 ಜನ ಬೇಕು, 6 ಮೆಂಬರ್ಸ್ ಬೇಕು. ನಾವೇ ಬರದಿದ್ರೆ ನೀವು ಹೇಳಿದ ವಿಷಯ ಈಗ ವಿಷಯ ಈಗ ಸಂಪ್ರದಾಯ ಒಳ್ಳೆಯದಲ್ಲ. ಇವಾಗ ಈಗ ನಿಮ್ಮ ಪಾರ್ಟಿ ತೀರ್ಮಾನ ಬಗ್ಗೆ ನಾವು ಏನು ಆ ಬಗ್ಗೆ ಪ್ರಶ್ನೆ ಮಾಡ್ಕೊಂಡು ಇರಬಹುದು. ಅಂದ್ರೆ ಇಂಥ ವ್ಯವಸ್ಥೆ ಈಗ ಮೊನ್ನೆ ನಮ್ಮಲ್ಲಿ ಇದು ಆಯಿತು, ಯಾವುದು ಬಜೆಟ್ ಅಧಿವೇಶನ ಸಹ ಕೆಲವು ಸದಸ್ಯರು ಈ ಕೆಲವು ಕಾರಣ ಇರ್ಬೋದು, ಯಾವ್ದಾದ್ರು ಕಾರಣ ಇರ್ಬೋದು. ಆದ್ರೆ ಈ ವ್ಯವಸ್ಥೆಗಳು ಮುಂದುವರಿಯುವುದಷ್ಟು ಒಳ್ಳೆಯದಲ್ಲ. ನೀವು ನಿಮ್ಮ ಕಡೆಯಿಂದ ಯಾವುದಕ್ಕೆ ಭಾಗ್ಯವಂತ ಮಾಡಿ ಅಂದ್ರೆ ಒಟ್ಟು ಈಗ ಏನಾಗ್ತದೆ ನಮ್ಮ ಒಟ್ಟಗ ಅಭಿವೃದ್ಧಿಯಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತದೆ. ಒಟ್ಟು ನಾವೆಲ್ಲರೂ ಸೇರಿಸಿಕೊಂಡು ಮಾಡ್ಬೇಕಲ್ಲ. ನೀವು ಸಭೆ ಸ್ಟಾರ್ಟ್ ಆಗುವ ಮೊದಲು ಇವರಿಗೆ ಹೇಳಿದ್ರು ಬರಲಿಲ್ಲ ಅಂತ, ಇನ್ನು 3 ಜನ ಬರ್ತಾ ಇದೆ ಅಂತ ಹೇಳಿದ್ರು. ಹೌದಲ್ಲ? ಕರೆಕ್ಟ್. ಆ ಜನ ಇನ್ನೂ ಬರಲಿಲ್ಲ. ಸರಿ, ಈಗ ಏನು ನಿವೇಶನ ರಹಿತರ ಪರವಾಗಿ ತಮ್ಮ ನೀವು ಹೇಳಿದೆ ಅಂತ ದೇವರಾಡ ಮನೆ ರಸ್ತೆಯಲ್ಲಿ ತ್ಯಾಜ್ಯ ಈಗ ಉಳಿದ ಜಾಗ ಯಾವುದ್ರಲ್ಲಿ ಜಾಗ ನಮಗೆ ಕೊಡ್ಲಿಕ್ಕೆ ಎಷ್ಟು ಸಮಯ ಬೇಕು ಮೇಡಮ್ ಅಧ್ಯಕ್ಷರೇ? 1.5 ವರ್ಷ ಆಯಿತು. 1.5 ವರ್ಷ ಒಂದು ನಿಮಿಷ ಮೇಡಮ್, ಒಂದು ನಿಮಿಷ. ಪ್ರತಿ ತಿಂಗಳಲ್ಲಿ ಪ್ರತಿ ಸಾಮಾನ್ಯ ಸಭೆಯಲ್ಲಿ ನಾವು ಇಲ್ಲಿ ಕೇಳಿ. ಆದ್ರೆ ನಾವು ಕಾಳಜಿ ಇದೆ, ಯಾವುದು ಕಾರ್ಯರೂಪಕ್ಕೆ ಬಂದಿದೆ ಇಲ್ಲಲ್ಲ, ಕಾರ್ಯರೂಪಕ್ಕೆ ಯಾವ್ದು ಬರಲಿಲ್ಲಲ್ಲ. ಈಗ ನನ್ನ ವಾರ್ಡಲ್ಲಿ ಸರ್ವೆ ನಂಬರ್ 222ರಲ್ಲಿ 9 ಎಕರೆ ಜಾಗೆಯಲ್ಲಿ ಉಳಿಕೆ ಜಾಗೆ 1-2-3 ಎಕರೆ ಜಾಗ ಇದೆ. ನನ್ನ ಅದರ ಹತ್ತಿರ ಸಮೀಪವೇ ಒಂದು 226/2 6 ಎಕರೆ ಜಾಗೆಯಲ್ಲಿ 5 ಎಕರೆ ಸರ್ಕಾರಿ ಜಾಗ ಇದೆ. ಅದೇ 232/1 ನಲ್ಲಿ 1 ಎಕರೆ 15 ಸೆಂಟ್ಸ್ ಅಲ್ಲಿ ಸರ್ಕಾರಿ ಜಾಗ ಇದೆ. ನನ್ನ ವಾರ್ಡಲ್ಲಿ ನಾನು ಕೇಳಿ, ನನ್ನ ಕೋಟೆಕಾರ ಗ್ರಾಮ ಬಿಡಿ, ನನ್ನ ವಾರ್ಡಲ್ಲಿ ಇಷ್ಟು ಎಕರೆ ಸರ್ಕಾರಿ ಜಾಗ ಇರುವಾಗ ಇಲ್ಲಿ ಅಲ್ಲಿ ಕೇಸ್ ಆಗಿದ ಇಲ್ಲ, ಯಾವ್ದಾಗ್ಲಿಲ್ಲ, ಅದನ್ನಾದ್ರೂ ಕೊಡ್ಬೋದಿತ್ತಲ್ಲ ನಾವು ಹೇಳುದು ಅಧ್ಯಕ್ಷರೇ, ಪಟ್ಟಣ ಪಂಚಾಯತ್ ವತಿಯಿಂದ ನಾವು ಸರ್ಕಾರ ಪಂಚಾಯತ್ ಕೊಡ್ಲಿಕ್ಕೆ
ನಮಗೆ ಹೋಗ್ಲಿಕ್ಕೆ ಬರುವುದಿಲ್ಲ. ಈಗ ಎಂತ ಮಾಡ್ಬೇಕು ಒಂದು ನಿಮಿಷ, ಈಗ ನಾವು ಎಂತ ಮಾಡ್ಬೇಕಾದ್ರೆ ನಾವು MLA ಹತ್ರನೇ ಹೋಗ್ಬೇಕಂದ್ರೆ ಬೇರೆ ನಮಗೆ ದಾರಿ ಇಲ್ಲ. MLA ನಮ್ಮ ಸ್ಥಳೀಯ MLA ಸಭಾಧ್ಯಕ್ಷರು ಸಭಾಧ್ಯಕ್ಷರ ಹತ್ತಿರ ಹೋಗ್ಬೇಕಾದ್ರೆ ನಮಗೆ ಬೇರೆ ದಾರಿ ಇಲ್ಲ. ಸಭಾಧ್ಯಕ್ಷರಾಗದೆ ಸ್ಥಳೀಯ MLA ಹೇಳದೆ ಯಾವ ತಹಶೀಲ್ದಾರ್ ಕೂಡ ನಮಗೆ ಇದರಲ್ಲಿ ಮುಂದೆ ಹೋಗುದಿಲ್ಲ ಈ ವಿಷಯದಲ್ಲಿ. ನಾವು ಅದನ್ನು ನಾವೆಲ್ಲ ಒಟ್ಟು ಸೇರುವ, ನಾವು ಇದರಲ್ಲಿ ಗೊಂದಲ ಬೇಡ, ಗೊಂದಲ ಬೇಡ, ಅದನ್ನು ನಾವು ಒಟ್ಟಿಗೆ ಹೋಗಿ ನಾವು ಒಮ್ಮೆ ಕೋಟೆಕಾರ ಪಟ್ಟಣ ಪಂಚಾಯತ್ ಹೆಸರಿಗೆ ಆಗದೆ ಯಾಕೆ ನಾವು ಮಾಡಬೇಕಾದ್ರೆ ಈಗ ನಾವು ಸಭಾಧ್ಯಕ್ಷರಲ್ಲಿ ಶಾಸಕರಲ್ಲಿ ಹೋಗುವಾಗ ಸರ್ಕಾರ ಅಂತ ಇರ್ತದಲ್ವಾ, ಅವರ ಕೂಡ ನಾವೆಲ್ಲ ನೀವು ಹೇಳಿದಾಗೆ ನಾವೆಲ್ಲ ಒಂದು ಸರ್ವಪಕ್ಷ ಒಟ್ಟಿಗೆ ಸೇರಿ ನಮ್ಮ ಇಷ್ಟಿಷ್ಟು ಅಪ್ಲಿಕೇಶನ್ ಅರ್ಜಿ ಬಂದಿದೆ. ನಾನು ಕಳೆದ ಎರಡು ಮೀಟಿಂಗಿನ ಮೊದಲು ಕೂಡ ನಾನು ಇದನ್ನೇ ಹೇಳಿದ್ದು. ಅದರ ಫಸ್ಟ್ ಸಾಮಾನ್ಯ ಸಭೆಯಲ್ಲಿ ಇದನ್ನೇ ಹೇಳಿದ್ದು, ಒಟ್ಟಿಗೆ ಹೋಗುವ ಮಾತಾಡುವ. ಅವರು ಕೊಡಲಿಲ್ಲ ಅಂದ್ರೆ ಮತ್ತೆ ಹೇಳುವ ನಾವು ಸಾರ್ವಜನಿಕರಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಏನು ರೀಸನ್ ಅಂತ ಹೇಳುವ, ಗೊತ್ತಾಯ್ತಾ? ನಾವು ಇಷ್ಟವರೆಗೆ ನಾವು ಕೋಟೆಕಾರ ಪಟ್ಟಣ ಪಂಚಾಯತ್ ಹೆಸರಿಗೆ ಮಾಡಿದ ಮೇಲೆ ನಾವು ನಿವೇಶನ ರೈತರಿಗೆ ಕೊಡುವ ಅಂತ ಇದೇ ಹೇಳಿಕೆ ನಾವು ಪ್ರತಿ ಸಭೆಯಲ್ಲಿ ಬರ್ತಾ ಇತ್ತು. ಇವಾಗ ಇವರು ಉದಯಣ್ಣ ಹೇಳಿದ್ರು, ಕರೆಕ್ಟ್ ಆಗಿ ಒಂದು ಕ್ಲಾರಿಟಿ ಕೊಟ್ಟರು, ಪಟ್ಟಣ ಪಂಚಾಯತ್ ಹೆಸರಿಗೆ ನಮಗೆ ಕೊಡ್ಲಿಕ್ಕೆ ಆಗುದಿಲ್ಲ. ಕರೆಕ್ಟ್ ಅಲ್ಲ ಉದಯಣ್ಣ, ಕೊಡ್ಲಿಕ್ಕೆ ಆಗುದಿಲ್ಲ, ಇದು ನಾವು ಶಾಸಕರ ಅಗತ್ಯ ಇದೆ ಅಂತ ಹೇಳಿದ್ದಾರೆ, ಹೌದಲ್ಲ? ಅದೇ ರೀತಿ ನಾವು ಒಂದು ಸ್ಟೆಪ್ ಇಡಬೇಕಲ್ಲ ಮೇಡಮ್ ಅಧ್ಯಕ್ಷರೇ, ನಾವು ಒಂದು ಸ್ಟೆಪ್ ಇಡಬೇಕಲ್ಲ. ನಾವು ಪ್ರತಿ ಒಂದು ಸಭೆಯಲ್ಲಿ ನಾವು ಇದನ್ನೇ ಮಾತಾಡುದು, ಕೂತ್ಕೊಳ್ಳೋದು, ಹೋಗುದಂದ್ರೆ ಇದಕ್ಕೆ ಅರ್ಥ ಇಲ್ಲ. ನಾನು ಹೇಳಿ ಗೊತ್ತಾಯ್ತಲ್ಲ, ಇದಕ್ಕೆ ಯಾರೇ ನನಗೆ ಏನಾಗ್ಲಿಕ್ಕಿಲ್ಲ, ನಾನು ಪಕ್ಷೇತರ, ನನಗೆ ಬಿಜೆಪಿ ಏನಾಗ್ಲಿಕ್ಕಿಲ್ಲ, ಕಾಂಗ್ರೆಸ್ ಏನಾಗ್ಲಿಕ್ಕಿಲ್ಲ, ಮತ್ತೆ ಮುಂದೆ ಏನಾದ್ರು ಐಡಿಯಾ ಇಟ್ಕೊಂಡು ನಾವು ಇದು ಮಾಡಿದ ನಾವು ನಿಜವಾಗಿ ನಾನು ಆತ್ಮಸಾಕ್ಷಿಯಾಗಿ ಹೇಳುದು, ನಾವು ಒಂದು ಚುನಾವಣೆ ನಿಂತದಕ್ಕೋಸ್ಕರ ಒಂದು 10-15 ಜನಕ್ಕಾದ್ರೂ ಸ್ವಲ್ಪ ಜನಕ್ಕಾದ್ರೂ ಕೋಟೆಕಾರ ಗ್ರಾಮದಲ್ಲಿ ಒಂದು ಸಾರ್ವಜನಿಕರಿಗೆ ನಿವೇಶನ ರಹಿತ ಕೊಡಬೇಕಂತ ನನ್ನ ಉದ್ದೇಶ. ಇದನ್ನು ಪ್ರತಿ ಸಲ ಹೇಳ್ತಾ ಇದ್ದೇವೆ, ನೀವು ಪ್ರತಿ ಸಲ ಮಾತಾಡ್ತಾ ಇದ್ದೀರಿ, ಆದ್ರೆ ಯಾವ ರೀತಿಯ ಒಂದು ಕಾರ್ಯರೂಪಕ್ಕೆ ಬರುದಿಲ್ಲ. ನೋಡಿ ಈಗ ನೀವು ಈ ತನಕ ಕೋಟೆಕಾರ ಪಟ್ಟಣ ಪಂಚಾಯತ್ ಹೆಸರಿಗೆ ಬರಬೇಕು ಅಂತ ಹೇಳಿದ್ರಿ. ಈಗ ಇದೇ ಉದಯಣ್ಣ ಅವರು ಹೇಳಿದ್ರು, ಕೋಟೆಕಾರ ಪಟ್ಟಣ ಪಂಚಾಯತ್ ಹೆಸರಿಗೆ ಬರೋದು ಬೇಡ, ನಾವು ಶಾಸಕರ ಜೊತೆಯಲ್ಲಿ ಮಾತಾಡುವ, ಅದಲ್ಲ ಒಟ್ಟಿಗೆ ಸೇರಿ ಮಾತಾಡುವ, ಸರ್ಕಾರದಿಂದ ಕೊಡುವ ಅಂತ ಹೇಳಿದ್ರು. ಹಾಗಾದ್ರೆ ನಿಮಿಷ, ಈಗ ನಾವು ಕೋಟೆಕಾರ ಪಟ್ಟಣ ಪಂಚಾಯತ್ ಹೆಸರಿಗೆ ಯಾಕೆ ನಾವು ಸರ್ವೆ ಮಾಡಿದ್ವಿ? ಈಗ ಎಲ್ಲ ಕಡೆ ಅದೇ ರೀತಿ ಮಾಡುದು ಕೋಟೆಕಾರ ನನಗೆ ಗೊತ್ತಿಲ್ಲ ನಿಜವಾಗಿ. ನಮ್ಮ ಈಗ 17 ವಾರ್ಡಿನ ಸದಸ್ಯರಿದ್ದಾರೆ, ಸರಿಯಲ್ಲ? 17 ವಾರ್ಡಿನ ಜನರು ಕೂಡ ಬಡವರ ಪರವಾಗಿಯೇ ಇರುವುದು. ನಾವು ಯಾರನ್ನು ಅವರೇ ಇವರು ಅಂತ ಹೇಳಿದ್ರೆ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಎಲ್ಲರೂ ಬಡವರ ಪರವಾಗಿಯೇ ಇರುವುದು, ಅವರ ಪರವಾಗಿಯೇ ಕೆಲಸ ಮಾಡಲಿಕ್ಕೆ ಬಂದವರು. ಯಾರು ಕೂಡ ಶ್ರೀಮಂತರ ಪರವಾಗಿ ಕೆಲಸ ಮಾಡಲಿಕ್ಕೆ ಬಂದವರಲ್ಲ. ಅಂದ್ರೆ ಎಲ್ಲರನ್ನು ಸೇರಿಸಿ ಕೆಲಸ ಮಾಡಿಸುವುದೇ ನಮ್ಮ ಕೆಲಸ. ಅದಕ್ಕೋಸ್ಕರ ಈಗ ಬಡವರಿಗೆ ನಾವು ಮನೆ ಇಲ್ಲದವರಿಗೆ ಮನೆ ಕೊಡುವ ಕ್ರಮ ಇರುವುದು. ಸ್ಟಾರ್ಟಿಂಗ್ ನಾವು 2016ರಲ್ಲಿ ನಮಗೆ ನಿವೇಶನಕ್ಕೆ ಅಲೋಟ್ ಆದ ಜಾಗ 7 ಎಕರೆ 22 ಸದಾ ಅದರಲ್ಲಿ ನಿವೇಶನಕ್ಕೆ 7 ಎಕರೆ. ಆ ಟೈಮಲ್ಲಿ ಅದು ನಾವು ಕೊಡಲ್ಲ, ಅಲ್ಲಿ ಆಡಳಿತಾಧಿಕಾರಿ ಇರುವಾಗ ದೇವದಾಸರವರು ಮಾಡಿದ ವಿಷಯ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕಸದು ಮತ್ತು ಇದು ಒಟ್ಟಿಗೆ ಆದ್ರಿಂದ ಆ ನಿವೇಶನದ ಬಾಕಿ ಆಗುತ್ತೆ. ಮತ್ತೊಂದು ನೀವೀಗ ಹೇಳಿದ್ರೆ ನಿಮ್ಮಲ್ಲಿ ಈಗ 5-6 ಸರ್ವೆ ನಂಬರ್ ಹೇಳಿದ್ರೆ ಅಲ್ಲಿ ಜಾಗ ಅಂತ ಹೇಳಿ, ಈ ಜಾಗವನ್ನೆಲ್ಲ ನಾವು ಏನೂ ಮೇಲೆ ಕೆಳಗೆ ಮಾಡಿದರೆ ನಮಗೆ ಅದನ್ನು ಕೊಡಲಿಕ್ಕೆ ಬರೋದಿಲ್ಲ. ಅಲ್ಲಿ ಏನಾದರೂ ಮನೆ ಕಟ್ಟಿದ್ರೆ ಅವರಿಗೆ ಹಕ್ಕು ಪತ್ರ ತಹಶೀಲ್ದಾರ್ ಕೊಡ್ತಾರೆ. ಡೋರ್ ನಂಬರ್ ಇಲ್ಲದಿದ್ರು ಅವರು ಸದಸ್ಯರು ಕೊಟ್ಟಿದ್ದಾರೆ, ಮುಂಚಿನ ಇರುವಾಗ ಕೊಟ್ಟಿದ್ದಾರೆ, ಬೇಕಂತಿಲ್ಲ. ಅವರು ಮನೆ ಅಡಿಯ ಮೇಲೆ ಕೊಡುದು, ಅದರ ಮೇಲೆ ಆ ಡೋರ್ ಹಕ್ಕು ಪತ್ರ ಇಟ್ಟು ಇಲ್ಲಿ ಡೋರ್ ನಂಬರ್ ತಗೊಳ್ಳುದು. ಹಾಗೆ ಈಗ ನಾವು ನಿವೇಶನಕ್ಕೆ ಇಲ್ಲಿ ಮನೆ ಇಲ್ಲದವರಿಗೆ ನಿವೇಶನ ಅರ್ಜಿ ಕೊಟ್ಟಿದ್ದಾರಲ್ಲ, ಇವರಿಗೆ ನಿವೇಶನ ಕೊಡುವ ಕ್ರಮ ಹೇಗೆ ಅಂತ ಹೇಳಿದ್ರೆ ನಾವು ತಹಶೀಲ್ದಾರಿಗೆ ಬರೆಯೋದು, ಇಲ್ಲಿಯ ಸರ್ವೆ ನಂಬರ್ನ ಜಾಗವನ್ನು ನಮ್ಮ ಹೆಸರಿಗೆ ಮಾಡಿಸಿ ನಾವು ಅದನ್ನು ಅಲೋಟ್ ಮಾಡಿ ಕೊಡುದು. ಯಾರಿಗೆ? ನಿವೇಶನ ರೈತರಿಗೆ. ಮೇಲೆ ಗೌರ್ಮೆಂಟ್ ಕೂಡ ಡೈರೆಕ್ಟ್ ಆಗಿ ಕೊಡುವುದಿಲ್ಲ ನಿವೇಶನ ಯಾರಿಗೂ. ಇಲ್ಲಿ ಏನಾಗಿದೆ ನಿಮಗೆ ಗೊತ್ತಿದೆ, ನಮ್ಮ ಇಲ್ಲಿ ಆಡಳಿತ ಬೇರೆ, ಮೇಲೆ ಸರ್ಕಾರದ ಆಡಳಿತ ಬೇರೆ. ಆದ್ರಿಂದ ನಮ್ಮ ಆಡಳಿತ ಒಟ್ಟಿಗೆ ಇರುವಾಗಲೂ ಇಲ್ಲಿ ಶಾಸಕರು ಬೇರೆ, ಸರಿಯಲ್ಲ? ಇಲ್ಲಿಗಿಂತ ಒಂದು ಆಡಳಿತ, ಸ್ಟೇಟಲ್ಲಿ ಕೂಡ ಆಡಳಿತ, ಶಾಸಕರು ಬೇರೆ ಇದ್ರು. ಅಲ್ಲಿ ನಮಗೆ ಜಾಗ ಸಿಗಲಿಲ್ಲ, ಪ್ರತಿಪಕ್ಷ ಸದಸ್ಯರು ಒಪ್ಕೊಂತಾರೆ, ಜಾಗ ನಮ್ಮ ಹೆಸರಿಗೆ ಹಾಕಲಿಲ್ಲ. ಅಲ್ಲ ಒಂದು ವಿಷಯ ಹೇಳ್ತೇನೆ, ಒಂದೊಂದೇ ಮುಗಿಸಿಬಿಡ್ತೇನೆ. ಆಗ ಸದಸ್ಯರು ನೀವು ನಿಮ್ಮಲ್ಲಿ ನಮ್ಮ ತುಂಬ ವಿಷಯಕ್ಕೆ ನೀವು ಕೊಟ್ಟಿದ್ದೀರಿ, ಬಯಲುರಂಗ ಮಂದಿರಕ್ಕೆ, ಆಟದ ಮೈದಾನಕ್ಕೆ ಎಲ್ಲರೂ. ನಾವು ಅದನ್ನು ಯಾವುದನ್ನು ಇರಲಿಲ್ಲ, ನಮ್ಮ ತಹಶೀಲ್ದಾರಿಗೆ ಕೊಟ್ಟಿದ್ದೇವೆ. ಈಗ ತಹಶೀಲ್ದಾರ್ ಅದನ್ನು ನಮ್ಮ ಹೆಸರಿಗೆ ಮಾಡಿಕೊಟ್ಟು ನಾವು ಇಮ್ಮಿಡಿಯೇಟ್ ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ಬೋದು. ಯಾವುದು ನಮ್ಮ ಹೆಸರಿಗಾದ್ರೆ ನಾವು ಕೆಲಸ ಇಲ್ಲ ಅಲ್ಲ ಹೇಳಿದ್ದು ಕೋಟೆಕಾರ ಪಟ್ಟಣ ಪಂಚಾಯತ್ಗೆ ಹೆಸರಿಗೆ ಆದ್ರೆ ನಿವೇಶನ ರೈತರಿಗೆ ನಮ್ಮ ಕೊಡಬಹುದು ಅಂತ ನೀವು ಹೇಳುದು. ನಾವು ಹೌದು. ಹಾಗಾದ್ರೆ ಕೋಟೆಕಾರ ಪಟ್ಟಣ ಪಂಚಾಯತ್ ಹೆಸರು ಇಲ್ಲದೆ ಸರ್ಕಾರಿ ಜಾಗೆಯನ್ನು ನೇರ
ಆಗುದಿಲ್ಲ. ಶಾಸಕರಿಗೆ ಚಾನ್ಸ್ ಆಗ್ತದೆ. ಸರ್ಕಾರಕ್ಕೆ ಸರ್ಕಾರಕ್ಕೆ ಶಾಸಕ ಅಂತಲ್ಲ. ಸರ್ಕಾರ ಅಂದ್ರೆ ಯಾರು? ಶಾಸಕರೇ ಬರ್ತದೆ. ಶಾಸಕರೇ ಮತ್ತೆ ಬೇರೆ ಯಾರು ಇಲ್ಲ. ಸರ್ಕಾರ ಶಾಸಕರೇ ಬರ್ತದೆ. ಅಲ್ಲ, ಆಡಳಿತ ಪಕ್ಷ ಅವರದೇ ಇರೋದ್ರಿಂದ ಶಾಸಕರಿಗೆ ಸಾಧ್ಯ. ಇಲ್ಲಿ ಕೇಳಿ, ನಾವು ಮುಂದುವರೆ ಕಳೆದ ದಯವಿಟ್ಟು ತಪ್ಪು ಕೊಡ್ಬೇಕು. ಇಲ್ಲ ನಾನು ಅಪೋಸ್ ಮಾಡೋದಲ್ಲ. ನಾವು ಹಾಗೆ ಚರ್ಚೆ ಮಾಡಿ ಗೊತ್ತಾದ್ರೆ ಮಾತ್ರ ಅದಕ್ಕೆ solution. ನಾವು ಕಳೆದ ಬಾರಿಯಿಂದ ನೀವೊಂದು ಯೋಚನೆ ಮಾಡಿ, 1.5 ವರ್ಷದಿಂದ ನಾವು ಇದು ಆಡಳಿತ ಬಂದಾಗ ನಾವು ಇದನ್ನೇ ಮಾತಾಡ್ತಿದ್ದೇವೆ. ಒಂದನೇದಾಗಿ 1.5 ವರ್ಷ ಹಿಂದೆ ಅಧಿಕಾರಿಯವರ ಆಡಳಿತ ಇರುವಾಗ 3 ವರ್ಷವಾಗಿ ಒಂದು ಮೂಲಭೂತ ಸೌಕರ್ಯ ಕೊಡ್ಬೇಕಂತ ಆಗ ಹೇಳಿದೆ ನಾನು 4-5 ಲೈನ್ ಹೋಗಿಲ್ಲ ಅಂತ. ಅಲ್ಲಿ ಮೂಲಭೂತ ಸೌಕರ್ಯ ಕೊಡ್ಬೇಕಂತ ಸರ್ಕಾರಿ ಜಾಗೆಯಿಂದ ಕೂಡ ರಸ್ತೆ ಕೊಡ್ಲಿಕ್ಕೆ ಅಂತ ಹೇಳಿ ಅರ್ಜಿ ಕೊಟ್ಟಿದ್ದೇನೆ. ಅದೇ ರೀತಿ ಕ್ರೀಡಾಂಗಣ ಬೇಕು, ಬಯಲು ರಂಗಮಂಟಪ ಬೇಕು. ಅಲ್ಲ, ನೀವು ಅದು ಹಕ್ಕುಪತ್ರಕ್ಕೆ ಕೊಟ್ಟದಲ್ಲ. ಯಾವುದು ಅರ್ಜಿ ಇದೆಯಲ್ಲ, ತಹಶೀಲ್ದಾರ್ ಹಕ್ಕುಪತ್ರಕ್ಕೆ ಕೊಡಲಿಲ್ಲ. ಇಲ್ಲ, ನಾನು ಎಲ್ಲ ಮುಖ್ಯಾಧಿಕಾರಿ ಹತ್ರ ಕೊಟ್ಟದ್ದು ನನ್ನ ಲೆಟರ್ ಇದೆ, ಅದು ಇದೆ. ನಾನು ಹೇಳಿದ್ರು ಯಾವುದು ಕೆಲಸ ಆಗದಿದ್ರೆ ನಾವು ಏನ್ ಮಾಡ್ಲಿಕ್ಕೆ ಅಂತ ಹೇಳಿದ್ರು. ನಾವು ಕಾರ್ಯ ನೀವು 5 ಲಕ್ಷ ಕೊಡ್ತೀರಾ, ಅದು ಸಹ ಬರೀ ಕಷ್ಟದಲ್ಲಿ ಕೊಡ್ತೀರಾ ಅಂತ. 5 ಲಕ್ಷ ಕೊಡ್ತೀರಾ, ನಾವು ಒಂದು 85 ಮೀಟರ್ ರೋಡ್ ಮಾಡ್ತೇವೆ, ಮತ್ತೆ 2-3 ಆಗ್ತೇವೆ. ನಾವು ಇದಕ್ಕೋಸ್ಕರ ಮಾತ್ರ ಇರುವುದಿಲ್ಲ. ನಾವು ನಮ್ಮ ಹಕ್ಕನ್ನು ನಾವು ಕೇಳಲಿಕ್ಕೆ ಆಗುದಿಲ್ವಾ? ನಮ್ಗೆ ಶಾಸಕರಾದ್ರೆ ಯಾರಾದ್ರೆ MP ಯಾರಾದ್ರೆ ನಾವು ಒಟ್ಟಿಗೆ ಸೇರಿ ಮಾತಾಡಿ ಅದಕ್ಕೆ ಒಂದು ಎಂಟು ತರಬಹುದಲ್ಲ ಅಧ್ಯಕ್ಷ. ನಾನು ಹೇಳಿದ್ದು ನೀವು ಪ್ರತಿ ಸಲ ಒಂದು ನಿಮಿಷ ದಯವಿಟ್ಟು ನನಗೆ ತುಂಬಾ ಬೇಸರ ಆಗ್ತುಂಟು. ನೀವು ಇದೇ ರೀತಿಯನ್ನು ನನಗೆ ಉತ್ತರ ಕೊಡ್ತಾ ಇದ್ದೀರಾ, ನಾನು ಹೇಳ್ತಲ್ಲ, ಇದೇ ರೀತಿ ಉತ್ತರ ಕೊಡ್ತಾ ಇದ್ದೀರಾ. ಅದೇ ಯಾವುದೇ ರೀತಿಯ ಒಂದು ಸ್ಟೆಪ್ ಕೂಡ ಮುಂದೆ ಹೋಗಿಲ್ಲ ಅಧ್ಯಕ್ಷ. ಇದು ಮಾತ್ರ 100% ಹೇಗಿದೆ. ಇನ್ನು 1.5 ವರ್ಷ ಆದ್ಮೇಲೆ 1 ವರ್ಷ ಆಡಳಿತ ಹೋಗ್ತದೆ, ಮುಗೀತದೆ, ಗೊತ್ತಾಯ್ತಲ್ಲ. ಇನ್ನೊಬ್ರು ಬರ್ತಾರೆ, ನೀವು ಇಲ್ಲಿ ಬಂದು ಕೂತ್ಕೊಂಡು ನೀವು ನಮ್ಮ ಒಟ್ಟಿಗೆ ನೀವು ಮಾತಾಡ್ತೀರಿ. ಪುನಃ 2.5 ವರ್ಷ ಹೋಯ್ತು, ಕಂಪ್ಲೀಟ್ ಕ್ಲೋಸ್, ಚುನಾವಣೆ ಮಾಡ್ತದೆ ಆಗ್ತದೆ. ಹಾಗಾದ್ರೆ ನಾವು ನ್ಯಾಯ ಕೊಡುವವರು ನಾವು ಮಾತಾಡ್ಬೇಕಲ್ಲ. ನಿಜವಾಗಿ ನಾವು ಅಧಿಕಾರಿ ಇರ್ಬೋದು, ಯಾರು ಎಲ್ಲ ಪ್ರತಿಯೊಬ್ಬರು ನೀವು ಹೇಳಿದಾಗೆ ಒಳ್ಳೆ ಉದ್ದೇಶ ಮಾಡಬೇಕು, ಜನಗಳಿಗೆ ನಮ್ಮಿಂದ ಸೇವೆ ಮಾಡಬೇಕಂತ ಪ್ರತಿಯೊಬ್ಬರು ಮೆಂಬರ್ ಆಗಿರ್ಬೋದು, ಅಧ್ಯಕ್ಷ ಆಗಿರ್ಬೋದು, ಆಡಳಿತ ಪಕ್ಷವಾಗಿರ್ಬೋದು, ವಿರೋಧ ಪಕ್ಷವಾಗಿರ್ಬೋದು, ನಾನು ಕಂಪ್ಲೀಟ್ ಆಗಿ ನಾನು ಹೇಳುದು ಉದ್ದೇಶ ಎಲ್ಲ ಒಂದೇ, ಅದನ್ನು ನಾವು ಒಟ್ಟು ಸೇರಿ ಒಂದು ಕಂಪ್ಲೀಟ್ ಆಗಿ ಮುಟ್ಟಿಸ್ಬೇಕಲ್ಲ ಅಧ್ಯಕ್ಷ. ಈಗ ನೀವು ಇದನ್ನು ಗೊತ್ತಿರುವುದು ಹಾಗೆ ನೀವು ಎಲ್ಲಾ ಸರ್ಕಾರಿ ಜಾಗವನ್ನು ನೋಟಿಫೈ ಮಾಡಿದವರು, ಅದನ್ನು ಕಂಡುಹಿಡಿದವರು, ಅದರ ಹಿಂದೆ ಹೋದವರು, ತಹಶೀಲ್ದಾರ್ನ ಕಚೇರಿಯಲ್ಲಿ ಕೂಡ ತುಂಬಾ ನೀವು ಕಾರ್ಯಚಟುವಟಿಕೆ ಮಾಡಿದವರು. ಹಾಗೆ ಈಗಿರುವಾಗ ನಿಮ್ಗೆ ಈ ವಿಷಯ ಗೊತ್ತಿಲ್ಲ ಅಂತ ಹೇಳಿದ್ರೆ ತುಂಬಾ ವಿಷಯ ಅಲ್ಲ. ಇದು ಪಟ್ಟಣ ಪಂಚಾಯತ್ ಹೆಸರಿಗೆ ಆಗದೆ ನಿವೇಶನ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ. ಪಟ್ಟಣ ಪಂಚಾಯತಿಗೆ ಆಗದೆ ನನ್ನ ಸಾಯಿಲ್ ಸರ್ವೆ ನಂಬರ್ 222ರಲ್ಲಿ ನಾನು ಚುನಾವಣೆ ನಿಲ್ಲುವ ಮೊದಲೇ ಕಡಲ ನಿಂತಿದ್ದಾರೆ. ಆಗ ಪಟ್ಟಣ ಪಂಚಾಯತಿಗೆ ಆಗಿ ಹೆಸರು ನಾವು ಅದನ್ನೇ ಹೇಳಿದ್ದು. ನಾವು ನಮ್ಮ ಹೆಸರಿಗೆ ಆಗದೆ ನಾವಿಲ್ಲಿ ಒಂದೇ ಒಂದು ನಿವೇಶನ ಕೊಡ್ಲಿಕ್ಕೆ ಆಗುದಿಲ್ಲ. ನಾವಿಲ್ಲಿ ಅರ್ಜಿ ತಗೊಂಡಿದ್ದೇವಲ್ಲ, ಅರ್ಜಿ ತಗೊಂಡದ್ದು ಯಾವಾಗ ನಮ್ಮ ಹೆಸರಿಗೆ 7 ಎಕರೆ ನಿವೇಶನ ಕೊಡ್ಲಿಕ್ಕೆ ಜಾಗ ನಮ್ಮ ಹೆಸರಿಗೆ ಮಾಡಿಕೊಟ್ಟಿದ್ದಾರೆ ತಹಶೀಲ್ದಾರ್. ಅದನ್ನು ಇಟ್ಟು ನಾವು ಇಲ್ಲಿ ಎಲ್ಲ ಅರ್ಜಿ ತಗೊಂಡ್ರೆ ನಾವೀಗ ನಿಮ್ಮ ಪ್ರಕಾರ ಸರ್ಕಾರಿ ಜಾಗೆಯನ್ನು ನಾವು ಕೋಟೆಗಾರ ಪಟ್ಟಣ ಪಂಚಾಯತಿಗೆ ಸೇರಿಸುವ ಮಾತ್ರ ಬಿಟ್ಟು ನಾವು ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಯಾವುದು ನಿವೇಶನ ರೈತರಿಗೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ನಿಮ್ಮ ಉದ್ದೇಶ. ನಾವು ಹೇಳುದು ಅಷ್ಟೇ. ಅದು ನಾವೀಗ ಎಲ್ಲ ಸದನ ನಾವು ಒಟ್ಟೆ ಒಂದು ನಿರ್ಣಯ ಮಾಡಿದ್ದೇವೆ. ಇಲ್ಲಪ್ಪ, ಹತ್ತಿರದ ಸದಸ್ಯರ ಹತ್ರ ಹೇಳಿ ನೋಡಿ, ತಹಶೀಲ್ದಾರ್ ನಮ್ಮ ಹೆಸರಿಗೆ ಮಾಡಿ ಕೊಡದೆ ನಮ್ಗೆ ನಿವೇಶನ ಕೊಡ್ಲಿಕ್ಕೆ ಬರ್ತದ ಅಂತ ನೀವು ಜಸ್ಟ್ ಅವ್ರ ಹತ್ರ ಹೇಳಿ ನೋಡಿ. ಅದನ್ನು ಯಾರು ಮಾಡಿಸ್ಬೇಕು? ನಾವೇ ಮಾಡಿಸ್ಬೇಕು, ಸರಿಯಾ? ನಾವು ನಿರ್ಣಯ ಮಾಡಿ ಎಲ್ಲ ಗ್ರಾಮದ ಸರ್ಕಾರಿ ಜಾಗವನ್ನು ನೀವಿದ್ದೆ ಸರ್ವಾನುಮತದಿಂದ ಎಲ್ಲ ಜಾಗವನ್ನು ನಮ್ಮ ಹೆಸರಿಗೆ ಮಾಡಿಕೊಡ್ಬೇಕು ಅಂತ ನಾವು ಕೊಟ್ಟಿದ್ದೇವೆ. ಅಡ್ವಾನ್ಸ್ ಆಗಿ ಜಿಲ್ಲಾಧಿಕಾರಿ ಒಟ್ಟು ಅದು ಮೂವ್ ಆಗಲಿಲ್ಲ. ನಾವು 1 ಸಲ ಹೋಗ್ತೇವೆ, 2 ಸಲ ಹೋಗ್ತೇವೆ. ಯಾಕೆ ಆಗುದಿಲ್ಲ ಹೇಳಿ? ಅದನ್ನು ಹೇಳಿ ಸದಸ್ಯ ಸರ್ಕಾರದ ಯಾವ ಇತಿಹಾಸ ಈಗ ಪಟ್ಟಣ ಪಂಚಾಯತ್ ಎಲ್ಲ ಜಾಗವನ್ನು ಸರ್ಕಾರ ಕೊಡಲಿಕ್ಕೆ ಯಾವ ಸರ್ಕಾರವನ್ನು ಕೊಡ್ಲಿಕ್ಕಿಲ್ಲ. ಮಧ್ಯದಲ್ಲಿ ನಡ್ಕೋಬೇಕು ಪ್ರಸ್ತಾವ ಮಾಡಬಾರ್ದು, ಮೋಸ್ಟ್ಲಿ ಕೋರ್ಟ್ನಲ್ಲಿ ಅದು ಕಾಣ್ತದೆ. ಈಗ ನೀವು 1 ವರ್ಷ ಜಾಗ ನಮ್ಮ ಹೆಸರಿಗೆ ಬಂದಿದೆ, ಬಾಕಿದ್ದು ಯಾವುದು ಬರಲಿಲ್ಲ. ಆ ಜಾಗವನ್ನಾದರೂ ವಸತಿಗೆ ಅಂತ ಬದಲಾಯಿ ಮಾಡಿ ನಿರ್ಣಯ ಮಾಡಿ ಒಂದು 10 ಮಂದಿಗೆ ಜಾಗ ಮನೆ ಕಟ್ಟಲಿಕ್ಕೆ ಕೊಡಿ. ಅದು ಸಹ ಮನೆ ಕಟ್ಟಲಿಕ್ಕೆ ನಮ್ಗೆ ಈ ಯಾವುದಕ್ಕೆ ಪಾರ್ಟಿಗೆ ಮತ್ತು ಇದಕ್ಕೆ ಈಗ ಆ ನಿರ್ಣಯವನ್ನು ಬದಲಾಯಿಸಬಾರದು ಅಂತ ಇಲ್ಲ. ನಿರ್ಣಯ ಅವ್ರು ಸಹ ಬದಲಾವಣೆ ನಾವೇ ಮಾಡಿದ್ದು, ನಾವು ನಮ್ಮ ಅಡ್ಮಿನಿಸ್ಟ್ರೇಟ್ ಮಾಡಿದ್ದು.
ಈಗಲೂ ಸಹ ನಮ್ಮಲ್ಲಿ ನಿರ್ಣಯವನ್ನು ಮಾಡಿ ಅದನ್ನು ಒಂದು ವಸತಿ ನಿಲಯಕ್ಕೆ ಉಪಯೋಗಿಸಿದ್ರು. ನಾವು ಲಾಸ್ಟ್ ಟೈಮ್ ಸಹ ಈ ಚರ್ಚೆ ಮಾಡಿ ಹೇಳಿದೆ, ಅದು ಪಾಪದವರಿಗೆ ಕೊಡ್ಬೋದು. ಆ ಬಗ್ಗೆಯೂ ನೀವು ನಿಮ್ಮ ಕಡೆಯಿಂದ ಒಂದು ಚಿಂತನೆ ಅಂದ್ರೆ ನೀವು ಈಗ ನಮ್ಮ ಊರಿನಿಂದ ನಮಗೆ ಸೈಡಲ್ಲಿದ್ದ ಜಾಗ ಅದನ್ನು ನಮ್ಗೆ ನಮ್ಮ ಯಾವುದು ಕಮರ್ಷಿಯಲ್ ಬಿಲ್ಡಿಂಗ್ ಏನಾದ್ರು ಮಾಡಿದ್ರೆ ಪಂಚಾಯತಿಗೆ ಕೂಡ ಆದಾಯ ಬರ್ಬೋದು. ಖಾಲಿ ಯಾವುದಕ್ಕೆ ಪಾರ್ಕ್ ಮತ್ತು ಸ್ವಿಮ್ಮಿಂಗ್ ಪೂಲ್ಗೆ ಮಾತ್ರ ಅಂತ ಇರುವುದು. ಅಲ್ಲ, ನೀವೀಗ ಅದನ್ನು ಈಗ ಹೇಳುದಿದ್ರೆ ಉಂಟು ಯಾವುದು ನಮ್ಗೆ ಆದಾಯಕ್ಕೆ ಬೇಕಾಗಿ ಅದರಲ್ಲೊಂದು ಏನಾದ್ರು ನಮ್ಗೆ ಇನ್ಕಮ್ ಬರುವಂತ ನಿಮ್ಗೂ ಕೂಡ ಸಹಕಾರ ಬೇಕು. ನಾವು ಬೇಕಿದ್ರೆ ಯಾವುದು ಅದನ್ನು ಬೇಕು. 15 ಜನ ಇದ್ದುವಾಗಲೇ ನಾವು ಅಲ್ಲಿ 15 ಜನ ಇರುವಾಗಲೇ ಒಬ್ಬ ಚೇಂಜಸ್ ಮಾತಾಡುವ. ಈಗ ನಡುಗು ನೇರಲ್ಲಿ ಉಂಟಲ್ಲ, ಅದು ಕೂಡ ಈಗ ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ ನೋಡಿ. ಅಲ್ಲಿ ಡೆಮಾಲಿಷಿಗೆ ನೋಟಿಸ್ ಕೊಟ್ಟು ಅದು ಮತ್ತೆ ಪುನಃ ಕೇಸ್ ಹಾಕಿ ಈಗ ಅಲ್ಲ, ನಾವು ಗ್ರಾಮದಲ್ಲಿ ಈ ನಡುಗುಮೈಲು ವಿಷಯದಲ್ಲಿ ಅದೇ ಸಮಯದಲ್ಲಿ ನಮ್ಮ ಮಾಡಿದ್ದು 226/2 ಸೇಮ್ ಸಮಯದಲ್ಲಿ ನಾವು ಬಯಲು ರಂಗ ಮಂಟಪ ಮತ್ತು ಕ್ರೀಡಾಂಗಣಕ್ಕೆ ಮತ್ತು ಮೂಲಭೂತ ಸೌಕರ್ಯಕ್ಕೆ ಒಂದು ರಸ್ತೆ ಮಾಡಬೇಕಾದ್ರೆ ಸೇಮ್ ಟೈಮಲ್ಲಿ ಕೊಟ್ಟದ್ದು. ಆದ್ರೆ ಅದು ಅಲ್ಲಿ ಕೋಟೆಗಾರ ಪಟ್ಟಣ ಪಂಚಾಯಿತಿಗೆ ಸರಿ ಆಗಿದೆ, ನಮ್ದು ಮಾಡಿ ಸೇಮ್ ಅಲ್ಲ ನೋಡಿ. ಇದು ಯಾಕೆ ರಾಜಕೀಯ ಮಾಡ್ತಿರೋದ್ರೆ ನೀವಂತಲ್ಲ, ಟೋಟಲ್ ಆಗಿರೋದ್ರಿಂದ ಇದು ಆಗಲಿಲ್ಲ. ಕೋಟೆಗಾರ ಪಟ್ಟಣ ಪಂಚಾಯತಿ ಹೆಸರಿಗೆ ಆಯಿತು, ಅಲ್ಲಿ ಯಾರು ನಮ್ಮ ಕುಮ್ಕಿ ಅಂತ ಹೇಳಿ ನಮಗೆ ಪರಿಚಯ ಇಲ್ಲ, ಯಾರ ಕುಮ್ಕಿ ಅಂತ ಹೇಳಿ ಕೋರ್ಟಿಗೆ ಹೋಯಿತು, ಹೈಕೋರ್ಟಿಗೆ ನಾವು ಗೆಲ್ಲಬೇಕು. ಅದು ಕೂಡ ನಮ್ಮ ಕೋಟೆಗಾರ ಪಂಚಾಯತಿ ಹೆಸರಿಗೆ ಬಂತು. ಎಷ್ಟು ಬೇಗ ಬಂತಾಗಿದೆ, 1 ವರ್ಷದಲ್ಲಿ ಬಂದಿಲ್ವಾ? ಅದೇ ರೀತಿ ಅಲ್ಲ, ಅದೇ ರೀತಿ ನಮ್ಮ ಭಾರತೀಯ ಸರ್ಕಾರ ಜಾರಿ ಮಾಡಬೇಕಲ್ಲ. ಅದನ್ನೊಮ್ಮೆ ವಿ ಹತ್ರ ಅದರ ಬಗ್ಗೆ ಮಾತಾಡಿ, ಅವರಿಗೆ ಗೊತ್ತಿಲ್ಲ ಅಲ್ಲಿ ಸಮಸ್ಯೆ ಅಲ್ಲಿ ತನಕ ವ್ಯವಸ್ಥೆ ತಹಶೀಲ್ದಾರ್ ಕೊಡುವಾಗಲೇ ಅಲ್ಲಿ ಹೇಗೆ ಉಂಟು ಸ್ಟ್ರಕ್ಚರ್ ಹಾಗೆ ಉಂಟಲ್ಲ ಮುಖ್ಯಾಧಿಕಾರಿ ಅವರು. ಅದರ ಮೇಲೆ ನಾವು ಯಾವುದೇ ಅಕ್ರಮ ನಿವೇಶನ ಕಟ್ಟಲಿಕ್ಕೆ ನಾವು ಬಿಡಲಿಲ್ಲ. ಕರೆಕ್ಟ್. ಆದ್ರೆ ನಮ್ಮ ಏನಾಗಿದೆ ಹೆಸರಿಗೆ ಆಗುವಾಗಲೇ ಅದು ಕೂಡ ಪ್ರಪೋಸಲ್ ಅಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಸರ್ವೆ ನಂಬರ್ ಮಾಡಿಕೊಡ್ಲಿಲ್ಲ, ಒಟ್ಟಿಗೆ ಮಾಡಿಕೊಟ್ಟದ್ದು ಮುಖ್ಯಾಧಿಕಾರಿ ಒಟ್ಟಿಗೆ ಮಾಡಿ ಅದರಲ್ಲಿ ಅದನ್ನು ಮಾತ್ರ ಮೆನ್ಷನ್ ಮಾಡಿ ತಹಶೀಲ್ದಾರ್ ಕೊಟ್ಟದ್ದು. ಅದು ಹೇಗೆ ಅಂತ ಹತ್ತಿರದ ಸದಸ್ಯರೇ ನಿಮ್ಗೆ ಹೇಳಬೇಕು. ಯಾಕೆ ಗೊತ್ತಾ, ನಮ್ಮಲ್ಲಿ ಅದ್ಯಾವುದೇ ಗೊಂದಲ ಇರಲಿಲ್ಲ. ಅಲ್ಲಿ ಆ ರೀತಿ ಡೆಮಾಲಿಷಿಗೆ ಮನೆ ಇದ್ದದ್ದನ್ನು ಡೆಮಾಲಿಷ್ ಮಾಡುವ ವಿಷಯದಲ್ಲಿ ತುಂಬಾ ಚರ್ಚೆ ಆಗ್ತಿತ್ತು. ಅವರು ಏನ್ ಮಾಡಿದ್ರು, ಇದು ಇನ್ನು ನಮ್ಮ ತಲೆಗೆ ಬೇಡ ಅಂತ ಹೇಳಿ ಅದನ್ನು ಡೈರೆಕ್ಟ್ ಆಗಿ ಕೋಟೆಗಾರನ ತಂದ. ಇದು ಆದ ವಿಷಯ ನಾವು ಮಾತಾಡ್ತಿ ಕೂತ್ಕೊಳ್ಳಿಲ್ಲ. ನಾವು ಸ್ಟಾರ್ಟಿಂಗ್ ಅದಕ್ಕೆ ಬೇಲಿ ಹಾಕಿದ್ದಲ್ಲ, ಬೇಲಿ ಹಾಕಿ ಆಮೇಲೆ ಸಿಸಿ ಕ್ಯಾಮರಾ ಹಾಕಿದ್ರು. ಸಿಸಿ ಕ್ಯಾಮರಾ ಹಾಕಿ ಆದ್ಮೇಲೆ ಅದು ಡೆಮಾಲಿಷ್ಗೆ ಮಾಡುವಂತ ಮತ್ತೆ ಪುನಃ ಚರ್ಚೆ ಆಯಿತು. ಅದೆಲ್ಲ ಸಭೆಯಲ್ಲಿ ಗೊತ್ತಿದೆ. ಅಲ್ಲಿಗೆ ಸಭೆ ಆದ್ಮೇಲೆ ಅದು ಕೋರ್ಟಿಗೆ ಹೋದ್ರು, ಅವರು ಯಾರು ಪಾರ್ಟಿ ಕೋರ್ಟಿಗೆ ಹೋದ್ರು. ಅಲ್ಲಿಂದ ಇಂಜೆಕ್ಷನ್ ಬಂತು, ಇಲ್ಲಿ DC ಆಫೀಸಲ್ಲಿ ಅಲ್ಲಿ ಕೂಡ ಜಡ್ಜ್ಮೆಂಟ್ ಬಂತು. ಅದನ್ನು ಇಟ್ಕೊಂಡು ಈಗ ಮತ್ತೆ ಪುನಃ ಕೋರ್ಟಿಗೆ ಹೋಗಿದೆ. ಆದ್ರಿಂದ ಅಲ್ಲಿ ಡಿಲೇ ಆಗೋದು, ಇಲ್ಲದಿದ್ರೆ ಅಲ್ಲಿ ಸರಿಯಾಗಲಿ. ಬೇರೆ ಏನಾದ್ರು ಅದ್ರ ಬಗ್ಗೆ ಮುಂದಿನ ಸಭೆಯಲ್ಲಿ ಯಾವುದಾದ್ರು ಒಳ್ಳೆ ತೀರ್ಮಾನ ಮಾಡಲಿಕ್ಕೆ ಒಂದು ಆಗ್ತದ ಅಂತ ಅದಕ್ಕೊಂದು ನಾವೊಂದು ಕೆಲಸ ಮಾಡುವ. ಈಗ ನೀವು ಇದ್ದೀರಿ, ಒಂದು ಕೆಲಸ ಮಾಡುವ. ಈಗ ಸದಸ್ಯರು ಕೂಡ ಇದ್ದಾರೆ, ಎಲ್ಲ ಪ್ರತಿಪಕ್ಷದವರು ಇದ್ದಾರೆ. ಎಲ್ಲ ಜಾಗಗಳು ನಮ್ಮ ಹೆಸರಿಗೆ ಎಲ್ಲ ಬೇಡ, ಒಂದು 5 ಎಕರೆ ಆದ್ರೂ ನಮ್ಮ ಹೆಸರಿಗೆ ಮಾಡಿ ಕೊಟ್ಟರೆ ತಹಶೀಲ್ದಾರ್ ನಾವೇ ಅದನ್ನು ಎಲ್ಲೋಟು ಮಾಡಿ ಫೀಸ್ ಮಾಡಿ ನಾವೇ ಜನರಿಗೆ ಕೊಡ್ಬೋದು ಅಲ್ವಾ? ನಾವೇ ಕೊಡ್ಬೋದು, ನಮ್ಮ ಹೆಸರಿಗೆ ಒಂದು ಆಗ್ಬೇಕು. ಕಾರ್ಪೊರೇಟ್ ಎಲ್ಲ ಇದ್ದಾರೆ, ಈ ಮಾಧ್ಯಮದವರು ಯಾರೇ ನಮಗೆ ಆಗುತ್ತೆ ಬಂದದನ್ನು ಹೇಳುದು. ನಾವು ಗೊತ್ತಿಲ್ಲ, ನಾನು ಮೊಬೈಲಲ್ಲಿ ನೋಡ್ತಿದ್ದು ಮತ್ತೆ ಟಿವಿಯಲ್ಲಿ ನೋಡಿದ್ರೆ ತುಂಬ ಕಡಿಮೆ ಅಪರೂಪಕ್ಕೆ ನೋಡ್ತೇವೆ. ನ್ಯೂಸಲ್ಲಿ ನನಗೆ ಫ್ರೆಂಡ್ ಅವ್ರು ಹೇಳ್ತಾರೆ, ನಿಮ್ಮಿಂದ 5 ಕೋಟಿ ಅಂತ ನಿಮ್ಗೆ ಎಷ್ಟು ಸಿಕ್ಕಿದೆ ಮಾರೆ, ನಿಮ್ಗೆ ಎಷ್ಟು ಸಿಕ್ಕಿದೆ ಹೇಳ್ತಾನೆ. ನಮ್ಮ ಕೋಟೆಗಾರ ಪಟ್ಟಣ ಪಂಚಾಯತ್ ಆಡಳಿತ ನೀವು ನಡೆಸಿದ್ರೆ ಸಹ ಪ್ರತಿಯೊಬ್ಬರು ನಮ್ಮ ಮೆಂಬರಿಗೆ ಇದರ ಹೆಸರಾಗ್ತದೆ. ಕರೆಕ್ಟ್ ಅಲ್ವಾ? ಕಂಪ್ಲೀಟ್ ಆಗಿ ಆಗಿದೆ. ನಾವು ಇಲ್ಲದಿದ್ರು ಕೂಡ ನಾವು ಎಷ್ಟೇ ನಿಯತರಿದ್ರು ಕೂಡ ಇಂಥ ಇದರಲ್ಲಿ ಬರುವಾಗ ನಮ್ಮೆಲ್ಲ ಹೆಸರುಗಳಾಗ್ತದೆ. ಅದಕ್ಕೆ ಆಗಿ ನಾವು ಸಾರ್ವಜನಿಕರಿಗೆ ಸತ್ಯ ವಿಷಯವನ್ನು ಮುಂದೆ ಏನಾದರೂ ದಿನಗಳಲ್ಲಿ ತೋರಿಸಲೇಬೇಕು. ಇದೇ ಈ ವಿಷಯದಲ್ಲಿ ಬಿಡಬೇಡಿ ಅಂತ ಒಂದು ಅದು ಆಗಿದೆ. ಅಲ್ಲಿ ಕಸ ಬೀಜಾದ್ರಿಂದ ನಮ್ಮ ಪಟ್ಟಶಕ್ತಿ ದೇವಸ್ಥಾನ ಬರೋದು ಅಲ್ಲಿಂದ. ಇವ್ರಿಗೆ ತುಂಬ ಸರಿ 1.5 ವರ್ಷದಲ್ಲಿ ತುಂಬ ಸರಿ ಮಾತಾಡಿದ್ರು. ಅವರು ಕೇಸ್ ಈಗ ಇಲ್ಲಿ ಹೈಕೋರ್ಟ್ ಅಲ್ಲಿ ಉಂಟು. ಅದನ್ನು ಕೂಡ ನಾವು DC ಅವ್ರ ಹತ್ರ ಮಾತಾಡಿದ್ದೇನೆ. ಆಗ ಅವರೇನು ಹೇಳಿದ್ರಂತೆ, ಕಸಕ್ಕೆ ಜಾಗ ಕೊಟ್ರೆ ಇದನ್ನು ಕ್ಲಿಯರ್ ಮಾಡಿ ಕೊಡ್ತೇವೆ ಅಂತ. ಹಾಗೆ ಸಮಸ್ಯೆ ಉಂಟು. ಮತ್ತೆ ನಮ್ಗೆ ಏನು ಬಡವರ ಬಗ್ಗೆ ಕೇಸ್ ಹಾಕಿದ್ದಾರೆ, ಹೌದು, ಅವರು ಕೂಡ ಮಾಡ್ತಾರೆ. ಮನೆ ನಿವೇಶನಕ್ಕೆ ಅವರು ಕೂಡ ಮಾಡ್ತಾರೆ. ಈಗ ಕಸದ ಮತ್ತೆ ಅವ್ರು ಬಿಡ್ತಾರಾ? ಯಾರು ನಮ್ಮ ಅಧಿಕಾರಿ ಸಮಸ್ಯೆ ಈಗ
ಅಲ್ಲಿ ಅವರು ಹಿಂದೆ ನಾವು ಹೇಳ್ತೇವೆ ಯಾರ ಹತ್ರ ದೇವಸ್ಥಾನದವರ ನಾವು ನಿವೇಶನಕ್ಕೆ ಕಟ್ಟಲಿಕ್ಕೆ ಇದು ಮಾಡ್ತೇವೆ, ನೀವು ಕೇಸನ್ನು ಹಿಂತೆಗೆದುಕೊಳ್ಳಿ, ಅವ್ರು ತಗೊಳ್ತಾರೆ. ಇಲ್ಲಿ ಡಿ ಸಿ ಅಂತ ಹೇಳ್ತಾರೆ ಅಂತೇಳಿ ನೀವೀಗ ಅಲ್ಲಿ ಕಸಕ್ಕೆ ಇಟ್ಟಿದ್ದೀರಲ್ಲ ಜಾಗ, ಅಲ್ಲಿ ಸರಿ ತೆಗೆಯುವ ಅಲ್ಟರ್ನೇಟಿವ್ ಜಾಗ ತೋರಿಸದೆ ಇಲ್ಲಿ ನಾವು ಕಸದ್ದೇ ಮಾಡಲಿಕ್ಕೆ ನಾವು ಅಂದಾಜು ಮಾಡ್ತೇವೆ. ಈಗ ಸಮಸ್ಯೆ ಅವರಿಗೆ ಕಸಕ್ಕೆ ಬೇರೆ ಜಾಗ ಕೊಡಿ ಅಂತ. ಅದಕ್ಕೆ ಲಾಸ್ಟ್ ಟೈಮ್ ಒಂದು ಪ್ರಪೋಸಲ್ ಇತ್ತು, ಮಾನ್ಯ ಶಾಸಕರು ಒಂದು 3-4 ಗ್ರಾಮವನ್ನು ಒಟ್ಟಿಗೆ ಸೇರಿಸಿ ಒಂದೇ ಕಡೆಯಲ್ಲಿ ಕೊಣಾಜೆಯಲ್ಲಿ ಮಾಡೋದು ಪ್ಲಾನ್ ಇತ್ತು. ಅದು ಮತ್ತೆ ಏನಾಯ್ತು ಅಂತ ಗೊತ್ತಿಲ್ಲ. ಅದು ಆದ ತಕ್ಷಣ ಇದನ್ನು ನಾವು ಅದು ಆದರೆ ನಮಗೆ ಹೇಳೋದಿರಲ್ಲ ಸದಸ್ಯರೇ, ನಿಮ್ಮ 10 ಎಕರೆ ಜಾಗದಲ್ಲಿ ನಾವು ನಿವೇಶನ ಕೊಡ್ತೀವಿ. ಈಗ ಅದಕ್ಕೆ ನಾವು ಕಾಯುವುದು ಯಾವುದು, ಆ ಕಸದು ಒಂದು ಕ್ಲಿಯರ್ ಆದ್ರೆ ಬೇರೆ ಎಲ್ಲಿಯಾದ್ರೂ ಬೇರೆ ಗ್ರಾಮದಲ್ಲಿ ಬರುತ್ತೆ, ಇದನ್ನು clear ಮಾಡ್ಬೋದು. ನನ್ನ ಅನುಮಾನ ಕಾಣ್ತ ಉಂಟು. ಯಾಕಂದ್ರೆ ಈ ರೀತಿ ಹೋಗ್ತದೆ. ಮತ್ತೆ ಒಂದು ನೀವು ಹೇಳಿದ್ರೆ ದೇವರ ವೈಯಕ್ತಿಕ ಕೇಳ್ಬೋದಾ ಗೊತ್ತಿಲ್ಲ, ಅದು ಕೇಸ್ ಫೈಲ್ ನಂಬರ್ ನಮಗೆ ಕೊಡಿ, ನಮ್ಮಲ್ಲಿ ಒಂದು ಯಾರು ವೈಯಕ್ತಿಕ ಲಾಯರ್ ಉಂಟು ಅಂತ ನೋಡ್ಬೋದು. ನೀವು ತೋರಿಸಿದ್ರೆ ಆಡಳಿತಕ್ಕೂ ನಮಗೂ ಒಳ್ಳೆಯದು. ಇದರಲ್ಲಿ ಆಡಳಿತ ಪಕ್ಷ ಪ್ರತಿಪಕ್ಷ ಅಂತ ನೋಡ್ಲಿಕ್ಕೆಲ್ಲ ಎಲ್ಲ ಸೇರಿ ಮಾಡಿ ನಮ್ಮ ಗ್ರಾಮಕ್ಕೆಲ್ಲ ನೀವು ಇದರಲ್ಲಿ ಯಾವ ಕಾಂಗ್ರೆಸ್ ಅಲ್ಲಿ ಬಿಜೆಪಿ ಅವರ ರಾಜಕೀಯ ಮಾಡಬೇಡಿ, ಅವರು ಸರ್ಕಾರ ಯಾವ ನಮ್ಮ ಶಾಸಕರ ಸರ್ಕಾರ ಅಲ್ವಾ? ನಮ್ಮ ಶಾಸಕರಲ್ಲಿ ನಾವೆಲ್ಲ ಒಟ್ಟಿಗೆ ಹೋಗಿ ಮಾತಾಡ್ಬೇಕು. ಅವರು ಕೊಡ್ಲಿಕ್ಕೆ ಆಗುತ್ತೆ ಏನಾದ್ರು ಕಾನೂನು ಪ್ರಕಾರ ಎಲ್ಲ ಕೊಡೋದು ಬೇಡ ಸದಸ್ಯರೇ. ಒಂದು 2,000 ನಂಬರ್ ಜಾಗ ಕೊಟ್ಟು ಅದು ನಮ್ಮ ಹೆಸರಿಗೆ ನಾವು ಮತ್ತೆ ತಂದೆ ವಾರ್ಡ್ ಕೊಡಿ, ನನ್ನ ವಾರ್ಡ್ ಕೊಡಿ, ಬೇರೆಯವರಿಗೆ ಕೊಡಿ. ಹಾಗೆ ಮಾಡಿದ್ರೆ ಮುಂದೆ ಹೋಗ್ಬೇಕು. ಹಾಗೆ ಮಾಡಿದ್ರೆ ಮತ್ತೆ ಮತ್ತೆ ನಾನು ಮುಂದೆ ನೀವು ಮಾತಾಡಿ. ಈಗ ನಿವೇಶನದ ವಿಷಯಕ್ಕೆ ಮುಂದೆ ಸಭೆಗೆ ನೀವು ಏನಾದರೂ ಒಂದು ಒಳ್ಳೆಯ ಪಾಸಿಟಿವ್ ತನ್ನಿ. ನೀವು ಕೂಡ ನೀವು ಕೂಡ ಮಾತಾಡ್ತೀರಾ, ಒಂದು ಸ್ವಲ್ಪ ದಿನ ಹೋದ್ಮೇಲೆ ಒಂದು ಸಿಗುವಾಗ ಇಲ್ಲಿ ಬಂದ್ರೆ ಒಂದು ನಾವು ಡಿಸ್ಕಸ್ ಮಾಡುವ, ಆಗ ನಮ್ಮ ಒಳಗಡೆ ಕ್ಲಿಯರ್ ಇರ್ತದೆ ಗೊತ್ತಾ. ನಾವು ಇನ್ನು ಯಾವ ರೀತಿ ಕ್ಲಿಯರ್ ಇರಬೇಕು ನಾವು ಪ್ರತಿ ಸಭೆಯಲ್ಲಿ ಮಾತಾಡಿದ ಕೂಡಲ ನಿಮ್ಮ ಹತ್ರ ಹೇಳ್ತೇನೆ. ನೀವು ಸಹ ಹೇಳಿದ್ರಿ ಯಾವುದು ಹೋಗುವ ಸಾರ್ವಜನಿಕ ಹೋಗುವ ಅಂತ ತಹಶೀಲ್ದಾರ್ ನೀವು ಕೇಳಿ ಅಲ್ವಾ, ಏನು ಸಿಗ್ಲಿಲ್ವಾ ಆಗ್ಲಿಲ್ವಾ ದಿನ ಕೇಳಿ, ಪರವಾಗಿಲ್ಲ. ಸಾಮಾನ್ಯ ಸಭೆಯಲ್ಲಿ ಎಲ್ಲ ಹೊರಗಡೆ ಸಿಗುವಾಗ ಕೂಡ ನಾನು ನಿಮಗೆ ಆ ರೀತಿ ಕೇಳಬೇಕಾದ್ರೆ ನಾಳೆಯಿಂದಲೇ ಸ್ಟಾರ್ಟ್ ಮಾಡಿ ಹೊರಗಡೆ ಸಿಗೋದು ಕೂಡ ಮಾತಾಡಿ ಇದರ ಬಗ್ಗೆ. ಮೇಲೆ ಸಭೆಯಲ್ಲಿ ತೀರ್ಮಾನ ಆದ ಮೇಲೆ ನೀವು ಅದನ್ನು ಮಾಡ್ತೀರಿ, ನಮಗೆ ತಿಳಿಸಿರೋದು ಒಂದೇ ಒಂದು ವಿಶ್ವಾಸದಲ್ಲಿ ಕೇಳಿಲ್ಲ. ಹೊರಗಡೆ ಸಿಗೋದು ಕೂಡ ಕರೆಕ್ಟ್, ಅದು ಕೇಳಿ, ಅದರಲ್ಲಿ ಏನಿಲ್ಲ, ಒಟ್ಟಾಗಿ ಹೋಗುವ. ನಾವು ವಾರ್ಡಿನ ಪರವಾಗಿ ಕೆಲಸ ಮಾಡಿರ್ತೇವೆ, ನಿಮಗೆ ಸ್ವಲ್ಪ ಪ್ರೆಷರ್ ಇರ್ತದೆ, ಕೋಟೆಕಾರ ಗ್ರಾಮದ ಪರವಾಗಿ ಎಲ್ಲ ಇರ್ತದೆ. ಅದಕ್ಕೋಸ್ಕರ ನಾವು ಜಾಸ್ತಿ ನಾವಾಗಿ ಫೋನ್ ಮಾಡಲಿಕ್ಕೆ ಅಲ್ಲ, ಒಬ್ಬರಿಂದ ಇಲ್ಲ. ನಾನು ಹೇಳಿದಲ್ಲ ಈಗ DC ಅವರಿಗೆ ಕೊಟ್ಟಿದ್ದೇನೆ, ತಹಶೀಲ್ದಾರಿಗೆ ಕೊಟ್ಟಿದ್ದೇನೆ ಅಂತ. ಹೌದೌದು, ಸರಿ ಸರಿ ನಾನು ದಯವಿಟ್ಟು ಈಗ ಅಜೆಂಡಾದಲ್ಲಿ ಮಾತಾಡಿ. ಸರಿ, ಅಜೆಂಡಾ ಶುರು ಮಾಡ್ಕೊಳ್ಳಿ. ಅಧ್ಯಕ್ಷರೇ, ನಾನು ಅಜೆಂಡಾದಲ್ಲಿ ಮಾತಾಡ್ತೀನಿ. ನನ್ನ ವಿಷಯ ಎರಡು ವಿಷಯ ಹೇಳ್ತೀನಿ. ಇದೇ ವಿಷಯ ಅಜೆಂಡಾ ವಿಷಯ ಸ್ವಲ್ಪ ಮುಗಿಸುವ ಈಗ ಬೇಗ. ಇಲ್ಲ ಕೂತ್ಕೊಳ್ಳಿ ನೀವು. ಆದ್ರೆ 29/1/2020 ನಿರ್ಣಯ ಮಾಡಿದ್ದೀವಿ ಒಂದು ಜೆಡಾ ಕೆಲಸ. ಅದು ಆಕ್ಚುಲಿ ಸಾಮಾನ್ಯ ಸಭೆದು ಮೀಟಿಂಗ್ ಅಪ್ರೂವಲ್ ಆಗಿ ನೀವು ಟೆಂಡರ್ ಮಾತಾಡಿದ್ರು, ಹೌದು. ಬಟ್ ಅದು ತಪ್ಪಲ್ವಾ? ತಪ್ಪು ಹೇಗೆ ಗೊತ್ತಾ, ಅಲ್ಲಿ ತುಂಬಾ ಮನೆಗಳು ಹುಡುಕ್ತದೆ ಮಳೆ ಬಂದ್ರೆ ಅದು ಲೆಕ್ಕ ಹಾಕ್ಲಿಕ್ಕಿಲ್ಲ. ಈಗ ನೀವು ಕಟ್ಟಿದ್ದು ಮೀಟಿಂಗ್ ಅಪ್ರೂವಲ್ ಆದ್ರೆ ನೀವು ಟೆಂಡರ್ ಕಟ್ಟಿದ್ದು, ಫಸ್ಟ್ ಆಫ್ ಆಲ್ ಅದು ತಪ್ಪು. ಮತ್ತೊಂದು, ಅದು ಯಾವ ರೀತಿ ತುರ್ತು ಪರಿಸ್ಥಿತಿ ಅಂತ ಹೇಳಿದ್ರೆ ನೀವು ಅಲ್ಲಿ ತುಂಬಾ ಮನೆ ಮುಳುಗ್ತದೆ ಅಂತ ಹೇಳ್ತಾ ಇರೋದು. ಈಗ ಮಳೆ ಬರಲಿಲ್ಲ ಆದ್ರೂ ಇಮಿಡಿಯೇಟ್ ಆಗಿ ನೀವು ಟೆಂಡರ್ ಕಟ್ಟಿದ್ದೀರಿ, ಮಳೆನೂ ಬಂದಿಲ್ಲ, ಭೂಕಂಪನೂ ಆಗಲಿಲ್ಲ, ಏನೂ ಆಗಲಿಲ್ಲ. ಈ ರೀತಿ ನೀವು ಹೇಳಿದ್ರೆ ಅದು ತುಂಬಾ ರಾಂಗ್. ಯಾಕಂತ ಹೇಳಿದ್ರೆ ಪಣೀರಿಂದು ಮಳೆ ಬಂದು ಒಂದು 4-5 ಮನೆಗೆ ನೀರು ನುಗ್ಗಿ ಸಣ್ಣ ಸಣ್ಣ ಮಕ್ಕಳು ಹೋಗುವ ಮಕ್ಕಳ ಡ್ರೆಸ್ ಎಲ್ಲ ಚೆಂಡೆಗೆ ಆ ರಾತ್ರಿ ಮಲಗಿದುಂಟು. ಆ ಕೆಲಸವನ್ನು ಸರ್ವಾನುಮತದಿಂದ ಒಪ್ಪಿ ನೀವು ಟೆಂಡರ್ ಕರೀಲಿಲ್ಲ. ಅದಕ್ಕಿಂತ ತುರ್ತಾಗಿದ್ದ ಈ ಕೆಲಸ. ಹೋಗಿ ನೋಡಿದಾರಲ್ಲ, ಇಂಜಿನಿಯರ್ ನೋಡಿದಾರಲ್ಲ, ಅಲ್ಲಿ ಕೆಲಸ ಮಾಡಿದ್ದಾರೆ. ಅದನ್ನ ನನಗೆ ಹೇಳಿ, ಅದನ್ನ ಹೇಗೆ ಇಂಜಿನಿಯರ್ ನೀವೇ ಕರೆದ್ರಾ? ಚೀಫ್ ಆಫೀಸರ್ ನೀವು ಕರೆದಿದ್ದ? ನನಗೆ ಆನ್ಸರ್ ಮಾಡಿ. ಈಗ ನೀವು ಹೇಗೆ ಮೀಟಿಂಗ್, ಸಾಮಾನ್ಯ ಸಭೆ ಅಂದ್ರೆ ಎಲ್ಲ ಯಾರು ಕೌನ್ಸಿಲರ್ಸ್ಗಳ ಒಪ್ಪಿಗೆ ತಗೊಂಡ್ಕೊಂಡು ಮಾಡ್ಬೇಕು, ಅದು ಒಂದು ಕಾನೂನು. ಎಲ್ಲರ ಮನೆಗೂ ಎಲ್ಲ ವಾರ್ಡಿಗೂ ಟ್ಯಾಕ್ಸ್ ಕಲೆಕ್ಷನ್, ಬಡವರ ಮನೆ ಎಲ್ಲ ಕಲೆಕ್ಷನ್ ಮಾಡಿ ನನ್ನ ವಾರ್ಡಿಗೆ ಯಾಕೆ ತಾರತಮ್ಯ?
ಕೇಳಿ ಈಗ ಆನ್ಸರ್ ಕೊಡ್ತಾರೆ ಅವರು. ಇಲ್ಲ ಇಲ್ಲ ಕೊಡ್ಲಿ ನಾನು ಇರ್ತೀನಿ. ಮತ್ತೆ ನೀವು ಅಧ್ಯಕ್ಷರಿಗೆ ಕೊಡಿ ಅಂತ ಹೀಗೆ ಮಾಡಿದ್ರೆ ಆಗ್ತದಾ? ಅವ್ರು ಕೊಡ್ತಾರೆ, ಅವ್ರು ಅಧಿಕಾರಿ ಅವರು. ಕೊಡಿ ಕೌನ್ಸಿಲಲ್ಲಿ ಯಾವಾಗ ಕೌನ್ಸಿಲರ್ ಡಿಸೆಂಬರ್ ಅಲ್ಲಿ ನಾನು ನೋಡ್ತೀನಿ. ನನ್ನ ಹತ್ರ ಇದೆ ಸಾಮಾನ್ಯ ಸಭೆ. ನಾನು ಈಗ ಚೆಕ್ ಮಾಡಿದೆ ಇಲ್ಲ ಇಲ್ಲ ನಾನು ಚೆಕ್ ಮಾಡಿದೆ ಇಲ್ಲ ನಾನು ಚೆಕ್ ಮಾಡಿದೆ ಈಗ ಇಲ್ಲ. ಯಾವುದನ್ನು ಸಮಾಜ ಮತದಿಂದ ಒಪ್ಪಿದ್ದು? ಅದೇ ಕೆಲಸವನ್ನು ಯಾವುದು? ತಡೆಗೋಡೆ ಸ್ಕೈ ಹತ್ತಿರ ಫ್ಲಾಟ್ ಹತ್ರ ಅಂತ ರಸ್ತೆ ಹೇಗಿದೆ ಗೊತ್ತಾ, ಅಲ್ಲಿ ಸಮಸ್ಯೆಗೆ ಒಟ್ಟಾಗಿದೆ ದೊಡ್ಡ ಹೋಲ್ ಆಗಿದೆ. ಯಾರು ಪ್ರೈವೇಟ್ ಜಾಗದವರು ಮೋರಿ ಹಾಕಿದ್ದಾರೆ. ಮೋರಿ ಎಷ್ಟು ಮೀಟರ್ ಹಾಕಿದ್ದಾರೆ? ಮೋರಿಯಕ್ಕಿಂತ ಎದುರುಗಡೆ ತಡೆಗೋಡೆ ಬಿಟ್ಟಿದೆ. ನೀವು ಬಂದು ಚಂದ ಮೋರಿ ಹಾಕುವಾಗ ಅದು ಉದ್ದಕ್ಕೆ ಹಾಕಿದ್ದಾರೆ, ಇಲ್ಲದಿದ್ರಲ್ಲಿ ಸಮಸ್ಯೆ ಆಗ್ತಿರ್ಲಿಲ್ಲ. ಅದನ್ನು ಯಾರು ಮಾಡಬೇಕು? ಪ್ರೈವೇಟ್ ಯಾರು ಹಾಕಿದ್ದಾರೆ ಅವರೇ ಮಾಡಬೇಕು. ಪ್ರೈವೇಟ್ ಅವರು ಬಿಟ್ಟು ಕೊಟ್ಟಿದ್ದಾರೆ. ಯಾವುದಕ್ಕೆ? ರಸ್ತೆಗೆ ಅಲ್ಲಿಂದ ಕೂಡ ಕಂಪ್ಲೇಂಟ್ ಬರ್ತಾ ಉಂಟು. ಅಧ್ಯಕ್ಷರೇ ಮೋರಿ ಹಾಕೋದು ಬೇಡ. ಮೋರಿಗಿಂತ ಮುಂದೆ ತಡೆಗೋಡೆ ಬಿದ್ದಿದೆ. ನೋಡ್ಲಿಲ್ವಾ ಇಂಜಿನಿಯರ್ ಅವರೇ ನೀವು? ನೋಡಿದ್ದೀರಲ್ಲ? ಅದಕ್ಕೆ ತಾರತಮ್ಯ ಮಾಡ್ಲಿಲ್ವಾ ಇವರೇ? ಓಕೆ, ನಿಮ್ಗೀಗ ಅನುದಾನ ಇಡುವಾಗ ನಿಮ್ಗೆ ಕೂಡ 5 ಲಕ್ಷ ಇಡ್ಲಿಲ್ವಾ? 5 ಲಕ್ಷ ನಿಮ್ಗೆ ಕೂಡ ಇಡ್ಲಿಲ್ವಾ? ಅದು ಇಡದಿದ್ರೆ ನೀವು ಹೇಳ್ಬೇಕಿತ್ತು ಅದು ತಾರತಮ್ಯ ಅಂತ ಹಾಗೆ ಹೇಳ್ಬೇಕಿತ್ತು. ಮತ್ತೆ ಹೇಗೆ? ಬೇರೆಲ್ಲ ವಾಟಿಗೆ ನೀವು ಇಟ್ಟಿದ್ದೀರಲ್ಲ ಅದೆಂತ? ಅದು ನಾವು ನೋಡಿ ಇಡ್ತೇವೆ. ನೀವು ಮಾತಾಡುವುದಕ್ಕೆ ಕೂಡ ಒಂದು ರೀತಿ ಬೇಕು. ನೀವು ಹೀಗೆ ಮಾಡಿದ್ರೆ ಇಲ್ಲ. ಹೌದು, ನೀವು ಹೀಗೆ ದಿನ ಸಾಮಾನ್ಯ ಸಭೆಯಲ್ಲಿ ಬಂದು ಮಾತಾಡಿದ್ರೆ ಆಗ್ತದಾ? ಒಂದು ಇಲ್ಲ ನಾವು ಯಾರು ಹರ್ಟ್ ಮಾಡ್ತಾ ಇದ್ದೀವಿ. ಅದನ್ನೆಲ್ಲ ಮಾಡ್ಲಿಕ್ಕೆ ಆಗ್ತದೆ. ಮಾಡ್ಲೇಬೇಕಾಗ್ತದೆ. ಇಂಜಿನಿಯರ್ ಅವರೇ ಹೇಳಿಬಿಡಿ. ಭೂಕಂಪ ಆಗಿದೆ ಹೇಳಿ ನಾವು ಒಪ್ಕೊಳ್ತೇವೆ. ಪಬ್ಲಿಕ್ ಕಂಪ್ಲೇಂಟ್ ಒಂದು ನಿಮಿಷ ಅಧ್ಯಕ್ಷರಿಗೆ ಪಬ್ಲಿಕ್ ಇಂದ ಕಂಪ್ಲೇಂಟ್ ಹೋಗಿದೆ ಅಂತ ಹೇಳಿ ನನಗೆ ಮತ್ತೆ ನನಗೆ ಗೊತ್ತಿಲ್ಲ. ಅದನ್ನು ನಾನು ಅವರನ್ನು ಜಾಗದವರನ್ನೊಮ್ಮೆ ಕರೆಸಿ ಮಾತಾಡುವಂತ ಹೇಳಿದ್ದೇನೆ. ಜಾಗದವರನ್ನು ಕರೆಸಿ ನೀವು ಕೂಡ ಬನ್ನಿ ಮತ್ತೆ ಮಾತಾಡುವ. ಅವರು ಹೇಳ್ತಾರೆ ನಂದೇ ಪ್ರೈವೇಟ್ ಜಾಗ ಅಂತ ಹೇಳ್ತಿದ್ದಾರೆ. ಜಾಗದವ್ರದ್ದು ಬೇಡ ಮಾಡಿಕೊಡೋದು. ಯಾಕೆ? ರಸ್ತೆ ಸೈಡ್ ಜಾಗದವ್ರದ್ದು ಮೋರಿ ನಾವು ಕ್ಲೀನ್ ಮಾಡಿಕೊಡಿ ಅಂತ ಹೇಳ್ತಿಲ್ಲ. ಅಲ್ಲಿ ರಸ್ತೆ ಸೈಡ್ ಬಸ್ ಬರ್ತಾ ಇದೆ, ಅಲ್ಲಿದು ಸರಿ ಮಾಡಿಕೊಡಿ ಹೇಳ್ತಾ ಇರೋದು. ತಡೆಗೋಡೆ ಬಿದ್ದಿದೆ. ಅದೆಲ್ಲ ಬಿಟ್ಟು ಹಾಗಾದ್ರೆ ಆ ಇಡೀ ರಸ್ತೆ ಬರ್ಲಿ, ಜಾಗದವರು ಬರ್ಲಿ ಮತ್ತೆ ಮಾತಾಡುವ. ಹಾಗಾದ್ರೆ ಈ ಟೆಂಡರ್ ಅನ್ನ ನೀವು ಕಟ್ಟಿದ್ದು ಹೇಗೆ? ಅದೊಂದು ಹೇಳಿಬಿಡಿ ಇಂಜಿನಿಯರ್ ಅವರೇ. ಎಲ್ಲಿ ನಿರ್ಣಯ ಆಗಿದೆ? ಯಾವ ಇದರಲ್ಲಿ ನಿರ್ಣಯ ಆಗಿದೆ? ಯಾವುದು? ಡಿಸೆಂಬರ್ ಅಲ್ಲಿ ಇದು ನನ್ನ ಹತ್ರ ಇದೆ, ಬನ್ನಿ ನೋಡಿ ಅಂತ ನನಗೆ ತೋರಿಸ್ಕೊಡಿ. ಅದೆಲ್ಲ ಗೊತ್ತಿಲ್ಲ. ಈಗ ನನಗೆ 25 ಡಿಸೆಂಬರ್ ಇದು ನನ್ನ ಹತ್ರ ನೋಟಿಸ್ ಇದೆ. ಎಲ್ಲಿದೆ? ಅದ್ರಲ್ಲಿ ಇಲ್ಲ ಅಲ್ಲ? ನಾವು ಟೆಂಡರ್ ಜೇಡರಿ ಹಾ? ಸರ್ ನೋಡಲ್ಲ ಸರ್ ಹೌದಾ? ಎಂಟನೇ ವಾರ್ಡ್. ಎಷ್ಟು ವಿಷಯ? 8ನೇ ವಾರ್ಡ್. ಅಲ್ಲಲ್ಲ ಎಷ್ಟನೇ? 2000 ಇದು ಡಿಸೆಂಬರ್ ಅಲ್ಲಿ ಯಾವುದು ಅಲ್ಲ, ನಂಬರ್? ನಿರ್ಣಯ ಸಂಖ್ಯೆ. ಅದೇ ನಿರ್ಣಯ ಸಂಖ್ಯೆ ಹೇಳಿ. ನೀವು ಮೊನ್ನೆ ಪೈಪ್ ಲೈನ್ ಇದು ಹೇಳಿದ್ರಲ್ಲ, ಕ್ಲಿಯರ್ ಆಯ್ತಲ್ಲ? ಇಲ್ಲ. ಸ್ಥಳ ಪರಿಶೀಲನೆ ಅಲ್ಲ, ನೀವು ಡೈರೆಕ್ಟ್ ಟೆಂಡರ್ ತಂದಿದ್ದೀರಲ್ಲ. ಕೆಲಸ ಪರಿಶೀಲನೆ ಅಂದ್ರೆ ಸ್ಥಳ ಪರಿಶೀಲನೆ ಇಲ್ಲದಿದ್ರೆ ಅಲ್ಲಿ ಬಿಡಿ. ಅದನ್ನ ಡೈರೆಕ್ಟ್ ನಿರ್ಣಯ ಮಾಡಿ ಟೆಂಡರ್ ನಿರ್ಣಯ ಆಗಿದೆ. ಸ್ಥಳ ಪರಿಶೀಲನೆ ಮಾಡೋದು ನಿರ್ಣಯ ಅದು ಇಲ್ಲ. ಸಾಮಾನ್ಯ ಸಭೆಯಲ್ಲಿ ಅದು ವಿಷಯ ಮಾತಾಡ್ತಿರಲ್ಲ. ಮಾತಾಡಿದಲ್ಲ, ಅವ್ರದ್ದು ಲೆಟರ್ ಎಲ್ಲ ಓದಿ ಹೇಳಿದೆ. ಇವರು ಕೌನ್ಸಿಲರ್ ಇದ್ದಾರಲ್ಲ, ಜೇಡರ್ ಇತ್ತು, ಮಾತಾಡಿದ್ದೇವಲ್ಲ. ಅಕ್ಟೋಬರಲ್ಲಿ ನವೆಂಬರಲ್ಲಿ ನೀವು ಆಗಿದೆ ಅಂತ ಹೇಳ್ತಾ ಇದ್ದೀರಿ. ಡಿಸೆಂಬರ್ ಈ ಸ್ಥಾಯಿ ಸಮಿತಿದು ವರ್ಕ್ ಇದ್ದು ಎಲ್ಲ ಲಿಸ್ಟ್ ಕೊಟ್ಟಿದ್ದೀರಿ. ಈಗ ಹರ್ಷನ್ ಒಂದು ಕೊಡ್ತಾರೆ, ಅದನ್ನೊಂದು ಸೇರಿಸ್ತೇವೆ, ಬಾಕಿ ಎಲ್ಲರೂ ಕೊಟ್ಟಿದ್ದೀರಿ ಅಲ್ಲ, ಕೊಟ್ಟದನ್ನೆಲ್ಲ ಸೇರಿಸಿದೆ, ಅದನ್ನು ವರ್ಕ್ ಲಾಸ್ಟ್ ಟೈಮ್ ನಾವು ಕೊನೆಯ ಹಂತದಲ್ಲಿ 1 ಲಕ್ಷ ಮುಂಚೆ ಈ ಪೆಂಡಿಂಗ್ ಎಲ್ಲ ಇತ್ತು, 2023 ಅದನ್ನೆಲ್ಲ ಒಟ್ಟಿಗೆ ಮಾಡಿ ಈ ವೈದ್ಯಕೀಯ ವೆಚ್ಚಕ್ಕೆ ಶಿಫ್ಟ್ ಮಾಡಿದೆ. ಆಗ ಆ 7 ಅರ್ಜಿಗೆ ಒಂದು 10,000 15,000 ಹಾಗಾದ್ರೂ ಮಾಡಿ ಕೊಡ್ಬೋದು. 30,000 28,000 ಅದನ್ನು ಒಟ್ಟಿಗೆ ಮಾಡಿ ಕೊಡುವ ಅಂತ. ಸ್ವಲ್ಪ ಯಾವುದೇ ಹಣದ ಕೊಡ್ಬೇಕಂತಿದ್ದೇವೆ. ಹೌದು, ಅದು ನಮ್ಗೆ ಇದು ಬೇಕಿತ್ತಲ್ಲ. ಈ ಅಮೌಂಟ್ ಒಟ್ಟಿಗೆ ಆಗದೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಅವರಿಗೆ ಸಾಮಾನ್ಯ ಸಭೆಗೆ ಕಾಯ್ಬೇಕಾ?
ಅದಕ್ಕೆ ಅಧ್ಯಕ್ಷರ ಗಣಪತಿ ಮಂಜೂರಾತಿ ತಗೊಂಡು ತಗೊಂಡೇ ಮಾಡಿ. ಯಾಕಂದ್ರೆ ಆ ನೀರಿನ ಘಟನೋತ್ತರ ಮಂಜೂರಾತಿ ತೆಗಿಬೋದು. ಹೌದು, ಅದು ಸ್ಪೋರ್ಟ್ಸ್ ಕೂಡ ಗಣಪತಿ ಮಂಜೂರಾತಿ ತಗೊಂಡಿದ್ದೇವೆ ಎರಡರಲ್ಲಿ. ಅಲ್ಲ, ನಾನು ಮತ್ತೆ 2 ಅರ್ಜಿ ಕೊಟ್ಟಿದ್ದೇನೆ, ಅದನ್ನು ಇದಕ್ಕೆ ಸೇರಿಸ್ತೇನೆ. ಇನ್ನೊಂದು ಸಿಗಲಿಲ್ಲ ಮಂಜೂರಾತಿ ಸಿಗಲಿಲ್ಲ ಒಂದು ಕೊಟ್ಟಿದ್ದೇವೆ. ಮತ್ತೆ ನಿಮಗೆ ನಮಗೆ ಜೀರ್ಣ ಆಗಬೇಕಾದ್ರೆ ಏನಾಗಬೇಕು, ಸ್ವಲ್ಪ ಇವರನ್ನ ಎಕ್ಸ್ಪ್ಲೈನ್ ಆಗಿ ಕನ್ನಡದಲ್ಲಿ ಒಂದು ಮಾಡಿ ಇಷ್ಟು ವರ್ಷ ಕೆಲಸ ಮಾಡಬೇಕಾಗ್ತದೆ, ಇಷ್ಟು ಉದ್ದಕ್ಕೆ ವ್ಯವಸ್ಥೆ ಮಾಡಿದ್ರೆ ನಾವು ಅವರೊಂದಿಗೆ ಇದು ಮಾಡ್ತೀವಿ. ಒಂದು ಆ ತೋಡಿನ ಕೆಲಸವನ್ನು ಮೇಂಟೆನೆನ್ಸ್ ಅಲ್ಲಿ 2 ಕಡೆಯಿಂದ ಸ್ಟಾರ್ಟ್ ಮಾಡೋದು ಒಳ್ಳೆಯದು. ಯಾವಾಗ ಮಳೆ ಬರ್ತದೆ ಹೇಳಿಕ್ಕೆ ಆಗಲ್ಲ. 15 ದಿನ ಆಯ್ತು. ಒಂದು ಈ ಕಡೆಯಿಂದ ಸ್ಟಾರ್ಟ್ ಮಾಡಿ, ಮತ್ತೊಂದು ಆ ಕಡೆ ಆ ಕಡೆ ತೋಡಿಗೆ ಟೆಂಡರ್ ಆದದೆಲ್ಲ ನಮಗೆ ಕೆಲಸ ಮಾಡಲಿಕ್ಕೆ ಆಗಿಲ್ಲ. ಟೆಂಡರ್ ಆಗಿ ಬರುವಾಗ ಮಳೆ ಬೇಗ ಬರ್ತದೆ. ಈಗ ಮುಂಚೆ ಕಾರ್ಪೊರೇಷನ್ ಎಲ್ಲ ಮುಂದೆ ಜಿಲ್ಲಾಧಿಕಾರಿಗಳು ಮೀಟಿಂಗ್ ಮಾಡಿ ನಮ್ದು ಒಂದು ಸೈಡ್ ಮಾಡ್ತಿದ್ದಾರೆ, ಒಂದು ಸೈಡ್ ಆಗ್ತಾ ಉಂಟು, ಇನ್ನೊಂದು ಸೈಡ್ ಕೂಡ ಸ್ಟಾರ್ಟ್ ಮಾಡ್ಲಿ ಅಂತ ಹೇಳುದು. ಗಂಟೆ ಈಗ ಪೈನ್ ತೋಡಿದ ರಾಜಕಾಲದಲ್ಲಿ ಬೇರೆ ಒಳಗೆ ಒಳತೋಡು ಕೆಲವರು 20 ತುಂಬಾ ಪರಿಸರಕ್ಕೆ ಟ್ಯಾಂಕರ್ ಆಗ್ಲಿಲ್ಲ, ನಮ್ಮದು ಮಾತ್ರ ಫಾಸ್ಟ್ ಆಯ್ತು. ಕೆಲಸ ಕೂಡ ಮಾಡಿಕೊಂಡು ಬಂದಿದ್ದಾರೆ ಆಲ್ಮೋಸ್ಟ್. ಸ್ವಲ್ಪ ಸ್ಟಾರ್ಟಿಂಗ್ ನಮಗೆ ಅದು ರೋಡ್ ಕಟ್ಟಿ ಮಾಡುವಾಗ ಸ್ವಲ್ಪ ಸಮಸ್ಯೆ ಆಯ್ತು, ರೋಡ್ ಕಟ್ಟಿ ಎಲ್ಲ ಮಾಡುವಾಗ ಅದು ಸಮಸ್ಯೆ ಆಯ್ತು. ಮತ್ತೆ ಫಿನಿಶಿಂಗ್ ಮಾಡ್ತಾ ಬರ್ತಿದ್ದಾರೆ, ಮತ್ತೆ ರೆಸ್ಪಾನ್ಸ್ ಕೊಡ್ತಾರೆ, ಕೆಲಸ ಆಲ್ಮೋಸ್ಟ್ ಕ್ಲಿಯರ್ ಮಾಡ್ತಾರೆ. ಅದೇನಾದರೂ ಕ್ಲಿಯರ್ ಆದರೆ ಮತ್ತೊಮ್ಮೆ ನಮಗೆ ನೀರಿಗೆ ತುಂಬ, ನಾನು ಅದು ಹೇಳಿದರೆ ನೀವು ಇದು ಮಾಡಿದ್ದ ಆ ಜಿನಡ್ಕಕ್ಕೆ ನೀವು ಕೇಳಿದ್ರೆ ಅದನ್ನು ಆ ಟ್ಯಾಂಕಿಂದ ಬರ್ತದಾ? ಟೀಚರಿಗೆ ಹೇಳಿದ್ದು ಈಗ ಕೆಲವು ಮನೆಗಳಲ್ಲಿ ಕರೆಕ್ಟ್ ಕೊಡ್ತದೆ. ಎಂಡಿಗೆ ಬರ್ತದಾ? ಅಂದ್ರೆ ಬೀಸನ್ ಅಂದ್ರೆ ಕೆಲವು ಮನೆಗಳಿಗೆ ಈಗ ಹೋಲಾಗದೆ ಮತ್ತೆ ಬುಷಲ್ಲಿ ಕಸ ಕೆಲವು ಮನೆಗೆ ಹೋಗ್ತಿಲ್ಲ. ಅಲ್ಲ, ಇವತ್ತಿಗೆ ಅಲ್ಲ, ಮತ್ತೆ ಇವ್ರು ಹೋಗಿ ಆದ್ಮೇಲೆ ನಾವು ಕೂಡ ಅದಕ್ಕೆ ಫಂಡ್ ಇರ್ಬೇಕಷ್ಟೇ. ಯಾರ ಹತ್ರ ನೀವೊಂದು ಕೆಲಸ ಮಾಡಿ, ಒಂದು ಸೊಲ್ಯೂಷನ್ ಕೊಡಬೇಕು. ಅಲ್ಲಿಂದ ಪೈಪ್ಲೈನ್ ಬರ್ತದೆ, ಅದನ್ನು ಇದಕ್ಕೆ ಲಿಂಕ್ ಮಾಡಿ. ನೀಡಿದ ವರದಿ ಮತ್ತು ಉಲ್ಲೇಖಿತ ನೋಟಿಸ್ ಕಾನೂನಿಗೆ ವಿರುದ್ಧವಾಗಿದೆ. ಗೂಢಕ್ಕೆ ಏಕನಿವೇಶನಕ್ಕೆ ಅರ್ಜಿ ಸಲ್ಲಿಸಿದಾಗ ಮಾತ್ರ ಮಹಾಯೋಜನೆಯಂತೆ ರಸ್ತೆ ಅಗಲೀಕರಣಕ್ಕೆ ಜಾಗ ಬಿಡಲು ಸೂಚಿಸಿರುತ್ತಾರೆ. ವಿನಃ ಬೇರೆ ಸಂದರ್ಭದಲ್ಲಿ ಅವರಿಗಾಗಲಿ ಅಥವಾ ಸ್ಥಳೀಯ ಸಂಸ್ಥೆಗಾಗಲಿ ಉಲ್ಲೇಖಿತ ನೋಟಿಸಿನಂತೆ ಸೂಚನೆ ನೀಡಲು ಕಾನೂನು ಅನುಮತಿಸುವುದಿಲ್ಲ. ಆದರೆ ಕೋಟೆಕಾರ ಗ್ರಾಮದ ವಾರ್ಡ್ ಸಂಖ್ಯೆ 15ರ ಸರ್ವೆ ನಂಬರ್ 154ರಲ್ಲಿ ನಮ್ಮ ಜಮೀನನ್ನು ಬಹಳ ವರ್ಷಗಳ ಹಿಂದೆ ನಾವು ಖರೀದಿಸಿದ್ದು ಸುತ್ತ ಮಣ್ಣಿನ ದರೆ ಇತ್ತು. ಸದ್ರಿ ಜಾಗದ ಸ್ವಲ್ಪ ಎತ್ತರವನ್ನು ಸಮತಟ್ಟುಗೊಳಿಸಿದಾಗ ಮಣ್ಣು ಶೇಖರಿಸಲ್ಪಟ್ಟಿರುತ್ತದೆ. ಒಂದು ವೇಳೆ ಈ ಜಾಗದ ಸುತ್ತ ಸುರಕ್ಷಿತ ಕಾಂಪೌಂಡ್ ಕಟ್ಟದಿದ್ದರೆ ಸದ್ರಿ ಮಣ್ಣು ಮಳೆ ನೀರಿಗೆ ರಸ್ತೆಗೆ ಬಂದು ಸಾರ್ವಜನಿಕರಿಗೆ ತೊಂದರೆಯಾಗಬಹುದೆಂಬ ಕಾರಣದಿಂದ ನಮ್ಮ ಜಾಗದ ಹಳೆ ಮಣ್ಣಿನ ಧರೆಯನ್ನು ತೆಗೆದು ಅದೇ ಜಾಗದಲ್ಲಿ ರಕ್ಷಣಾ ಕಾಂಪೌಂಡ್ ಗೋಡೆ ನಿರ್ಮಿಸುತ್ತಿರುವುದಾಗಿದೆ. ನಾವು ಈವರೆಗೆ ಏಕನಿವೇಶನಕ್ಕೆ ಅರ್ಜಿ ಸಲ್ಲಿಸಿರುವುದಿಲ್ಲ. ಆದ್ದರಿಂದ ನಮ್ಮ ಖಾಸಗಿ ಜಮೀನಲ್ಲಿ ಈಗ ಮೂಡಕ್ಕಾಗಲಿ ಕೋಟೆಕರ ಪಟ್ಟಣ ಪಂಚಾಯತಿಗಾಗಲಿ ಅಥವಾ ಇತರ ಇಲಾಖೆಗಾಗಲಿ ಯಾವುದೇ ಹಕ್ಕು ಇರುವುದಿಲ್ಲ. ಆ ಕಾರಣ ಉಲ್ಲೇಖಿತ ನೋಟಿಸ್ ಕಾನೂನು ಪ್ರಕಾರ ಮಾನ್ಯವಾಗಿರುವುದಿಲ್ಲ. ಮುಂದೆ ನಾನು ಏಕನಿವೇಶನಕ್ಕೆ ಅರ್ಜಿ ಸಲ್ಲಿಸಿದಾಗ ಮೂಡದವರು ಆ ಇಲಾಖೆಯ ಕಾನೂನು ಪ್ರಕಾರ ರಸ್ತೆ ಅಗಲೀಕರಿಸುವುದಿಲ್ಲ. ತಮ್ಮ ನೋಟಿಸ್ ತಪ್ಪು ತಿಳುವಳಿಕೆಯಿಂದ ನೀಡಿದ್ದಾಗಿ ಈ ನೋಟಿಸನ್ನು ಹಿಂಪಡೆಯಬೇಕಾಗಿ ವಿನಂತಿ. ನೋಟಿಸ್ ಹಿಂಪಡೆಯಲಿಕ್ಕೆ ಆಗುವುದಿಲ್ಲ. ಎಲ್ಲಿದೆ? ನಮ್ಮ ದ್ವಾರ ಉಂಟದ ಕೊಂಡಾರದ ಹತ್ರ ಅವರಲ್ಲಿ ಫುಲ್ ಲೆವೆಲ್ ಎಲ್ಲ ಮಾಡಿದ್ದಾರೆ. ಈಗ ಮುಂಚೆ ಇದ್ದ ಕಾಂಪೌಂಡ್ ಅಲ್ಲಿ ಹತ್ರನೇ ಈಗ ಕಟ್ತಾ ಇದ್ದಾರೆ. ಅದು ಮತ್ತೆ ಆಗಲಿಲ್ಲ. ಈಚೆ ಕಡೆ ಎಲ್ಲ ಹಾಕಿ ಕಟ್ಟುಕಟ್ಟಾಗಿ ತುಂಬ ಹೋಗಿದ. ತುಂಬ ಅಲ್ಲೇ ಇಲ್ಲಿ ಒಂದು ತುಂಡು, ಇಲ್ಲಿ ಒಂದು ತುಂಡು, ಮುಂದೆ ಒಂದು ತುಂಡು, ಈಗ 1-2 ತುಂಡು ಏನೋ ಮಾಡಿದ್ದಾರೆ. ಇನ್ನು ಮುಂದಕ್ಕೆ ಸ್ವಲ್ಪ ಉಂಟು. ಅದನ್ನು ಸ್ವಲ್ಪ ಮಣ್ಣಾಗಿ ಯಾಕಂತ ಹೇಳಿದ್ರೆ ಮಳೆ ಬಂದ್ರೆ ಏನು ಮಾಡಿ